ಮೊದಲು ಮಾನವನಾಗು, ರಾಜಕಾರಣಿಯಾಗು, ರಾಷ್ಟ್ರಭಕ್ತನಿಯಾಗು, ಕಲೆಗಾರ, ವಿಜ್ಞಾನಿ, ವ್ಯಾಪಾರಿಯಾಗು, ಏನಾದರೂ ಆಗು, ನೀ ಬಯಸಿದಂತಾಗು, ಏನಾದರೂ ಸರಿಯೇ, ಮೊದಲು ಮಾನವನಾಗು, ಮೊದಲು ಮಾನವನಾಗು. लोगों देखो देखो छा गया है आकाश पर अब तिरंगा, भरे भरे मन गर्व से है लहरा गया जब तिरंगा। लोगों देखो देखो छा गया है आकाश पर अब तिरंगा, है वतन वतन जननी तूने दिया है जीवन, तूने दिए आराम, जननी तेरा प्यार है मन में, होठों पे तेरा नाम, जननी अब तो एक ही धुन है।
ಬೆಳಗಿನ ಒಲವನ್ನು ಚೆಲ್ಲಿದೆ ಮಧುವನ ಚಂದ್ರದ ಯೌವನ ಬೆರೆತರೆ ಜೀವನ ಪಾವನ ಚೆಲುವಿನ ಬೆಳಗಿನ ಒಲವನ್ನು ಚೆಲ್ಲಿದೆ ಮಧುವನ ಚಂದ್ರದ ಯೌವನ ಬೆರೆತರೆ ಜೀವನ ಪಾವನ ಪಪ್ಪ ಮಗ ಮಪ ನಿನಿ ಪಮ ಪನಿ ನೀ ಪಮ ಸಾನಿ ಪಗಾರಿ ನಿಸ ಸೂರ್ಯನ ಉದಯಕ್ಕೆ ಚಂದ್ರನ ಸರೆ ಸೂರ್ಯನ ಉದಯಕ್ಕೆ ಚಂದ್ರನ ಸರೆ ಬರ ಬರ ಅಡಿಗೆ ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ ಬಯಸಿದೆ ಬಯಸಿದೆ ಪ್ರಿಯತಮನ ಸರಿ ಬಯಸಿದೆ ಹರಿಯದ ಕರೆ ಸರಿದಿದೆ ತೆರೆ ಹರಿಯದ ಕರೆ ಸರಿದಿದೆ ತೆರೆ ಕೇಳದೆ ಈ ಮೊರೆ ಬಾಳಿನ ದೊರೆ ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ तू है वही दिल जिसे अपना कहा तू है जहाँ मैं हूँ वहाँ अब तो ये जीना तेरे बिन है सजा ओ मिल गई इस तरह दो लहरें जिस तरह ओ मिल गई इस तरह दो लहरें जिस तरह फिर हो ना आए वादा मैं आवाज़ तू है गीत मेरा तू है गीत मेरा जहाँ से निराला मनमीत मेरा मिल जाए इस तरह दो लहरें जिस तरह ओ मिल जाए इस तरह दो लहरें जिस तरह फिर हो ना जुदा आए वादा रहा तू है वही दिल जिसे अपना कहा तू है जहाँ मैं हूँ वहाँ तू ये जीना तेरे बिन है सजा किसी मोड़ पे भी ना ये साथ छूटे मेरे हाथ से तेरा दामन न छूटे
अपना कहा तू है जहाँ मैं हूँ वहाँ, अब तो ये जीना तेरे बिन है सजा। कहीं जिंदगी में बड़े मुश्किलें तो मुझे तू संभाले, तुझे मैं संभालूं। अपना कहा तू है जहाँ मैं हूँ वहाँ, तो ये जीना तेरे बिन है सजा। ला 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 ला, फिर हो ना जुदा ये वादा रहा। ಇವೆ. ಸೊ ನಿಮ್ಮ ಪ್ರೋತ್ಸಾಹ ಸಹಕಾರ ಸದಾ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು. ಜೆಸಿಐ ಮಂಗಳಂಗೋತ್ರಿ ಘಟಕದ ವತಿಯಿಂದ ಇವತ್ತು ನೂತನ ಘಟಕದ ಉದ್ಘಾಟನಾ ಕಾರ್ಯಕ್ರಮ ಜೆಸಿಐ ತೊಕ್ಕೋಟು ಸ್ಟಾರ್ ಅಂತೇಳಿ ಆ ಒಂದು ಘಟಕವನ್ನು ಇಲ್ಲಿ ಪ್ರಾರಂಭಿಸಲಿಕ್ಕೆ ಬಹಳ ಹೆಮ್ಮೆ ಪಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂಥ ಎಲ್ಲ ಅತಿಥಿವರಿಯರನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಂಡು ಒಂದು ಎರಡೇ ಮಾತು ಜೆಸಿಐ ಮಂಗಳಂಗೋತ್ರಿ ಬಗ್ಗೆ ಮತ್ತೆ ಮಾತಾಡಲಿಕ್ಕೆ ಆಗುವುದಿಲ್ಲ. ನಮ್ಮ ಜೆಸಿಐ ಮಂಗಳಂಗೋತ್ರಿ ಘಟಕ ಕಳೆದ 13 ವರ್ಷಗಳಿಂದ ಹಲವಾರು ಸಾಧನೆಗಳನ್ನು ಬಹಳ ಅದ್ಭುತವಾಗಿ ನಿರ್ವಹಿಸಿಕೊಂಡು ಬಂದಿದೆ. ತಮಗೆಲ್ಲರಿಗೂ ಗೊತ್ತಿರ್ಬೋದು, ಈಗಾಗಲೇ ನಮ್ಮ ಮಂಗಳೂರು ಪರಿಸರದಲ್ಲಿ ಅಂತೂ ಕೊರೋನಾ ಸಮಯದಲ್ಲಿ ಮಾಡಿದಂಥ ಕೆಲಸ ಕಾರ್ಯ ಸೇವೆಗಳ ಅನುಗುಣವಾಗಿ ಜಿಲ್ಲಾಧಿಕಾರಿಗಳು ಕೂಡ ಅವರ ಆಫೀಸಲ್ಲಿ ಕೂಡ ಕೆಲವು ವಿಚಾರಗಳನ್ನು ನಮ್ಗೆ ತಿಳಿಯಪಡಿಸಿದ್ದಾರೆ. ನಮ್ಮ ಸಮಾಜ ಸೇವೆಗೆ ಅನುಗುಣವಾಗಿ ಮಾಡಿರುವ ಕೆಲಸವನ್ನು ಮನಗಂಡು ಹಾಗಾಗಿ ಜೆಸಿಐ ಘಟಕ ಇವತ್ತು ರಾಷ್ಟ್ರ ಮಟ್ಟದ ಒಂದು ಒಳ್ಳೆಯ ಹೆಸರನ್ನು ಪಡೆದಿದೆ ಅಂತ ಹೇಳ್ಕೊಳ್ತಾ ಇವತ್ತಿನ ಒಂದು ನೂತನ ಘಟಕದ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರುವಂಥ ಎಲ್ಲ ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ತೇನೆ. ಮುಖ್ಯವಾಗಿ ಜೆಸಿಐ ಮಂಗಳಂಗೋತ್ರಿ ಘಟಕದ ಒಬ್ಬ ಕ್ರಿಯಾಶೀಲ ಕಾರ್ಯದರ್ಶಿ ಆಗಿರುವಂಥ ಜೆಸಿ ನಮ್ಮ ಪ್ರತಿಮಾ ಹೆಬ್ಬಾರ್ ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಿಕಟಪೂರ್ವ ಅಧ್ಯಕ್ಷರು ಆಗಿರುವಂಥ ಪವಿತ್ರ ಗಣೇಶ್ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕ್ರಿಯಾಶೀಲ ಅಧ್ಯಕ್ಷ ಜೆಸಿ ಫ್ರಾನ್ಸಿಸ್ ಕುಟಿನೋ ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಘಟಕದ ವಲಯಾಡಳಿತ ಮಂಡಳಿಯ ಸದಸ್ಯರು ನಮ್ಮ ಜೆಸಿ ವೀಕಿನ ನಿರ್ದೇಶಕರು ಆಗಿರುವ ಭಾಷಾ ಸಾಂಬಾರ್ ತೋಟ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ZVPಗಳು ನಮ್ಮವರೇ ಒಬ್ಬ ಕ್ರಿಯಾಶೀಲ ವಲಯ ಉಪಾಧ್ಯಕ್ಷರು ಜೆಸಿಐ ಸೆನೆಟರ್ ಶರತ್ ಕುಮಾರ್ ಅವರನ್ನು ಕೂಡ ಆತ್ಮೀಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಜೆಸಿಐ ಸೆನೆಟರ್ ಪಶುಪತಿ ಶರ್ಮಾ ಅವರು ಝೋನ್ ಡೈರೆಕ್ಟರ್ GND ವಲಯ 15ರ ಆತ್ಮೀಯವಾಗಿ ತಮ್ಮನ್ನು ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಝೋನ್ ಡೈರೆಕ್ಟರ್ ಮ್ಯಾನೇಜ್ಮೆಂಟ್ ಅದರ ನಮ್ಮ ಆತ್ಮೀಯ ಮಿತ್ರ ಜೆಸಿಐ ಸೆನೆಟರ್ ಲೋಕೇಶ್ವರಿಗಳು ಕೂಡ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಜೆಸಿಐ ನಮ್ಮ ನ್ಯಾಷನಲ್ ಡೈರೆಕ್ಟರು ಈ ಘಟಕ ಇಲ್ಲಿ ಉದ್ಘಾಟನೆ ಆಗಬೇಕು ಅಂತಂದರೆ ಮೂಲ ಕಾರಣಕರ್ತರು ಜೆಸಿಐ PPP ಕಾರ್ತಿಕೇಯ ಮಧ್ಯಸ್ಥ ಸರ್. ತಮಗಿದು ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ.
ಎಲ್ಲರೂ ಚಪ್ಪಾಳೊಂದಿಗೆ ಅವರಿಗೆ ಸ್ವಾಗತ ಬಯಸಿ. ಹಾಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಇರುವಂತಹ ನಗುಮುಖದ ತಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಲವಾರು ಯಶಸ್ವಿ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು JCI ಕಂಪನ್ನು ಹರಡುವ ರೀತಿಯಲ್ಲಿ ಮಾಡಿದಂಥ ನಮ್ಮ ಆತ್ಮೀಯ ಮಿತ್ರರು JCI ಸೆನೆಟರ್ ಸೌಜನ್ಯ ಹೆಗ್ಡೆ ಝೋನ್ ಪ್ರೆಸಿಡೆಂಟ್ ಅವರನ್ನ ಚಪ್ಪಾಳೆಯೊಂದಿಗೆ ಕರತಾಳದೊಂದಿಗೆ ಅವರಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಕಾರ್ಯಕ್ರಮ ನಿರ್ವಹಿಸಲಿಕ್ಕೆ JCI ನಮ್ಮ ಅಧ್ಯಕ್ಷರಾದ ಫ್ರಾಂಕಿ ಫ್ರಾನ್ಸಿಸ್ ಇವರಿಗೆ ನಾನು ಫ್ರಾಂಕಿ ಫ್ರಾನ್ಸಿಸ್ ಕುಟಿನ ಸುಸ್ಥಿತಿಗೆ ತರ್ತಾ ಇದ್ದೇನೆ. ಕಾರ್ಯಕ್ರಮದ ಮೊದಲು ವಾಣಿ ಕುಮುದಿನಿ ಇವರಿಂದ. ದೇವರಲ್ಲಿ ವಿಶ್ವಾಸವು ಮಾನವ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತ್ವವನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ. ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ, ಹೀಗೆಂದು ನಾವು ನಂಬುತ್ತೇವೆ. ಈಗ ಅಧ್ಯಕ್ಷರ ಫ್ರಾಂಕಿ ಫ್ರಾನ್ಸಿಸ್ ಕುಟಿನ ಇವರಿಂದ ಸ್ವಾಗತ. ಈ ಶುಭ ದಿನದ ಶುಭ ಸಂಜೆಯ ಶುಭಾಶಯಗಳೊಂದಿಗೆ ಬಹಳ ಒಂದು ಹೆಮ್ಮೆ ಆಗ್ತಾ ಇದೆ ನನಗೆ. ಆತ್ಮೀಯರೇ, JCI ಮಂಗಳ ಗಂಗೋತ್ರಿಯ ವತಿಯಿಂದ ನೂತನ ಘಟಕದ ಒಂದು ಪದಾಗ್ರಹಣ ಕಾರ್ಯಕ್ರಮ, ಈ ಸಮಾರಂಭದ ಸಂಸ್ಕೃತಿ ನಮ್ಮೆಲ್ಲರ ಈ ದಿನದ ಅತಿಥಿ ಅಂದರೆ ಅತಿಥಿ ದೇವೋಭವ, ಅತಿಥಿಗಳನ್ನು ಆದರ ಅಭಿಮಾನದಿಂದ ಸ್ವಾಗತಿಸುವುದು ಭಾರತೀಯ ಪರಂಪರೆ ಒಂದಾಗಿದೆ. ಇಂದು JCI ಮಂಗಳ ಗಂಗೋತ್ರಿಯಿಂದ JCI ತೊಕ್ಕೋಟ್ ಸ್ಟಾರ್ ಬೆಳಗಲಿದೆ. ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದ, ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ನಮ್ಮೆಲ್ಲರ ರಾಣಿ ಚೇನು. ನಾವೊಂದು ಗೀತೆಯನ್ನು ನಾವು ಈ ಮೊದಲೇ ವಲಯದಲ್ಲಿ ಹಾಡಿದ್ದೇವೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಇದು ನಿಜವಾದ ಸತ್ಯದ ಸಂಗತಿ. ಯಾಕೆಂದರೆ ನಮ್ಮ ರಾಣಿ ಜೇನು ನಮ್ಮ ವಲಯ 15ರ ಅಧ್ಯಕ್ಷರಾದ JCI ಸೆನೆಟರ್ ಸೌಜನ್ಯ ಹೆಗಡೆ ಮೇಡಮ್ ಇವರನ್ನು ನಮ್ಮ ಈ ದಿನದ ಕಾರ್ಯಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಅವರನ್ನು ಗೌರವಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಯಾಗಿ ನಮ್ಮ ಶಾಸಕರು ಆಗಮಿಸಬೇಕಿತ್ತು. ಅವರು ತುರ್ತು ಕಾರ್ಯನಿಮಿತ್ತ ಬ್ಯಾಂಗ್ಳೂರಿಗೆ ಹೋಗಿರುವುದರಿಂದ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಅದೇ ರೀತಿ ಅವರ ಸದಾ ಪ್ರೋತ್ಸಾಹ ನಮ್ಮ ಈ ಘಟಕಕ್ಕೆ ಇದೆ ಅಂತ ಹೇಳಿದ್ದಾರೆ. ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದರೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ನನ್ನ ಡ್ಯಾಶಿಂಗ್ ಆಗದೆ ಕೆಲವರು ಹೇಳ್ತಾರೆ ಡೈನಾಮಿಕ್ ಅಂತ, ನಾನು ಹೇಳಿದ್ರು ಡೈನಾಮಿಕ್ ಗ್ರೂಪ್ ಆಗಿ ಅಧ್ಯಕ್ಷರಾಗಿ ನನಗೆ ವಲಯ 15ರ ಅಧ್ಯಕ್ಷರಾಗಿರುವಂತಹ JCI PP ಕಾರ್ತಿಕ್ ಮಧ್ಯಸ್ಥಿ ಸರ್ ಇವರನ್ನು ರಾಷ್ಟ್ರೀಯ GND ವಿಭಾಗದ ಡೈರೆಕ್ಟ್ರು, ಅದೇ ರೀತಿ JCI ಭಾರತದಲ್ಲಿ ಮಿಂಚಿರ್ತಿರುವಂತಹ ನನ್ನವರಾದಂತಹ JCI ಕಾರ್ತಿಕ್ ಮಧ್ಯಸ್ಥಿ ಸರ್ ಇವರನ್ನು ಆತ್ಮೀಯ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರು ಕಳೆದ ಬಾರಿ ನಾನು ಅಧ್ಯಕ್ಷರಾದಾಗ ನನಗೆ ವಲಯ ಅಧ್ಯಕ್ಷರಾಗಿ ನನಗೆ ಸಾಥ್ ನೀಡಿದ್ದರು. ಆದ್ದರಿಂದ ಅವರಿಗೆ ನಾನು ಡೈನಾಮಿಕ್ ಅಧ್ಯಕ್ಷನಾಗಿದ್ದೇನೆ. ಅದರಿಂದ ಇನ್ನೋರು ನಮ್ಮ ಅತಿಥಿಗಳು ನಮ್ಮ ಜೊತೆ ಬರಬೇಕಿತ್ತು. ಅವರ ಅನುಪಸ್ಥಿತಿಯನ್ನು ಗುರುತಿಸಿ ಅವರನ್ನು ಗೌರವಿಸ್ತಾ ಇದ್ದೇನೆ. ಅವರು ಆರೋಗ್ಯ ಸ್ವಲ್ಪ ಜ್ವರ ಬರುವುದರಿಂದ ಅವರು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗುವುದಿಲ್ಲ, ಶುಭವನ್ನು ಕೋರಿದ್ದಾರೆ. ಅವರು JCI PP ಅಲೆನ್ ರೋಹನ್ ವಾಜ್ ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ JCI ಸೆನೆಟರ್ ಶರತ್ ಕುಮಾರ್ ಝೋನ್
ವಲಯ 15ರ ಉಪಾಧ್ಯಕ್ಷರು ಕೂಡ. ಅದೇ ರೀತಿ ನನ್ನ JC ವಲಯ ಲೋಮಿನ ಉಪಾಧ್ಯಕ್ಷರಾದಂತಹ JC ಶರತ್ ಕುಮಾರ್ ಸರ್ ನಾನು ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಈ ಕಾರ್ಯಕ್ರಮದಲ್ಲಿ ಹಗಳಿರು ನನಗೆ ಸಾಥ್ ಕೊಡ್ತಾ ಇದ್ದಾರೆ. ಅದೇ ರೀತಿ ಪ್ರತಿಯೊಂದು ವಿಷಯದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಾನು ಮೊದಲು ಅವರಲ್ಲಿ ಫೋನ್ ಮಾಡಿ ಕೇಳುವಂತಹ ಒಂದು ವಿಷಯವಾಗಿರ್ತದೆ. ಅವರೇ ನಮ್ಮವರಾದಂತಹ JC ಸೆನೆಟರ್ ಪಶುಪತಿ ಶರ್ಮಾ, ಝೋನ್ ಡೈರೆಕ್ಟ್ GND ಝೋನ್ 15 JC ಇಂಡಿಯಾ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ದಿನದ ಕಾರ್ಯಕ್ರಮ ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ನೆರವೇರಬೇಕಾದರೆ ನಮ್ಮವರು ನನಗೆ ಡೈನಾಮಿಕ್ ಗ್ರೂಪಲ್ಲಿ ಡೈನಾಮಿಕ್ ಅವಧಿಯಲ್ಲಿ ಕಳೆದ 2020ಯಲ್ಲಿ ನನಗೆ ಈ JC ಅಂದರೆ ಏನು ಅಂತ ಗುರುತಿಸಿ, ಅದೇ ರೀತಿ ನನಗೆ 2ನೇ ಬಾರಿ ಅಧ್ಯಕ್ಷರಾಗಿ ಅಂತ ಒಂದು ಅವಕಾಶ ಕೂಡ ಮಾಡಿದೆ ಅಂತಂದರೆ ನಾನು ಕಳೆದ ಬಾರಿಯ ವಲಯ ಉಪಾಧ್ಯಕ್ಷರಾದಂಥ JC ಸೆನೆಟರ್ ಲೋಕೇಶ್ ರೈ, ಝೋನ್ ಡೈರೆಕ್ಟರ್ ಮ್ಯಾನೇಜ್ಮೆಂಟ್ ಝೋನ್ 15 JC ಇಂಡಿಯಾ, ಶ್ರೀ ಲೋಕೇಶ್ ರೈ ಇವನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿದ್ದಾರೆ ನನ್ನ ಲೋಮಿನ ಒಂದು ಕ್ರಿಯಾಶೀಲ ಪೂರ್ವಾಧ್ಯಕ್ಷರು, ನನ್ನ ವಲಯ ಮಂಡಳಿಯ ಸದಸ್ಯರಾದ JC ಭಾಷಾ ಸಾಂಬಾರ್ ತೋಟ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ನಾನು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿದ್ದಾರೆ ನಮ್ಮ ಘಟಕದ ಕ್ರಿಯಾಶೀಲ ಕಾರ್ಯದರ್ಶಿ. ಪ್ರತಿಯೊಂದು ವಿಷಯದಲ್ಲಿ ನಾನು ಎಷ್ಟು ಒಂದು ಉತ್ಸಾಹಿತರಾಗಬೇಕಾದ್ರೆ ನನ್ನ ಕಾರ್ಯದರ್ಶಿ JC ಪ್ರತಿಮಾ ಹೆಬ್ಬಾರ್, ಇವರನ್ನು ಕೂಡ ನಾನು ಇವರಿಗೆ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಳೆದ ಅವಧಿಯಲ್ಲಿ ನನಗೆ ಅಧ್ಯಕ್ಷರಾಗಿ, ಅದೇ ರೀತಿ ಪ್ರತಿಯೊಂದು ವಿಷಯದಲ್ಲಿ ಮಾರ್ಗದರ್ಶಕರಾಗಿ ನಮ್ಮ ಜೊತೆಗಿರುವಂತಹ ಸದಾ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಪ್ರೋತ್ಸಾಹಿಸುವಂತಹ JC ಪವಿತ್ರ ಗಣೇಶ್ ನಿಕಟಪೂರ್ವ ಅಧ್ಯಕ್ಷರಾದಂಥ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಅದೇ ರೀತಿ ಪದಾಧಿಕಾರಿಗಳು, JC ಮಂಗಳ ಗಂಗೋತ್ರಿಯ ಗೌರವ ಸಲಹೆಗಾರರಾದ ಆನಂದ್ ಕ್ಯಾಸೆಗೊಳಿ, ಪೂರ್ವಾಧ್ಯಕ್ಷರು ಎಲ್ಲ, ನಮ್ಮ JC ಮಂಗಳ ಗಂಗೋತ್ರಿಯ ಎಲ್ಲ ನಮ್ಮ ಸದಸ್ಯರು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆಗಿದೆ, ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅವರ JC ತೊಕ್ಕೋ ಸ್ಟಾರ್ನ ನೂತನ ಸರ್ವ ಸದಸ್ಯರನ್ನು ಕೂಡ ನಾನು ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನೂತನ ಘಟಕದ ಕಾರ್ಯದರ್ಶಿಯಾದಂಥ ಹರೀಶ್ ಕುಮಾರ್ ನಮ್ಮ ಜೊತೆಗಿದ್ದಾರೆ, ಅವರು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅದೇ ರೀತಿ ಬಂದಂಥ ಎಲ್ಲ ನಮ್ಮ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ಮಗದೊಮ್ಮೆ ಸ್ವಾಗತ, ಸುಸ್ವಾಗತ. ಈಗ ಕಾರ್ಯಕ್ರಮದ ಮುಂದಿನ ಅಂಗ ಗುರುತಿಸುವಿಕೆ. ನಮ್ಮ ಈ ದಿನದ ಕಾರ್ಯಕ್ರಮದ ವೇದಿಕೆ ಈ ಸಭಾಂಗಣದಲ್ಲಿದ್ದಾರೆ ನಮ್ಮ ಕ್ರೀಡಾ ಇಲಾಖೆಯ ಉಪನಿರ್ದೇಶಕದ ಪ್ರದೀಪ್ ಡಿಸೋಜ ನಮ್ಮ ಜೊತೆಗಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಜನಾಡಿ ಜಿಲ್ಲಾ ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ, ಅವರು ಕೂಡ ನಾನು ಆತ್ಮೀಯವಾಗಿ. ನಮ್ಮ ಪೂರ್ವ ಅಧ್ಯಕ್ಷರಾದಂತಹ ವಸಂತ್ ಕೋಡಿ ನಮ್ಮ ಜೊತೆಗಿದ್ದಾರೆ, ಅವರು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪೂರ್ವಾಧ್ಯಕ್ಷರಾದಂಥ ಆತ್ಮೀಯವಾಗಿ ಸ್ವಾಗತಿಸಿ ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ JC ಮಂಗಳ ಗಂಗೋತ್ರಿಯ ಸಲಹೆಗಾರರು ಆನಂದ್ ಕೆ ಅಸೇಗೋಳಿ ನಮ್ಮ ಜೊತೆಗಿದ್ದಾರೆ, ಅವರು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ವಿನ್ಸೆಂಟ್ ಡಿಸೋಸ ಅಧ್ಯಕ್ಷರು ಆದರ್ಶ್ ಪರ್ಮಾನ್, ಅದೇ ರೀತಿ ಬಾಬಾಗಿದ್ದಾರೆ ಬಾಬಾ ಕರ್ನವರ್, ಇವರು ಕೂಡ ನಾನು ಆತ್ಮೀಯವಾಗಿ ಗೌರವಿಸಿ ಅವರಿಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಚಂದ್ರ ಶೆಟ್ಟಿ ಗೌರವ ಅಧ್ಯಕ್ಷ ಜಿಲ್ಲಾ ಡಿ ವರ್ಗ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರು, ಅವರು ಕೂಡ. ಅದೇ ರೀತಿ ಬಂದಂಥ ಎಲ್ಲರನ್ನು ಪರೋಕ್ಷವಾಗಿ ಗುರುತಿಸಿ ಗೌರವಿಸಬೇಕು. ನಮ್ಮ JC ಮಂಗಳ ಗಂಗೋತ್ರಿಯನ್ನು ಹುಟ್ಟಿ ಬೆಳೆಸಿ ಇಷ್ಟು ದೊಡ್ಡ ಸಂಸ್ಥೆ ಮಾಡಿದ್ದಾರೆ, ಅದಕ್ಕೆ ಕಾರಣಕರ್ತರಾಗಿದ್ದಾರೆ JC ತ್ಯಾಗಂ ಹರೇಕಳ, ಇವರನ್ನು ನಮ್ಮೆಲ್ಲ
ನಮ್ಮ ZP ಮೇಡಮ್ ಅವರನ್ನು ಹೂಗುಚ್ಛೆಯನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಕಥೋಲಿಕ್ ಸಭಾದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ, ಪನ್ನೀರ್ ಚರ್ಚಿನ ಕಥೋಲಿಕ್ ಸಭಾದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಗುರುತಿಸಿ ಗೌರವಿಸಿ ಬಂದಂಥ ಎಲ್ಲ ನನ್ನ ಕುಟುಂಬದ ಸದಸ್ಯರನ್ನು ಈ ಕಾರ್ಯಕ್ರಮದ ಸಭಾಂಗಣದಲ್ಲಿ ಹಾಜರಿದ್ದವರು ನಮ್ಮ ಕುಟುಂಬದ ಸದಸ್ಯರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದೆ. ಮುಂದಕ್ಕೆ ಈ ಕಾರ್ಯಕ್ರಮವನ್ನು ನಾನು JC ಸೆನೆಟರ್ ಸೌಜನ್ಯ ಹೆಗ್ಡೆ ಇವರ ವ್ಯಕ್ತಿ ಪರಿಚಯವನ್ನು JC ಜಯಲಕ್ಷ್ಮಿ ಅವರು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಮುಸ್ಸಂಜೆಯ ಶುಭ ನಮನಗಳು. JCI ಮಂಗಳ ಗಂಗೋತ್ರಿ ಘಟಕದ ಕನಸಿನ ಕೂಸು ನೂತನ ಘಟಕ ತೊಕ್ಕೊಟ್ಟು ಸ್ಟಾರ್ನ ಉದ್ಘಾಟನಾ ಸಮಾರಂಭದಲ್ಲಿ ವಿರಾಜಮಾನರಾಗಿರುವ ವಲಯ 15ರ ವಲಯಾಧ್ಯಕ್ಷೆ ಜೇನುಗೂಡಿನ ರಾಣಿ ಜೇನು, ನಮ್ಮೆಲ್ಲರ ಹೆಮ್ಮೆಯ JCI ಸೆನೆಟರ್ ಸೌಜನ್ಯ ಹೆಗ್ಡೆಯವರಿಗೆ ನನ್ನ ಚಿಕ್ಕ ಚುಟುಕನ್ನು ಸಮರ್ಪಿಸುವ ಮೂಲಕ ಭಾರತೀಯ JC ಕಂಡ ಸ್ಫಟಿಕದಂಥ ನಗು ಮೊಗದ JC ಸೌಜನ್ಯ ಹೆಗ್ಡೆಯವರ ಪರಿಚಯವನ್ನು ಅತ್ಯಂತ ಸೌಜನ್ಯದಿಂದ ತಮ್ಮ ಮುಂದೆ ಇಡುತ್ತಿದ್ದೇನೆ. ಅರಳು ಹುರಿದಂತೆ ಪಟಪಟನೆ ಮಾತನಾಡುವ ಮಾತುಗಾತಿ, ಎಲ್ಲರನ್ನೂ ಜೊತೆಯಲ್ಲಿ ಕೊಂಡೊಯ್ಯೋ ಸಂಯಮಗಾರ್ತಿ, ಮತ್ತೆ ಮತ್ತೆ ನೋಡಬೇಕೆನ್ನುವ ಅಂದಗಾತಿ, ಸದಾ ನಗುತ್ತಲೇ ಎಲ್ಲರ ಮನ ಸೆಳೆಯುವ ಮೋಡಿಗಾರ್ತಿ, ಸೌರವಿ ಸೌರಾಗರ ಜೀವನದೊಲುಮೆಯ ಮಮತಾ ಮೂರ್ತಿ, ಸುಧೀರ್ ಹೆಗ್ಡೆಯವರ ಪ್ರೀತಿಯ ಬಾಳ ಸಂಗಾತಿ, ಹಲವು ಬಿರುದು ಸನ್ಮಾನಗಳಿಗೆ ಇವರೇ ಒಡತಿ, ಸೌಜನ್ಯವೇ ಮೈದಳೆದಂಥ ಸೌಜನ್ಯ ಮೂರ್ತಿ. ಇವರೇ ನಮ್ಮ ಝೋನ್ 15ರ ವಲಯಾಧ್ಯಕ್ಷೆ JCI ಜೇನುಗೂಡಿನ ರಾಣಿ ಜೇನು ಸೌಜನ್ಯ ಹೆಗ್ಡೆಯವರು. ನಿವೃತ್ತ ಅಬಕಾರಿ ಅಧಿಕಾರಿ ಲಯನ್ ಸದಾಶಿವ ಹೆಗ್ಡೆ ಹಾಗೂ ಲಯನ್ ಸುಮತಿ ಹೆಗ್ಡೆ ಇವರ ಹೆಮ್ಮೆಯ ಪುತ್ರಿಯಾಗಿರುವ ಇವರು ಪೆಪ್ಸಿಕೋ ಕಂಪನಿಯ ಜನರಲ್ ಮ್ಯಾನೇಜರ್ ಆಗಿರುವ ಶ್ರೀಯುತ ಸುಧೀರ್ ಹೆಗ್ಡೆಯವರ ಮುದ್ದಿನ ಮಡದಿ ಸೌರವಿ ಹಾಗೂ ಸೌರಾಗ್ ಎಂಬ ಮಕ್ಕಳ ಮಮತೆಯ ತಾಯಿ. ಸಂತ ಆಗ್ನೆಸ್ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿನಿ, STM ಕಾಲೇಜಿನಲ್ಲಿ ಲಾ ಡಿಗ್ರಿ ಹಾಗೂ ICFAI ವಿಶ್ವವಿದ್ಯಾನಿಲಯದ MBA ಡಿಪ್ಲೊಮಾ ಪದವೀಧರೆಯಾಗಿರುವ ಇವರು ಬಹುಮುಖ ಪ್ರತಿಭೆ. ಬಾಲ್ಯದಿಂದಲೇ ಭರತನಾಟ್ಯ, ಯಕ್ಷಗಾನ, ಫಿಲ್ಮಿ ಡ್ಯಾನ್ಸ್, ನಟನೆ, ಮಾಡೆಲಿಂಗ್, ಸಂಗೀತ, ನಿರೂಪಣೆಗಳನ್ನು ಕಾರ್ಯಗತ ಮಾಡಿಕೊಂಡವರು. ಇಂಗ್ಲಿಷ್, ಹಿಂದಿ, ಕನ್ನಡ, ತುಳು ಸೇರಿದಂತೆ ಚತುರ್ಭಾಷಾ ನಿರೂಪಕಿ. ಸದಾ ಮುಗುಳ್ನಗು ಇವರ ವಿಶೇಷತೆ. ತನ್ನ ಅದ್ಭುತ ಸಾಧನೆಗೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಸನ್ಮಾನ ಪ್ರಶಸ್ತಿಗಳು ಇವರ ಮುಡಿಗೇರಿದೆ. ಅವುಗಳಲ್ಲಿ ಟೀನ್ ಆಫ್ ದಿ ಇಯರ್ ಅವಾರ್ಡ್, ಗೈಡ್ನಲ್ಲಿ ರಾಷ್ಟ್ರಪತಿ ಅವಾರ್ಡ್, ಡಾಟರ್ ಆಫ್ ದ ಇಯರ್, ಅಂತಾರಾಷ್ಟ್ರೀಯ ಮಟ್ಟದ MS ಪಾಪ್ಯುಲರ್ ಮಿಸೆಸ್ ಇಂಡಿಯಾ ವರ್ಲ್ಡ್ ವೈಡ್ 2017, ಜೊತೆಗೆ ಮಿಸ್ ಮಂಗಳೂರು, JC ಕ್ವೀನ್, ಮಿಸ್ ಕರಾವಳಿ, ಅತ್ಯುತ್ತಮ ನಿರೂಪಕಿ ಇತ್ಯಾದಿ ಪ್ರಶಸ್ತಿಗಳು ಇವರ ಮುಡಿಗೇರಿದೆ. ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಲಿಯೋ ಜಿಲ್ಲಾಧ್ಯಕ್ಷೆಯಾಗಿ ಸದ್ಯ ಲಯನ್ಸ್ನಲ್ಲಿಯೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಓರ್ವ ಸೆಲೆಬ್ರಿಟಿಯಾಗಿ, ನಿರೂಪಕಿಯಾಗಿ, ನಮ್ಮ ಟಿವಿಯ ಕಾರ್ಯಕ್ರಮ ನಿರ್ದೇಶಕಿಯಾಗಿರುವ ಇವರು ಲೆಟ್ಸ್ ಪಾರ್ಟಿ ಆ್ಯಂಡ್ ಗಿಫ್ಟಿಫೈ ಸ್ಟೋರ್ಸ್ ಇದರ ಮಾಲಕಿಯಾಗಿ ಹಾಗೂ ಫೋಕ್ಸ್ವೆಲ್ ಪ್ರೊಡಕ್ಷನ್ನ ಸಹಭಾಗಿಯಾಗಿ ಉದ್ಯಮ ಕ್ಷೇತ್ರದಲ್ಲೂ ಮಿಂಚಿದವರು. 2016ರಲ್ಲಿ JCI ಮ್ಯಾಂಗ್ಳೂರ್ ಲಾಲ್ಬಾಗ್ಗೆ ಸೇರ್ಪಡೆಗೊಂಡ ಇವರು 2018ರಲ್ಲಿ ಘಟಕಾಧ್ಯಕ್ಷೆಯಾಗಿ ಔಟ್ಸ್ಟ್ಯಾಂಡಿಂಗ್ ಲೋನ್ ಪ್ರೆಸಿಡೆಂಟ್ ನ್ಯಾಷನಲ್ ಅವಾರ್ಡ್ ಪಡೆಯುವುದರೊಂದಿಗೆ 2019ರಲ್ಲಿ JCI ಇಂಡಿಯಾ ನಾಮ್ ಕೋಆರ್ಡಿನೇಟರ್ ಪ್ರಯಾಸ್ನಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. 2020ರಲ್ಲಿ ವಲಯ 15ರ ವಲಯ ಉಪಾಧ್ಯಕ್ಷೆಯಾಗಿ ತನಗೆ ಕೊಟ್ಟ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸಿ ವಲಯ 15ರ JC ಸದಸ್ಯರ ಆಶೀರ್ವಾದದೊಂದಿಗೆ ಆರಿಸಿ ಬಂದಿರುವ ಇವರು ವಲಯ 15ರ ಮೊಟ್ಟ ಮೊದಲ ಮಹಿಳಾ ವಲಯಾಧ್ಯಕ್ಷೆ ಎಂಬ ಅಳಿಸಲಾಗದ ಹೆಗ್ಗಳಿಕೆಯ ಹೆಜ್ಜೆ ಗುರುತನ್ನು ಇಟ್ಟಿರುವ ಇವರೇ JCI ಸೆನೆಟರ್ ಸೌಜನ್ಯ ಹೆಗ್ಡೆ. ವೆಲ್ಕಮ್ ಮೇಡಮ್. ಉಪಾಧ್ಯಕ್ಷರಾದ JC ಜಯಲಕ್ಷ್ಮಿ ಅವರಿಗೆ ಮುಂದಿನ ಕಾರ್ಯಕ್ರಮದ ಮುಂದಿನ ಭಾಗ ನಮ್ಮ ಈ ದಿನದ ಗೌರವ ಅತಿಥಿ, ಅದೇ ರೀತಿ ನಮ್ಮ ವಲಯದ ನಿಕಟಪೂರ್ವ ಅಧ್ಯಕ್ಷರು, JC ಇಂಡಿಯಾ JND ವಿಭಾಗದ
ವಿಭಾಗದ PPP ಕಾರ್ತಿಕ ಮಧ್ಯಸ್ಥರು ಇವರ ಪರಿಚಯವನ್ನು ಪ್ರೀತಮ್ನವರನ್ನ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. JCI PPP ಕಾರ್ತಿಕೇಯ ಮಧ್ಯಸ್ಥ, ನ್ಯಾಷನಲ್ ಡೈರೆಕ್ಟರ್ GND JCI ಇಂಡಿಯಾ. ಇವರು 2006ರಲ್ಲಿ JCI ಕುಂದಾಪುರ ಸಿಟಿ ಇದರಲ್ಲಿ ಪಾದಾರ್ಪಣೆ ಮಾಡಿದರು. 2010ರಲ್ಲಿ ಲೋಮ್ ಪ್ರೆಸಿಡೆಂಟ್ ಆಗಿ ಆಯ್ಕೆ. 2011ರಲ್ಲಿ JCI ಇಂಡಿಯಾ ಚಾಲೆಂಜ್ ಇದರ ಸಂಪಾದಕೀಯ ಮಂಡಳಿಯ ಸದಸ್ಯರು. 2012ರಿಂದ 17ರ ತನಕ ಲೋಮ್ ಮಾರ್ಗದರ್ಶಕರಾಗಿ ಸೇವೆ. 2018ರಲ್ಲಿ ಝೋನ್ ನಿರ್ದೇಶಕರು GND. 2019ರಲ್ಲಿ ಝೋನ್ ಉಪಾಧ್ಯಕ್ಷರು. 2020ರಲ್ಲಿ ಝೋನ್ ಅಧ್ಯಕ್ಷರು. ಶ್ರೀಮತಿ ಶಿಲ್ಪಾ ಅವರೊಂದಿಗೆ ಇವರ ವಿವಾಹ ಆಗಿದೆ. ಝೋನ್ ಅಧ್ಯಕ್ಷರಾಗಿ 11 ಹೊಸ ಲೋಮ್ ಸ್ಥಾಪನೆ ಹಾಗೂ 11.5 ಲಕ್ಷ ಕಾಂಟ್ರಿಬ್ಯೂಷನ್ ಸಂಗ್ರಹ ಇವರ ದೊಡ್ಡ ಸಾಧನೆಯಾಗಿದೆ. ಕೈ ಚಪ್ಪಳೆಯೊಂದಿಗೆ ಅಭಿನಂದಿಸೋಣ. 100% ಎಫಿಷಿಯಂಟ್ ಝೋನ್ ಸಾಧನೆ 2020ರಲ್ಲಿ ಮಾಡಿದ್ದಾರೆ ಇವರು. ಹಾಗೆಯೇ 10 ಝೋನ್ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿದ್ದಾರೆ. 4 ರಾಷ್ಟ್ರೀಯ ಕನ್ವೆನ್ಷನ್ ಹಾಗೂ 1 ವಿಶ್ವ ಕಾಂಗ್ರೆಸ್ ದೆಹಲಿಯಲ್ಲಿ ಇವರು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಓರ್ವ ಪ್ರಗತಿಪರ ಉದ್ಯಮಿ ಇವರಾಗಿದ್ದಾರೆ. ಪ್ರಾಪರೇಟರ್ ಆಫ್ ಕಾರ್ತಿಕೇಯ ಫ್ಯೂಯಲ್ ಸೆಂಟರ್, ಪೆಟ್ರೋಲ್ ಬಂಕ್, ಭಾರತ್ ಪೆಟ್ರೋಲಿಯಂ ಲಿಮಿಟೆಡ್ ಇದರ ಪೆಟ್ರೋಲ್ ಪಂಪ್ ಮಾಲಕರು ಇವರು. ಹಾಗೆಯೇ ಇನ್ನೂ ಹಲವಾರು ಸಾಧನೆಗಳು ಇವರ ಪಾಲಾಗಿವೆ. ಔಟ್ಸ್ಟ್ಯಾಂಡಿಂಗ್ ನ್ಯೂ JC ವಿನ್ನರ್ ಆಫ್ ದ ಝೋನ್, ಸಾಧನಶ್ರೀ ಝೋನ್ ಅವಾರ್ಡ್ ಇನ್ 2009, ಕಮಲಪಾತ್ರ ಲೋಮ್ ಅವಾರ್ಡ್ ಇನ್ 2011, Most Outstanding Zone Director of the Zone in 2018, winner of Outstanding Zone Officer of JCI India in 2018. He has achieved first half positive growth in terms of membership in the year 2021. He is the key person behind the 50,000 membership achievement of JCI India. Congratulations, Mr. JCI PPP ಕಾರ್ತಿಕೇಯ ಮಧ್ಯಸ್ಥಸ್. ಅಂತ ನಮ್ಮ JC ಸದಸ್ಯರಾದ ಅಗ್ರೇಶೀಲ್ ಸದಸ್ಯರು ಪ್ರೀತಮ್ನವರನ್ನ JC ಪ್ರೀತಮ್ನವರ ನಿಮಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ. ನಮ್ಮ JC ಮಂಗಳ ಗಂಗೋತ್ರಿಯಿಂದ ನಮ್ಮ ಸದಸ್ಯರ ಮಕ್ಕಳು ಭಾಳ ಉತ್ತಮವಾಗಿ ಕಳೆದ SSLCಯಲ್ಲಿ ಉತ್ತಮ ಅಂಕ ಪಡೆದು ನಮಗೆ ಹೆಮ್ಮೆಯನ್ನು ತಂದಿದ್ದಾರೆ. ನಮ್ಮ JC ಮಂಗಳ ಗಂಗೋತ್ರಿಯ ಸದಸ್ಯರ ಮಕ್ಕಳು ಈಗ ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಡೆಸಲಿಕ್ಕಿದ್ದಾರೆ JC ಮೋಹನ್, ಪೂರ್ವ ಅಧ್ಯಕ್ಷರು JC ಮೋಹನ್ ಸಿರ್ಲಾಲ್ ಇವರಿಂದ. ಆತ್ಮೀಯರೇ, ವೇದಿಕೆಯಲ್ಲಿರುವಂಥ ನಮ್ಮೆಲ್ಲ ಅತಿಥಿ ಬಂಧುಗಳೇ, ಈ ದಿವಸದ ಕಾರ್ಯಕ್ರಮದಲ್ಲಿ ನಾವು ನಮ್ಮ JCಯ ಬಂಧುಗಳ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಪ್ರಥಮವಾಗಿ ನಾವು ವಂಶಿ ರತ್ನಕುಮಾರ್ ನಮ್ಮ JCI ಮಂಗಳ ಗಂಗೋತ್ರಿಯಲ್ಲಿ ಹಿಂದಿನ ಅವಧಿಯಲ್ಲಿ ಕಾರ್ಯದರ್ಶಿಯಾಗಿದ್ದುಕೊಂಡು ಅನೇಕ ಕಾರ್ಯಕ್ರಮ ಮಾಡಿರುವಂಥ ನಮ್ಮ ಆತ್ಮೀಯರು ಆಗಿರುವಂಥ ದಿವಂಗತ ರತ್ನಕುಮಾರ್ ಇವರ ಪುತ್ರಿಯಾಗಿರುವಂಥ JC ವಂಶಿ ರತ್ನಕುಮಾರ್ ಇವರನ್ನು ನಾವು ವೇದಿಕೆಗೆ ಬರಮಾಡಿಕೊಡ್ತೇವೆ. ಅವರಿಗೆ ನಾವು ನೆನಪಿನ ಕಡೆಗೆ ಇಡಲಿಕ್ಕಿದ್ದೇವೆ. ಅವರು ಈ ವರ್ಷ SSLC ಎಕ್ಸಾಮ್ನಲ್ಲಿ 97.44 ಅಂಕಗಳೊಂದಿಗೆ ಅತ್ಯುತ್ತಮ 609 ಅಂಕಗಳನ್ನು ಪಡೆದು ಅವರು ಉತ್ತಮ ಸಾಧನೆ ಮಾಡಿದ್ದಾರೆ. ವಿಶ್ವಮಂಗಳದಲ್ಲಿ ಇವರು ವಿದ್ಯಾರ್ಥಿಯಾಗಿದ್ದುಕೊಂಡು, ವಿಶೇಷವಾಗಿ ಇವರ ಬಗ್ಗೆ ಹೇಳಬೇಕಾದ್ರೆ ಇವರು ಡ್ರಾಮಾ ಜೂನಿಯರ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಇಡೀ ರಾಜ್ಯಕ್ಕೆ, ನಮ್ಮ ಊರಿಗೆ ಕೀರ್ತಿ ತಂದಂಥ ವಂಶಿ ರತ್ನಕುಮಾರ್ ಇವರನ್ನು ನಾವು ಆತ್ಮೀಯವಾಗಿ ನಾವು ಗೌರವಿಸಿದ್ದೇವೆ. ಹಾಗೆ ಇವರು ಈಗಾಗಲೇ ಪೈಲ್ವಾನ್ ಎನ್ನುವಂಥ ಸುದೀಪ್ ಅವರು ನಾಯಕ ನಟನಾಗಿರುವಂಥ ಪೈಲ್ವಾನ್ ಎನ್ನುವಂಥ ಒಂದು ಸಿನಿಮಾದಲ್ಲಿ ಕೂಡ ನಟನೆಯನ್ನು ಮಾಡಿ ಪ್ರಸಿದ್ಧಿಯನ್ನು ಪಡೆದಿರುವವರು. ಅದರೊಟ್ಟಿಗೆ ಈಗ ನಮ್ಮ ಹುಡುಗರು ನಿರಂಜನ್ ಸುಧೀಂದ್ರ ಅವರ ನಾಯಕತ್ವದಲ್ಲಿ ನಮ್ಮ ಹುಡುಗರು ಎನ್ನುವಂಥ ಒಂದು, ಹಾಗೆ ಒಲವಿ ಮಂದಾರ ಎನ್ನುವಂಥ ಒಂದು ಚಿತ್ರದಲ್ಲಿ ಕೂಡ ಈಗಾಗಲೇ ನಟನೆಯನ್ನು ಮಾಡಿರ್ತಾರೆ. ಈಗಾಗಲೇ ಅದು ರಿಲೀಸ್ಗೆ ರೆಡಿಯಾಗಿದೆ. ಇವರನ್ನು ನಾವು ಈ ಸಂದರ್ಭದಲ್ಲಿ ವಿಶೇಷ ಪ್ರತಿಭೆ ಎನ್ನುವಂಥ ರೀತಿಯಲ್ಲಿ ಇವರು ಗುರುತಿಸಿದ್ದೇವೆ. ಇವರು SSLCಯಲ್ಲಿ ಪಡೆದಿರುವಂಥ 609 ಅಂಕಗಳು ನಮಗೆಲ್ಲರಿಗೂ ಕೂಡ ಮಾದರಿ, ನಮ್ಮೆಲ್ಲ JC ಬಂಧುಗಳಿಗೆ ಕೂಡ ಮಾದರಿ ಎನ್ನುವಂಥ ತಿಳಿಸುತ್ತಾ ಇವರನ್ನು ಗೌರವಪೂರ್ವಕ ನಾವು ಗೌರವಿಸಿದೆ. ಅಭಿನಂದನೆಗಳು. ಹಾಗೆ ಮತ್ತೋರ್ವರು ಪ್ರತೀಕ್ ಎಮ್ಮಿ, ಇವರು ನಮ್ಮ JC ಜಯಲಕ್ಷ್ಮಿ, ನಮ್ಮ ಲೋಮ್ ವೈಸ್ ಪ್ರೆಸಿಡೆಂಟ್ ಆಗಿರುವಂಥ ಜಯಲಕ್ಷ್ಮಿ ಇವರ, ಹಾಗೆ YV ನಾಯಕ್ ಸೂಪರಿಂಟೆಂಡೆಂಟ್ ಆಫ್ ಸೆಂಟ್ರಲ್ GST ಉದ್ಯೋಗಿ ಇರುವಂಥ ಇವರ ಮಗನಾಗಿರ್ತಾನೆ.
95.4% ಅಂಕಗಳನ್ನು ಪಡೆದು, ಅಂದರೆ 594 ಅಂಕಗಳನ್ನು ಪಡೆದು ಇವರು ಅತ್ಯಂತ ಹೆಚ್ಚು ಅಂಕವನ್ನು ಪಡೆದಿರುವಂಥ ಇವರು ಶ್ರೀ ರಾಮಕೃಷ್ಣ ಆಂಗ್ಲ ಮಾಧ್ಯಮ ಶಾಲೆ ಬನ್ಸಾಸ್ಟ್ರೇಲಿಯ ವಿದ್ಯಾರ್ಥಿ. ಹಾಗೆ ಪ್ರಸ್ತುತ ಶಕ್ತಿ PU ಕಾಲೇಜ್ ಮಂಗಳೂರು ಇಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಇವರಿಗೂ ಕೂಡ ನಾವು ಗೌರವಿಸಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಈ ಎರಡೂ ಪ್ರತಿಭೆಗಳನ್ನು ನಾವು ಗೌರವಿಸಬೇಕು. ನಮ್ಮೆಲ್ಲ ಅತಿಥಿಗಳು ಇವರಿಗೆ ಗೌರವಾರ್ಪಣೆ ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಿದ್ದೇನೆ. ಎಲ್ಲ ಅತಿಥಿಗಳು ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಎರಡೂ ಪ್ರತಿಭೆಗಳನ್ನು ನಾವು ಗೌರವಿಸಬೇಕು. ವಂಶಿ ದತ್ತಕುಮಾರ್ ಹಾಗೂ ಪ್ರತೀಕ್ ಎಮ್ಮಿ. ಅಭಿನಂದನೆಗಳು. ಈಗ ಘಟಕದ ಸದಸ್ಯರಿಗೆ JCI ಮಂಗಳೂರು ಗಂಗೋತ್ರಿ ಘಟಕದ ಒಂದು ನೂತನ ಸದಸ್ಯರಿಗೆ ಗುರುತಿನ ಚೀಟಿ ಸಾಂಕೇತಿಕವಾಗಿ ಗುರುತಿನ ಚೀಟಿ ನೀಡಿ ಅವರಿಗೆ ನಾವು ಗೌರವಿಸಲಿಕ್ಕಿದ್ದೇವೆ. ದಯವಿಟ್ಟು ನೂತನ ಘಟಕದ ನಮ್ಮ JCI ಮಂಗಳೂರು ಗಂಗೋತ್ರಿಗೆ 5 ಹೊಸ ಸದಸ್ಯರ ಸೇರ್ಪಡೆಗೊಂಡಿದ್ದಾರೆ. ನಮ್ಮ ವಲಯದ 15ರ ಅಧ್ಯಕ್ಷರಾದಂತಹ ಸೌಜನ್ಯ ಹೆಗ್ಡೆ ಮೇಡಮ್ ಇವರು ನಮ್ಮ ಗುರುತಿನ ಚೀಟಿ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಗುರುತಿನ ಚೀಟಿಯನ್ನು ನಮ್ಮ ಹರೀಶ್ ಕುಮಾರ್ ಶನಿಯಪ್ಪರ ಮುಂದೆ ಬಂದು ಗುರುತಿನ ಚೀಟಿಯನ್ನು ಸ್ವೀಕರಿಸುವುದು. ಅದೇ ರೀತಿ ವಸಂತ್ ರೈ ಇವರು ಕೂಡ ಬಂದು ಗುರುತಿನ ಚೀಟಿಯನ್ನು ಸ್ವೀಕರಿಸುವುದು. ಅದೇ ರೀತಿ ನಮ್ಮ JC ಚನ್ಯಪ್ಪ ಸರ್ ಅದೇ ರೀತಿ ನಮ್ಮ ವಸಂತ್ ರೈ JC ವಸಂತ್ ರೈ, ಅದೇ ರೀತಿ JC ಕುಮೋದಿನಿ, JC ಆರಿಫ್, JC ರೋಹಿತಾ ಮೆನೇಜಸ್. ಸಾಂಕೇತಿಕವಾಗಿ ಈಗ ನಾವು ಐಡಿಯಾವನ್ನು ಇವರಿಗೆ ನೀಡಿ ಗೌರವಿಸ್ತಾ ಇದ್ದೇವೆ. ಆರಿಫ್, ರೋಹಿತಾ ಮ್ಯಾನೇಜರ್ಸ್. ನಮ್ಮ ಆರಿಫ್ ಒಂದು V4 ಚಾನಲ್ ವರದಿಗಾರರು. ನಮ್ಮ ಒಂದು ಉತ್ತಮ ವರದಿಯನ್ನು ನಮ್ಮ ಮಾಧ್ಯಮದಲ್ಲಿ ನಮ್ಮ JCಯನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಅದೇ ರೀತಿ JC ರೋಹಿತಾ ಮ್ಯಾನೇಜರ್ಸ್. ಧನ್ಯವಾದಗಳು. ಅದೇ ರೀತಿ ವಲಯದ ಅಧ್ಯಕ್ಷರಾದಂತಹ JC ಸೌಜನ್ಯ ಮೇಡಮ್, ನಿಮಗೂ ಧನ್ಯವಾದಗಳು. ಈಗ ಹೊಸ ಘಟಕದ ಉದ್ಘಾಟನೆ ವಲಯದ ಅಧ್ಯಕ್ಷರು ಇವರಿಂದ. ಕುಮಾರಿ ನಿರ್ಮಡಿಸು ಸಹ ವೇದಿಕೆ ಹತ್ರ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಅದರ ಜೊತೆಗೆ ನೂತನ ಸದಸ್ಯರು ಎಲ್ಲರೂ JC ತೊಕ್ಕೋಟ್ ಸ್ಟಾರ್ನ ಎಲ್ಲ ಸದಸ್ಯರು ವೇದಿಕೆ ಹತ್ರ ಬರಬೇಕು. JC ತೊಕ್ಕೋಟ್ ಸ್ಟಾರ್ ಘಟಕದ ಅಧ್ಯಕ್ಷೆ, ಕಾರ್ಯದರ್ಶಿ, ಅದೇ ಎಲ್ಲ ಸದಸ್ಯರು ವೇದಿಕೆ ಹತ್ರ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಈ ಪ್ರಮಾಣವಚನವನ್ನು ನಮ್ಮ JC ಸೆನೆಟರ್ ಸೌಜನ್ಯ ಹೆಗ್ಡೆ ನಡೆಸ್ಕೊಳ್ಲಿಕ್ಕಿದ್ದಾರೆ. ಈ ಕಾರ್ಯಕ್ರಮವನ್ನು ನಮ್ಮ ವಲಯ 15ರ ಅಧ್ಯಕ್ಷರಾದ JC ಸೆನೆಟರ್ ಸೌಜನ್ಯ ಹೆಗ್ಡೆ ಅವರು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲ ನೂತನ ಸದಸ್ಯರು ನಮ್ಮ ವೇದಿಕೆಯ ಹಿಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ನೂತನ ಸದಸ್ಯರು JCI ತೊಕ್ಕೋಟ್ ಸ್ಟಾರ್ನ ನೂತನ ಸರ್ವ ಸದಸ್ಯರು ಅವರ ವೇದಿಕೆಗೆ ಬರಮಾಡಿಕೊಳ್ಳೋಣ.
ಸುಮಾರು 25 ಜನರ ಈ ತಂಡವನ್ನು ರಚನೆಯಾಗಿದೆ. JCI ತೊಕ್ಕೋಟ್ ಸ್ಟಾರ್ ಯುವ ತಂಡದೊಂದಿಗೆ ಮುನ್ನುಗ್ಗುತ್ತಾ ಇದ್ದಾರೆ. ಅದರ ಜೊತೆಗೆ ಹಿರಿಯರು ಕೂಡ ನಮ್ಮ ಜೊತೆಗಿದ್ದಾರೆ. ಸೌಜನ್ಯ ಹೆಗಡೆ ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಓಟು ಸೌಜನ್ಯ ಹೆಗಡೆ. ಅವಕಾಶಕ್ಕಾಗಿ ಧನ್ಯವಾದಗಳು ಅಧ್ಯಕ್ಷರೇ. ಖಂಡಿತವಾಗಿಯೂ ವಲಯಾಧ್ಯಕ್ಷ ನೆಲೆಯಲ್ಲಿ ತಮ್ಮ ಒಂದು ಅವಧಿಯಲ್ಲಿ ಹೊಸ ಸದಸ್ಯರು ತಮ್ಮ ವಲಯಕ್ಕೆ ಸೇರ್ತಾರೆ ಅನ್ನುವಂಥದ್ದು ಖುಷಿಯ ವಿಚಾರ. ಆ ನಿಟ್ಟಿನಲ್ಲಿ ಹೊಸ ಸದಸ್ಯರ ಜೊತೆಗೆ ಹೊಸ ಘಟಕವನ್ನು ನೀಡ್ತಾ ಇದ್ದೀರಾ. ಈ ಹೊಸ ಘಟಕದ ನೂತನ ಸದಸ್ಯರಿಗೆ ಪ್ರಮಾಣ ವಚನವನ್ನು ನೀಡುವ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಮತ್ತೊಮ್ಮೆ ಅಧ್ಯಕ್ಷರಿಗೆ ವಂದಿಸ್ತಾ, ಹೊಸ ಘಟಕದ ಸದಸ್ಯರು ತಮ್ಮ ಬಲಗೈಯನ್ನು ಭುಜದೆತ್ತರಕ್ಕೆ ಎತ್ತಿ ಸಂತೋಷದಿಂದ ನಗುಮುಖದಿಂದ ಖುಷಿಯಾಗಿ ಗಟ್ಟಿಯಾಗಿ ನಾನು ಹೇಳಿದ ಹಾಗೆ ಪ್ರಮಾಣ ವಚನವನ್ನು ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಾನು JC ಉದ್ದೇಶಗಳನ್ನು ವಿಶ್ವಾಸಪೂರ್ವಕವಾಗಿ ಈಡೇರಿಸುತ್ತೇನೆಂದು ಹಾಗೂ JC ತತ್ವ ಹಾಗೂ ಆದರ್ಶಗಳನ್ನು ಸದಾ ಎತ್ತಿ ಹಿಡಿಯುತ್ತೇನೆಂದು ವಿದ್ಯುಕ್ತಪೂರ್ವಕವಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತೇನೆ. ಕಂಗ್ರ್ಯಾಚುಲೇಷನ್ಸ್. ಇಂದಿನಿಂದ ನಿಮ್ಮ ಹೆಸರಿನ ಎದುರುಗಡೆ JC ಅನ್ನುವಂಥ 2 ಅಕ್ಷರಗಳನ್ನು ಸೇರಿಸಿಕೊಂಡು ನೂತನವಾಗಿ ಪ್ರಾರಂಭವಾಗುವಂತಹ JCI ಮಂಗಳ ಗಂಗೋತ್ರಿ ಕೊಣಾಜೆ ಪ್ರವೃತ್ತವಾದಂಥ JCI ತೊಕ್ಕೊಟ್ಟು ಸ್ಟಾರ್ನ ಸದಸ್ಯರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆಲ್ಕಮ್ ಟು JCI. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಒಂದು JC ಫ್ಯಾಮಿಲಿಗೆ ಇವರನ್ನು ಬರಮಾಡ್ಕೊಳ್ಳೋಣ. ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೂತನ ಘಟಕದ ಅಧ್ಯಕ್ಷರ ಪರಿಚಯ ಮಾಡಲಿಕ್ಕಿದ್ದಾರೆ ನಮ್ಮ JC ಮಂಗಳಗಂಗೋತ್ರಿಯ ಸ್ಥಾಪಕ ಅಧ್ಯಕ್ಷರ ತ್ಯಾಗಂ ಹಿರೇಕಳೆ ಇವರಿಂದ. ಬಂಧುಗಳೇ, JC ಮತ್ತು JCೇತರ ಬಂಧುಗಳೇ, ನಮ್ಮ ಇವತ್ತಿನ ಈ ಒಂದು ನೂತನ ಘಟಕದ ಅಧ್ಯಕ್ಷೆಯಾಗಿ ಒಂದು ಯುವ ಟೀಚರ್ ಅಂತ ಹೇಳ್ಬೋದು, ಶಿಕ್ಷಕಿಯವರು ಇದರಲ್ಲಿ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಬಹಳ ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಇರುವಂತಹ ನಿರ್ಮಾ ಡಿಸೋಜ ಅವರ ವ್ಯಕ್ತಿ ಪರಿಚಯವನ್ನು ಮಾಡಲಿಕ್ಕೆ ತುಂಬ ಹೆಮ್ಮೆ ಪಡ್ತದೆ, ಭಾಳ ಸಂತೋಷ ಪಡ್ತಾ ಇದ್ದೇನೆ. ನಿರ್ಮಾ ಡಿಸೋಜ ಅವರು ಶ್ರೀ ಸಿರಿಲ್ ರಾಬರ್ಟ್ ಡಿಸೋಜ ಮತ್ತು ಶ್ರೀಮತಿ ಸೆಲೆಸ್ಟೀನ್ ಡಿಸೋಜ ಇವರ ಮಗಳಾಗಿ, ಇವರ ಪದವಿಯನ್ನು ನೋಡಿದರೆ ನೀವೇ ಆಶ್ಚರ್ಯ ಪಡ್ತೀರಿ. BEd ಆಗಿದೆ, ಅದರೊಂದಿಗೆ MA ಆಗಿದೆ, ಸೈಕಾಲಜಿಯಲ್ಲಿ MSW ಆಗಿದೆ, MSc ಇನ್ ಸೈಕಾಲಜಿ, MA ಇನ್ ಸೋಷಿಯಾಲಜಿ ಪದವಿಯನ್ನು ಕೂಡ ಪಡೆದಿದ್ದಾರೆ. ಇಷ್ಟೆಲ್ಲ ದೊಡ್ಡ ದೊಡ್ಡ ಪದವಿಗಳನ್ನು ಪಡೆದು ಬಹಳ ಅದ್ಭುತವಾದ ಕೆಲಸ ಏನಪ್ಪ ಅಂತಂದರೆ ಒಂದು ದೊಡ್ಡ ಸರ್ವಿಸನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ಜೋರ ಚಪ್ಪಲೆಯನ್ನು ತಟ್ಟಬೇಕು. ಯಾಕಪ್ಪ ಅಂತ ಹೇಳಿದರೆ ಅವರಿಗೆ ಈ ಪದವಿಯನ್ನು ಪಡೆದುಕೊಂಡು ಯೂನಿವರ್ಸಿಟಿಯಲ್ಲಿಯೋ ಬೇರೆಲ್ಲಿಯೋ ದೊಡ್ಡ ದೊಡ್ಡ ಕೆಲಸವನ್ನು ಮಾಡ್ಬೋಯಿತು. ಅದರೊಟ್ಟಿಗೆ ಅವರು ಒಂದು ರೀಚಲ್ ಚಾರಿಟಬಲ್ ಟ್ರಸ್ಟ್ ಮತ್ತು ರೀಚಲ್ ಸ್ಪೀಚ್ ಆ್ಯಂಡ್ ಇಯರಿಂಗ್ ಕ್ಲಿನಿಕ್ ತೊಕ್ಕೊಟ್ಟನ್ನು ಕೂಡ ತೊಕ್ಕೊಟ್ಟಲ್ಲಿ ಪ್ರಾರಂಭ ಮಾಡಿ ಅಲ್ಲಿ ಕೂಡ ಸರ್ವಿಸನ್ನು ಮಾಡ್ತಾ ಇರುವಂಥ ಒಂದು ನಗುಮುಖದ ತಾರೆ. ಸೈಂಟ್ ಜೋಸೆಫ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಬೆಂಗಳೂರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದರೂ ಕೂಡ ಮಂಗಳೂರಲ್ಲಿ JC ಘಟಕದ ಅಧ್ಯಕ್ಷೆಯಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಭಾಳ ಅದ್ಭುತವಾಗಿ ಮಾಡ್ತಾನೆ. ಯಾಕೆಂದರೆ ಇದಷ್ಟು ಮೊದಲು ಮಾಡ್ತಾ ಇದ್ದಾರೆ ಅವರು ಹಲವಾರು ಕಾರ್ಯಕ್ರಮಗಳನ್ನ. ಈಗ ಸಂಬಂಧಪಟ್ಟ ಹಾಗೆ ಸೈಕಾಲಜಿಕಲ್ಗೆ ಸಂಬಂಧಪಟ್ಟ ಹಾಗೆ ಟೀಚರ್ಸ್ಗಳಿಗೆ, ವಿದ್ಯಾರ್ಥಿಗಳಿಗೆ ಕ್ಲಿನಿಕ್ ಮುಖೇನ. ತಂದೆ ಅಂತೂ ನಿಮಗೆಲ್ಲ ಗೊತ್ತಿದೆ, ಸಿರಿಲ್ ಡಿಸೋಜ ಅವರು, ಸಿರಿಲ್ ರಾಬರ್ಟ್ ಡಿಸೋಜ ಅವರು ಬಹಳ ದೊಡ್ಡ ಸಾಮಾಜಿಕ ಸೇವೆಯಲ್ಲಿ, ಸಂಘಟನೆಯಲ್ಲಿ ತೊಡಗಿಸಿಕೊಂಡವರು. ಅವರ ಮಗಳು ನಾನೇನು ಕಡಿಮೆ ಇಲ್ಲ ಎಂಬಂತೆ ಇಲ್ಲಿ ಕೂಡ ಈ ಒಂದು ವ್ಯಕ್ತಿತ್ವ ವಿಕಸನ ಸಂಸ್ಥೆಯಲ್ಲಿ ಈಗಾಗಲೇ ಪಾದಾರ್ಪಣೆಗೈಯುತ್ತಾ ಕಳೆದ ಬಾರಿ ನಮ್ಮ JC ಮಂಗಳಗಂಗೋತ್ರಿ ಘಟಕಕ್ಕೆ ಬಂದಿದ್ದಾರೆ ಆಲ್ರೆಡಿ. ಈಗ ಹೊಸ ಘಟಕದ ಅಧ್ಯಕ್ಷೆಯಾಗಿ ಪಾದಾರ್ಪಣೆಗೊಂಡಿದ್ದಾರೆ. ಬಹಳ ಒಳ್ಳೆಯ ಸದಸ್ಯರು, ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ನಮ್ಮ ಮಂಗಳಗಂಗೋತ್ರಿಗಿಂತಲೂ ಬಹಳ ಕ್ರಿಯಾಶೀಲ ಸದಸ್ಯರು ಈ ಘಟಕದಲ್ಲಿ ಇರುವಂಥದ್ದು ನಮಗೆಲ್ಲರಿಗೂ ದೊಡ್ಡ ಹೆಮ್ಮೆ. ಅದರ ಅಧ್ಯಕ್ಷರಾಗಿ ಇವತ್ತು ಪದಗ್ರಹಣ ಪಡೆದುಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಕರತಾಳದೊಂದಿಗೆ, ಚಪ್ಪಾಳೆಯೊಂದಿಗೆ ಅವರನ್ನು ಹಾರ್ದಿಕವಾಗಿ ಈ ಘಟಕಕ್ಕೆ ಸ್ವಾಗತಿಸಿ ಗೌರವಿಸ್ತಾ ಇದ್ದೇನೆ. ಧನ್ಯವಾದಗಳು. ನೂತನ JC ತೊಕ್ಕೋಟು ಸ್ಟಾರ್ ನೂತನ ಫೌಂಡರ್ ಪ್ರೆಸಿಡೆಂಟ್ ಆದಂತಹ ನಿರ್ಮಾ ಡಿಸೋಜ ವೇದಿಕೆ ಹತ್ರ ಬರಬೇಕು.
ಚಪ್ಪಾಳೆ ಮೂಲಕ ಅವರನ್ನು ವೇದಿಕೆ ಬರಮಾಡಿಕೊಳ್ತಿದೆ. ಈಗ ನೂತನ ಅಧ್ಯಕ್ಷರ ಪ್ರಮಾಣ ವಚನ. ನೂತನ JCI ತೊಕ್ಕೋಟು ಸ್ಟಾರ್ನ ಅಧ್ಯಕ್ಷರಾದಂಥ ಕುಮಾರಿ ನಿರ್ಮಡಿ ಸುಧಾ ಇವರ ಪ್ರಮಾಣ ವಚನ. ನಾನು JCI ತೊಕ್ಕೋಟು ಸ್ಟಾರ್ ಘಟಕದ ಅಧ್ಯಕ್ಷೆಯಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಹಾಗೂ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳ ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತೇನೆ. ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಅಭಿನಂದನೆಗಳು. ಈಗ ನೂತನ ಸದಸ್ಯರಿಗೆ, ನೂತನ ಘಟಕದ ಅಧ್ಯಕ್ಷರಿಗೆ JCI ಕಾಲರ್ ಹಾಗೂ ಕಿಟ್ಟನ್ನು ನೀಡುವ ಮೂಲಕ ನಾವು ಅವರನ್ನು ಹಸ್ತಾಂತರಿಸಿದ್ದೇವೆ. ನೂತನ ಘಟಕದ ಅಧ್ಯಕ್ಷೆ ಕುಮಾರಿ ನಿರ್ಮಡಿ ಸುಧಾ ಇವರಿಂದ ಮಾತುಗಳು. ವೇದಿಕೆಯಲ್ಲಿರುವಂತಹ ಗಣ್ಯರು ಹಾಗೂ ನನ್ನ ಮುಂದೆ ಇರುವಂತಹ ಎಲ್ಲ ಗಣ್ಯರು ಹಾಗೂ ಅತಿಥಿಗಳಿಗೆ ನಾನು ಈ ಸಂಜೆಯ ಶುಭ ನಮನಗಳನ್ನು ಸಲ್ಲಿಸುತ್ತಾ ನಾನೆರಡು ಮಾತುಗಳನ್ನು ಆಡಬೇಕಂತ ಇಲ್ಲಿದ್ದೇನೆ. ಏನು ಹೇಳಬೇಕಂತ ಜಾಸ್ತಿ ನನಗೆ ಗೊತ್ತಾಗ್ತಾ ಇಲ್ಲ. ಟು ಬಿ ಫ್ರ್ಯಾಂಕ್, ನಾನೇನು ಪ್ರಿಪೇರ್ ಆಗಿಲ್ಲ. ಏನು ನನ್ನ ಮನಸ್ಸಿಂದ ಬರುತ್ತೆ ಆ ಎರಡು ಮಾತುಗಳನ್ನು ಆಡಲಿಕ್ಕೆ ನಾನಿಲ್ಲಿದ್ದೇನೆ. ಮೊದಲನೆಯದಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ನಾನು ದೂರದ ಬೆಂಗಳೂರಿನಲ್ಲಿ ಇದ್ದರೂ ಕೂಡ ನನಗೆ ಈ ಒಂದು ಅವಕಾಶ ದೇವರ ಮುಖಾಂತರ ಹಾಗೂ ಏನು ನಾನಿವತ್ತು ಇಲ್ಲಿದ್ದೇನೆ ಅದಕ್ಕೆ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೂ ಪ್ರತ್ಯೇಕವಾಗಿ ಈ ಸಂದರ್ಭದಲ್ಲಿ ನನ್ನ ತಂದೆ ತಾಯಿಗಳಿಗೆ ಹಾಗೂ ನನ್ನ ತಂದೆಯ ಗೆಳೆಯರಾಗಿರುವಂತಹ ಫ್ರ್ಯಾಂಕಿ ಅಂಕಲ್ ಅಂತ ನಾನು ಕರೆಯೋದು JC ಫ್ರ್ಯಾಂಕಿ ಅವರಿಗೆ ಮೊಟ್ಟ ಮೊದಲದಾಗಿ ಇಲ್ಲಿರುವವರಿಗೆ ಎಷ್ಟು ಮಂದಿ ಗೊತ್ತಿದೆ ಅಂತ ಗೊತ್ತಿಲ್ಲ. ನನ್ನ ಮಾತುಗಳನ್ನು ಆಡೋದಕ್ಕಿಂತ ಮುಂಚೆ ಇವತ್ತು ನಮ್ಮ JC ಪ್ರೆಸಿಡೆಂಟ್ ಮಂಗಳ ಗಂಗೋತ್ರಿ ಫ್ರ್ಯಾಂಕಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಸೊ ಅವರಿಗೆ ಮೊದಲನೇದಾಗಿ ನಾನು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಅವರ ಹುಟ್ಟುಹಬ್ಬದಂದು ಇವತ್ತು ನಾವು ನಮ್ಮ ಸಮಾಜದಲ್ಲಿ ಹಲವಾರು ಬದಲಾವಣೆ ತಂದಂತಹ ಮದರ್ ತೆರೇಸರವರ ಹುಟ್ಟುಹಬ್ಬವನ್ನು ಕೂಡ ಆಚರಿಸ್ತಾ ಇದ್ದೇವೆ. ಅದು ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನನ್ನ ಪ್ರೊಫೈಲ್ ಓದಿದ್ರು, ನನ್ನ ಬಗ್ಗೆ ಮಾತಾಡಿದ್ರು. ಸೊ ಅವರು ಕೂಡ ಮದರ್ ತೆರೇಸಾ ಅವರು ನನಗೆ ಒಂಥರದ ಇನ್ಸ್ಪಿರೇಷನ್. ಅವರು ಮಾಡಿದಂಥ ಸೇವೆ ನಾನು ಇವತ್ತು ಒಂದು ಹಂತದಲ್ಲಿ ಮಾಡ್ತಾ ಇದ್ದೆ ನನ್ನ ಜೀವನದಲ್ಲಿ. ಸೊ ಮೊದಲನೇದಾಗಿ ನಾನು ಈ ಒಂದು JCI ಸಂಸ್ಥೆಗೆ ಸೇರಲಿಕ್ಕೆ ನನಗೆ ಪ್ರೇರಣೆ ಮಾಡಿದಂತಹ ಫ್ರ್ಯಾಂಕಿ ಸರ್, ನಿಮಗೆ JC ಫ್ರ್ಯಾಂಕಿ ಅವರೇ ನಿಮಗೆ ಧನ್ಯವಾದಗಳು. ಈ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಕ್ಕೆ, ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಈ ಲೋಮಿನ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಿದಂತಹ ಮಂಗಳ ಗಂಗೋತ್ರಿಯ ಸದಸ್ಯರಿಗೆ ಹಾಗೂ
JCI ಇಂಡಿಯಾದ ಎಲ್ಲ ಮೆಂಬರ್ಸಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸೊ ನನಗೆ ಈ ಒಂದು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಅವಕಾಶವನ್ನು ನನಗೆ ಕೊಟ್ಟಿದ್ದೀರಾ. ಖಂಡಿತವಾಗಿಯೂ ನಾನು ನಿಮ್ಮ ನಂಬಿಕೆಯನ್ನು ಉಳಿಸ್ತೇನೆ. ನನ್ನಿಂದ ಏನು ಈ ಸಂಸ್ಥೆಯ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನಾನು ಖಂಡಿತವಾಗಿಯೂ ಮಾಡ್ತೇನೆ. ಮೊದಲನೇದಾಗಿ ನನ್ನ JCI ಜರ್ನಿ ಅಂತ ಹೇಳಿದ ನನಗೆ JCI ಬಗ್ಗೆ ಜಾಸ್ತಿ ಏನು ಗೊತ್ತಿರಲಿಲ್ಲ. ನನಗಿಷ್ಟೇ ಗೊತ್ತಿದ್ದದ್ದು ಅದು ವ್ಯಕ್ತಿತ್ವ ವಿಕಸನಕ್ಕೆ ಕಾರಣವಾಗುವಂಥ ಒಂದು ಸಂಸ್ಥೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಫ್ರಾನ್ಸಿಸ್ ಕುಟೀನರ್ ಅವರು. ಯಾಕಂತ ಹೇಳಿದರೆ ಅವರ ಬಗ್ಗೆ ನಾನು ಜಾಸ್ತಿ ಮಾತಾಡ್ತಿದ್ದೇನೆ ಅಂತ ಯಾಕಂತ ಹೇಳಿದರೆ ನಾನು JC ಸಂಸ್ಥೆಗೆ ಸೇರಲಿಕ್ಕೆ ಅವರು ನನಗೆ ಅವಕಾಶ ಮಾಡಿಕೊಟ್ಟದ್ದು. ನಾನು ಬ್ಯಾಂಗ್ಳೂರಲ್ಲಿ ಇದ್ದರೂ ಕೂಡ ನನಗೆ ನನ್ನನ್ನು ನಂಬಿ ಅವ್ರು ಹೇಳಿದ ನಿನಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ನಾವಿದ್ದೇವೆ ಅಂತ ಹೇಳಿ. ಸೊ ಪ್ರಥಮವಾಗಿ ಈ ಒಂದು ವ್ಯಕ್ತಿತ್ವ ವಿಕಸನ ಸಂಸ್ಥೆ ನಮ್ಮೆಲ್ಲರ ಜೀವನದಲ್ಲಿ ತುಂಬ ಬದಲಾವಣೆಗೆ ಕಾರಣವಾಗುತ್ತೆ. ಇನ್ನು ಮುಂದಿನ ದಿವಸಗಳಲ್ಲಿ ನನ್ನ ವ್ಯಕ್ತಿತ್ವ ವಿಕಸನಕ್ಕೆ ಈ ಒಂದು JC ಸಂಸ್ಥೆ ನನಗೆ ಸಹಕಾರ ಮಾಡುತ್ತೆ ಅಂತೇಳಿ ನಾನು ನಂಬಿರ್ತೇನೆ. ಅಷ್ಟೇ ಅಲ್ಲದೆ ಈ ಸಂಸ್ಥೆಯ ಬಗ್ಗೆ ಹೇಳೋದಂತ ಹೇಳಿದರೆ ಕಳೆದ ನಾನು 1 ವರ್ಷದಿಂದ ಈ ಸಂಸ್ಥೆ ಮಂಗಳ ಗಂಗೋತ್ರಿ ಸಂಸ್ಥೆ ಮಾಡಿರುವಂತಹ ಸಾಧನೆಗಳನ್ನು ನಾನು ನೋಡ್ತಾ ಇದ್ದೇನೆ. ಅವರು ಕೈಗೊಂಡಂತಹ ಸಮಾಜ ಕಾರ್ಯಕ್ರಮಗಳಾಗಿರ್ಬೋದು, ಅದರಿಂದ ಅನೇಕ ಬದಲಾವಣೆಯನ್ನು ಬಾಳೆ ತಟ್ಟಲಿಕ್ಕೆ ಸಾಧ್ಯ. ಅಂತೆಯೇ ನನ್ನ JCಯ ಸದಸ್ಯರು ನನ್ನೊಂದಿಗೆ ಪ್ರಮುಖವಾಗಿ ನಾನು ಇಲ್ಲಿ ಯಾರ ಹೆಸರು ತೆಗಿಯಕ್ಕೆ ಹೋಗಲ್ಲ, ಯಾಕಂತ ಹೇಳಿದರೆ ತುಂಬ ಮಂದಿ ಇದ್ದಾರೆ. ಅವರ ಹೆಸರು ಹೇಳ್ತಾ ಹೋದರೆ ಅವರ ಬಗ್ಗೆ ಮಾತಾಡೋದಾದ್ರೆ ತುಂಬ ಇದೆ. ಖಂಡಿತವಾಗಿ ನನ್ನ ತೊಕ್ಕೋಟು ಸ್ಟಾರಿನ ಸದಸ್ಯರು ನಮ್ಮ ಜೊತೆ ಸೇರಿ ಖಂಡಿತವಾಗಿ ಈ JCಯ ಸ್ಟಾರನ್ನು ನಾವು ಮಿನುಗಿಸುವ ಪ್ರಯತ್ನವನ್ನು ಪಡ್ತೇವೆ ಅಂತ ಹೆಮ್ಮೆಯಿಂದ ಹೇಳ್ತೇನೆ. ಸೊ ನನ್ನ JC ಸಂಸ್ಥೆಯಲ್ಲಿ ನನ್ನ ಜೊತೆಗೆ ಮುಂದೆ ಕಾರ್ಯನಿರ್ವಹಿಸಲಿಕ್ಕೆ ಇರುವಂತಹ ನನ್ನ ಜೊತೆಯಲ್ಲಿ ಪಯಣ ಮಾಡುವಂತಹ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಯಾಕಂತ ಹೇಳಿದರೆ ಈ ಒಂದು ಹೆಮ್ಮೆಯ ಸಂಸ್ಥೆಗೆ ನಾವು ಜೊತೆಗೂಡಿ ಪಯಣವನ್ನು ನಡೆಸ್ತಾ ಇದ್ದೇವೆ ಇವತ್ತಿಂದಾಗಿ. ಸೊ ಇವತ್ತು ಒಂದು ನಾವು ಜನ್ಮ ತಾಳಿರುವಂತಹ ತೊಕ್ಕೋಟ್ ಸಂಸ್ಥೆಯನ್ನು ನಮ್ಮ ಮುಂದಿನ ದಿವಸಗಳಲ್ಲಿ ನಾವು ಮುಂದುವರಿಸಲಿಕ್ಕೆ ಇರುವಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೋರ್ತೇನೆ. ಕೊನೆಯದಾಗಿ ಇಲ್ಲಿ ನೆರೆದಿರುವಂಥ ಎಲ್ರಿಗೂ ನಾನು ಧನ್ಯವಾದಗಳು. ಹಾಗೂ ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಸಹಕಾರವನ್ನು ಆಶಿಸ್ತೇನೆ. ಪ್ರತ್ಯೇಕವಾಗಿ ನಮ್ಮ ತೊಕ್ಕೋಟು ಪರಿಸರದಲ್ಲಿರುವಂತಹ ಗಣ್ಯರು ಇಲ್ಲಿದ್ದೀರಾ. ಸೊ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಜೊತೆ ಸೇರಿ ಜಾತಿ ಧರ್ಮ ಭೇದವಿಲ್ಲದೆ ನಾವೆಲ್ಲರೂ ಸಮಾಜದಲ್ಲಿ ಬದಲಾವಣೆಯನ್ನು ತರೋಣ. ಹಾಗೂ ನಮ್ಮಿಂದ ಏನು ಇತರರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಈ JC ಸಂಸ್ಥೆಯ ಮುಖಾಂತರ ನಾವು ಹೆಮ್ಮೆಯಿಂದ ಮಾಡ್ತೇವೆ ಎನ್ನುವ ನಂಬಿಕೆ ನಿಮಗೆ ಕೊಡ್ತಾ ಇದ್ದೇವೆ. ಸೊ ಜೈ JCI ತೊಕ್ಕೋಟ್ ಸ್ಟಾರಿಗೆ ಒಳ್ಳೆಯದನ್ನು ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈಗ ನೂತನ ಘಟಕದ ಪರಿಚಯವನ್ನು ಓದಲಿಕ್ಕಿದ್ದಾರೆ. JC ಬಾಬು ಸರ್, JC ಪ್ರೀತಮ್, JC ತ್ಯಾಗಂ, JC ಜಯಲಕ್ಷ್ಮಿ, JC ಪ್ರತಿಮಾ ಹೆಬ್ಬಾರ್. ದಯವಿಟ್ಟು ನೂತನ ಸದಸ್ಯರ ಪದಾಧಿಕಾರಿಗಳ ಹೆಸರನ್ನು ಇಲ್ಲಿ ವೇದಿಕೆ ಹತ್ರ ಓದಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಒಬ್ಬೊಬ್ಬರು ದಯವಿಟ್ಟು ನಮ್ಮ JC ಮಂಗಳಗೌತ್ರಿಯ ಸದಸ್ಯರು, ಯಾಕೆಂದರೆ ಅವರಿಂದ ಈ ಘಟಕಕ್ಕೆ ಹೊಸ ಸದಸ್ಯರು ಸೇರ್ಪಡೆಗೊಂಡಿದ್ದಾರೆ. ಇವರಿಂದ ಹಲವಾರು ತ್ಯಾಗ ಮಾಡಿದ್ದಾರೆ. ಮೊದಲಿಗೆ ಬಾಬು, JC ಬಾಬು ಇವರಿಂದ. ಕುಮಾರಿ ವಿನಿಶಾ ಮೊಂತೆರೋ ಇವರನ್ನು ಪರಿಚಯ ಮಾಡ್ತಾ ಇದ್ದೇನೆ. ದಯವಿಟ್ಟು ಅವರು ವೇದಿಕೆ ಹತ್ರ ಬರಬೇಕು ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಕುಮಾರಿ ವಿನಿಶಾ ಮೊಂತೆರೋ ಇವರು SDM ಕಾನೂನು ಕಾಲೇಜು ಮಂಗಳೂರು, ಇಲ್ಲಿ ಅಂತಿಮ ವರ್ಷದ ಕಾನೂನು ಪದವಿಯ ವಿದ್ಯಾರ್ಥಿನಿ. ಭಾರತೀಯ ಕ್ಯಾಥೋಲಿಕ್ ಯುವ ಸಂಚಲನ ಇದರ ಘಟಕ ವಲಯ ಹಾಗೂ ಕೇಂದ್ರ ಹಂತದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ಸೇವಾನುಭವ. ಪ್ರಸ್ತುತ ಭಾರತೀಯ ಕ್ಯಾಥೋಲಿಕ್ ಯುವ ಸಂಚಲನ ಇದರ ಕರ್ನಾಟಕ ಪ್ರಾಂತೀಯ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. JCI ಮೂಲಕ ತನ್ನ ವ್ಯಕ್ತಿತ್ವ ವಿಕಸನವನ್ನು ಬಯಸಿರುವ ವಿನಿಶಾ ಇವರಿಗೆ ನೂತನ ಘಟಕಕ್ಕೆ JCI ಬಳಗದ ಸ್ವಾಗತ ಸುಸ್ವಾಗತ. ಶ್ರೀಮತಿ ಸುಗುಣ ಬಾಲಕೃಷ್ಣ ಇಲ್ಲಿ ವೇದಿಕೆ ಹತ್ರ ಬರಬೇಕಾಗಿ. ಶ್ರೀಮತಿ ಸುಗುಣ ಬಾಲಕೃಷ್ಣ ಇವರು ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜಿನಡ್ಕ ಇಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಮೂಲತಃ ಶಿವಮೊಗ್ಗ ಜಿಲ್ಲೆಯ ನ್ಯಾಮಿತಿಯಲ್ಲಿ ಶಿಕ್ಷಣವನ್ನು ಪಡೆದ ಇವರು ತಾನು ಕಲಿತ ಅದೇ ಶಾಲೆಯಲ್ಲಿ ಶಿಕ್ಷಕಿಯಾಗಿ ತನಗೆ ಶಿಕ್ಷಣವನ್ನು ನೀಡಿದ HM ಅವರೇ ಸೇವೆಗೆ ಸೇರ್ಪಡೆಗೊಳಿಸಿರುವುದು ವಿಶೇಷ. 7 ವರ್ಷಗಳ ಸೇವೆಯನ್ನು ಅದೇ ಶಾಲೆಯಲ್ಲಿ ಪೂರೈಸಿ ಮುಂದೆ
ಮದುವೆಯಾದ ನಂತರ ವರ್ಗಾವಣೆಗೊಂಡು ಬಂಟ್ವಾಳ ತಾಲೂಕಿನ ಪಾಂಡವರಕಲ್ಲು ಶಾಲೆಯಲ್ಲಿ, ನಂತರ ಬೋಳಿಯಾರು ಮಸೀದಿ ಬಳಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ತದನಂತರ ಮಂಗಳೂರು ತಾಲೂಕಿನ ಕೊಣಾಜೆ ಪದವು ಕ್ಲಸ್ಟರ್ನ CRP ಆಗಿ ನಿರಂತರ 6 ವರ್ಷ ಸಂಪನ್ಮೂಲ ವ್ಯಕ್ತಿಯಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಸದಾ ಚಟುವಟಿಕೆಯಿಂದ ಕೂಡಿದ್ದು ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿರುತ್ತಾರೆ. ಓದುವುದು ಬರೆಯುವುದು ಇವರ ಹವ್ಯಾಸ. ಸಾಮಾಜಿಕ ಜಾಲತಾಣದ ಆರೋಗ್ಯಕರ ಚರ್ಚೆಗಳಲ್ಲಿ ಭಾಗವಹಿಸುವುದು, ಆರ್ಟ್ ಆ್ಯಂಡ್ ಕ್ರಾಫ್ಟ್ನಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಸುಮಾರು 23 ವರ್ಷಗಳ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರ ಸೇವೆ ಸದಾ ಮುಂದುವರಿಯಲಿ. JC ತೊಕ್ಕೋಟು ಸ್ಟಾರ್ ಘಟಕಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಮತಿ ಫ್ಲೇವಿ ಡಿಸೋಜ್ ಅವರು ಇವರು ನಮ್ಮ ವೇದಿಕೆ ಬರಬೇಕೆಂದು ಕೇಳ್ಕೊಳ್ತಿದ್ದೇನೆ. ಇವರು ಶಿಕ್ಷಣ ಇಲಾಖೆಯಲ್ಲಿ ಒಂದು ಸ್ಟಾರ್ ಅಂತ ಹೇಳ್ಬೋದು. ಹಾಗೆಯೇ ಇವರನ್ನು ತೊಕ್ಕೋಟು ಸ್ಟಾರ್ ಅಂದರೆ ತಾರೆಗಳ ತೋಟಕ್ಕೆ ಇವರನ್ನು ಸ್ವಾಗತಿಸುತ್ತಿದ್ದೇವೆ. ಇವರು ಶಿಕ್ಷಣ ಇಲಾಖೆಯಲ್ಲಿ 24 ವರ್ಷ ಸೇವೆಯನ್ನು ಸಲ್ಲಿಸಿ ಈಗ ಮೂಡುಬಿದ್ರೆ ವಲಯದಲ್ಲಿ IRPAT ಆಗಿದ್ದಾರೆ ಅವರು. ಹಾಗೆಯೇ ಇವರು MA BEd ಹಾಗೂ ಸ್ಪೆಷಲ್ BEd ಲರ್ನಿಂಗ್ ಡಿಸಬಿಲಿಟಿಯಲ್ಲಿದ್ದಾರೆ. ಒಂದು ಕೌನ್ಸಿಲರು ಕೂಡ ಆಗಿದ್ದಾರೆ. ಅದು ಅಲ್ಲದೆ ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿ ಹಿಮಾಲಯನ್ ಪದಕವನ್ನು ಕೂಡ ಪಡೆದುಕೊಂಡಿರ್ತಾರೆ. ಹಾಗೆ ಕೆಥೋಲಿಕ್ ಸಭಾದಲ್ಲಿ ಪದಾಧಿಕಾರಿಯಾಗೂ ಅಧ್ಯಕ್ಷರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಇವರು ಒಳ್ಳೆಯ ಕ್ರೀಡಾಪಟು ಕೂಡ. ಇವರಿಗೆ ನಮ್ಮ ತೊಕ್ಕೋಟು ಸ್ಟಾರ್ JCI ಸಂಸ್ಥೆಗೆ ಆಧಾರದ ಸ್ವಾಗತವನ್ನು ಬಯಸಿದ್ದೇನೆ. ಥ್ಯಾಂಕ್ ಯು. ಶ್ರೀಯುತ ಹರೀಶ್ ಕುಮಾರ್ BM ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀಯುತ ಹರೀಶ್ ಕುಮಾರ್ BM ರವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಗ್ರಾಮದ ಅಂಗಡಿ ಪದವಿನ ಶ್ರೀಯುತ ಮಾಧವ BM ಮತ್ತು ಸುಂದರಿ K ಇವರ ಸುಪುತ್ರರಾಗಿದ್ದಾರೆ. ಇವರು ಶಿಕ್ಷಣ ಇಲಾಖೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದು ಪ್ರಸ್ತುತ ತಲಪಾಡಿ ಮತ್ತು ಪಿಲಾರ್ ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನೃತ್ಯ, ಅಭಿನಯ, ಸಮಾಜ ಸೇವೆ ಇವರ ಹವ್ಯಾಸವಾಗಿದ್ದು ಜಾತಿ ಸಮುದಾಯದ ಸಂಘಟನಾ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಪತ್ನಿ ಶಶಿಕಲಾ ಮತ್ತು ಮಕ್ಕಳಾದ ಅನಿಕೇತ್ ಮತ್ತು ಅನ್ವಿತಾರೊಂದಿಗೆ ಸಂತೃಪ್ತ ಜೀವನವನ್ನು ನಡೆಸುತ್ತಿದ್ದಾರೆ. ಪ್ರಸ್ತುತ JCI ತೊಕ್ಕೊಟ್ಟು ಸ್ಟಾರ್ನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ. ವೆಲ್ಕಮ್ ಟು JCI ತೊಕ್ಕೊಟ್ಟು ಸ್ಟಾರ್. ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಸದಸ್ಯರು ಶ್ರೀಮತಿ ನಳಿನಿ ಆಚಾರ್ಯ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಜನಾರ್ದನ್ ಆಚಾರ್ಯ ಮತ್ತು ಶ್ರೀಮತಿ ಗುಲಾಬಿ ಆಚಾರ್ಯ ಇವರ ಸುಪುತ್ರಿಯಾಗಿರ್ತಾರೆ. ಇವರು ಆಶಾ ಕಾರ್ಯಕರ್ತೆಯಾಗಿ ಸಮಾಜದ ಈ ಕೋವಿಡ್ನ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಸೇವೆಯನ್ನು ಸಲ್ಲಿಸಿ ಜನಮನ್ನಣೆಗೆ ಕಾರಣಕರ್ತರಾಗಿದ್ದಾರೆ. ಪತಿ ಶ್ರೀಯುತ ಯೋಗೀಶ್ ಆಚಾರ್ಯ ಬ್ಯಾಂಕಿನಲ್ಲಿ ಉದ್ಯೋಗಿಯಾಗಿರ್ತಾರೆ ಮತ್ತು ಬಗಂಬಿಲ ಶಾಲೆಯ STMC ಅಧ್ಯಕ್ಷರಾಗಿರ್ತಾರೆ. ಹಾಗೆ ಮಕ್ಕಳು ಯಜ್ಞೇಶ್ ಆಚಾರ್ಯ ಮತ್ತು ಚುನ್ಮಯ್ ಇವರನ್ನು ಹೊಂದಿದಂಥ ಸಂಪೂರ್ಣ ಸಂತೃಪ್ತ ಕುಟುಂಬ. ಇವರ ಹವ್ಯಾಸ ನೃತ್ಯ, ನಾಟಕ, ಯಕ್ಷಗಾನ ಮುಂತಾದ ಸಮಾಜ ಸೇವೆ ಮಾಡುವಂಥ ತುಂಬ ಆಸೆಯಿಂದ ನಮ್ಮ JCI ಸಂಸ್ಥೆಗೆ ಸೇರಿರ್ತಾರೆ. ವೆಲ್ಕಮ್. ಬಂಧುಗಳೇ ಮತ್ತಿದ್ದಾರೆ, ನಾವು ಅವರನ್ನು ಕಡೆಗೆ ಕರೆಯುವುದು ಯಾವಾಗಲೂ ದೊಡ್ಡ ದೊಡ್ಡ ಸಾಧನೆ ಮಾಡಿದವರನ್ನು. ದಯವಿಟ್ಟು ವೇದಿಕೆಗೆ ಬರಬೇಕು. ವಿನಯ ಕುಮಾರಿ ವೈ, ಮುಖ್ಯ ಶಿಕ್ಷಕಿ, ಅನುದಾನಿತ ಭಾರತ್ ಪ್ರೌಢಶಾಲೆ ಉಳ್ಳಾಲ. ಎಲ್ಲರ ಕರತಾಳದೊಂದಿಗೆ ಅವರನ್ನು ಬರಮಾಡಿಕೊಳ್ಳೋಣ. MSc BEd ಪಡೆದಿದ್ದಾರೆ. ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿದ್ದಾರೆ. 2 ಪೇಜ್ ಇದೆ, ಎಲ್ಲವನ್ನು ಓದುವುದಿಲ್ಲ, ಒಂದು ಸಾಕು. ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ, ಅವರಿಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಸಿಕ್ಕಿದೆ. ಅದು ಮಾತ್ರ ಅಲ್ಲದೆ ಸಂಪನ್ಮೂಲ ವ್ಯಕ್ತಿಗಳು. ಉಳ್ಳಾಲದಲ್ಲಿ ಮೀನಿನಿಂದ ಆಹಾರ ಎಂಬ ಸೈನ್ಸ್ ಪ್ರಾಜೆಕ್ಟನ್ನು ಮಾಡಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡವರು. ಕಡಲೋತ್ಕರಕ್ಕೆ ಹಸಿರು ತಡೆ ಎನ್ನುವಂಥ ಕಾಂಡ್ಲಾ ಶೋಷಣೆ ಕರಾವಳಿಗೆ ರಕ್ಷಣೆ ಎಂಬ ಪ್ರಾಜೆಕ್ಟ್ಗಳಿಗೆ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದದ್ದು. ತಾರಸಿ ಕೃಷಿಯ ಮೂಲಕ ಭಾರತ ಪ್ರೌಢಶಾಲೆಯನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಂಥ ವಿನಯ್ ಕುಮಾರಿ ಅವರಿಗೆ ತಮಗೆ ಆತ್ಮೀಯವಾದ ಅಭಿನಂದನೆಗಳು, ಸ್ವಾಗತ. ಮತ್ತು ಡಾಕ್ಟರ್ ಅರುಣ್ ಉಳ್ಳಾಲ್ ಹೆಸರು ಕೇಳಿದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಂಥ ಡಾಕ್ಟರ್ ಅರುಣ್ ಉಳ್ಳಾಲ್ ರವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸೋಣ. ಮಂಗಳೂರಿನ ನೂತನ ಶೋನ ಪದವಿ ಪೂರ್ವ ಕಾಲೇಜಲ್ಲಿ ಪ್ರಾಂಶುಪಾಲರು, ಕೆನರಾ ಕಾಲೇಜಿನ ಉಪನ್ಯಾಸಕರು, PhD, MPhil ಮತ್ತು ನೆಟ್ ಪದವೀಧರರು, MA ಪದವೀಧರರು, ಉತ್ತಮ ಬರಹಗಾರರು, ಅತ್ಯುತ್ತಮ ನಿರೂಪಕರು, TV ನಿರೂಪಕರು. ಅದು ಮಾತ್ರ ಇತ್ತೀಚೆಗೆ ಕಳೆದ ಒಂದು 6 ತಿಂಗಳ ಹಿಂದೆ ಡಾಕ್ಟರೇಟ್ ಪದವಿಯನ್ನು ಕೂಡ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪಡೆದಂಥ ಹೆಮ್ಮೆಯ ಸುಪುತ್ರ, ಅದ್ಭುತ ವಾಗ್ಮಿಗಳು ಡಾಕ್ಟರ್ ಅರುಣ್ ಉಳ್ಳಾಲ್ರಿಗೆ ಆತ್ಮೀಯವಾದ ಸ್ವಾಗತ. ನೂತನ ಘಟಕದ ಅಧ್ಯಕ್ಷರ ಪರಿಚಯ ಈಗಾಗಲೇ ಆಗಿದೆ, ಆದರೆ 2 ಶಬ್ದದಲ್ಲಿ ಅವರ ಪರಿಚಯ ಮಾಡಿಕೊಳ್ತೇನೆ. ಕುಮಾರಿ ನಿರ್ಮಾ ಡಿಸೋಜ,
ಸಿರಿಲ್ ರಾಬರ್ಟ್ ಹಾಗೂ ಸೆಲೆಸ್ಟಿನ್ ಡಿಸೋಸ ಇವರ ಸುಪುತ್ರಿ. ಅವರು ರೀಚಲ್ ಚಾರಿಟಬಲ್ ಟ್ರಸ್ಟ್ನ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೆ ಕೌನ್ಸಿಲರ್ ಆಗಿ ಸೇಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲ್ ಬೆಂಗಳೂರು ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ವೇದಿಕೆಯಲ್ಲಿ ಈಗಾಗಲಿದ್ದಾರೆ ನೂತನ ಘಟಕದ ಅಧ್ಯಕ್ಷರು. ಸುರಕ್ಷಿತ ಇದ್ದರೆ ವೇದಿಕೆಗೆ ಬರುವುದು SPS ಸದನ್ ಪೆರ್ಮನೂರು ಸುರಕ್ಷಿತ. ಮೆಲಿಷಾ ಡಿಸೋಜ ಸಂತೋಷ್ ನಗರ ಕುತ್ತಾರು. ಮೆಲಿಷಾ ಡಿಸೋಜ ನಾನು ವೇದಿಕೆಗೆ ಬರಮಾಡಿಕೊಳ್ತೇನೆ. ಸೆಕೆಂಡ್ ಇಯರ್ BCom ಸೇಂಟ್ ಎಲುಷಿಯಸ್ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಕೈ ಚಪ್ಪಾಳಿಂದಿಗೆ ವೇದಿಕೆಗೆ ಆಗಮಿಸುತ್ತಾನೆ. ನವನೀತ್ ಮರ್ವಿನ್ ಡಿಸೋಜ ಮಾರ್ಗತಲೆ ಉಳ್ಳಾಳ್. ರೀಶಲ್ ಡಿಸೋಜ ಕೃಷ್ಣನಗರ ತೊಕ್ಕೊಟ್ಟು ಫಸ್ಟ್ ಇಯರ್ BBA LLB SDM ಲಾ ಕಾಲೇಜ್ ಇಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಕುಮಾರಿ ರೀಶಲ್ ಡಿಸೋಜ. ಲೈಸಿಲ್ ಕುಟಿನ್ನ ಸಂತೋಷ್ ವಿಲ್ಲಾ ಸಂತೋಷ್ ನಗರ ಶ್ರೀನಿವಾಸ್ ಯೂನಿವರ್ಸಿಟಿಯಲ್ಲಿ BBA ಸೆಕೆಂಡ್ ಇಯರ್ ವ್ಯಾಸಂಗ ಮಾಡ್ತಿದ್ದಾರೆ. ಲೈಸಿಲ್ ಕುಟಿನ್ನ. ಡೆರಿಲ್ ಡಿಸೋಸ ಕಲ್ಲಪ್ಪು ಪೆರ್ಮನೂರು. ಇವರು ಈವೆಂಟ್ ಮ್ಯಾನೇಜರ್ ಆಗಿ DJ ಆಗಿ ಹಾಗೂ ಡೆಕೋರೇಟರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೆ ಇಂಡಿಯನ್ ಕ್ಯಾಥಲಿಕ್ ಯೂತ್ ಮೂವ್ಮೆಂಟ್ ಮಂಗಳೂರು ದಕ್ಷಿಣ ಹಾಗೂ ಮಂಗಳೂರು ಕೇಂದ್ರ ಸಮಿತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಾಗೆ ಪೆರ್ಮನೂರು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಒಂದು ವಾರ್ಡಿನಲ್ಲಿ ಗುರಿಕಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಡೆರಿಲ್ ಡಿಸೋಸ. ಅರುಣ್ ಡಿಸೋಸ ಮಾರ್ಗತೊಲೆ ಪೆರ್ಮನೂರು. ಅಶ್ವಿನ್ ಆಲ್ಬನ್ ಮೊಂತೇರು ದೇರ್ಲಕಟ್ಟೆ ಪನೀರ್. ಸುಷ್ಮಿತಾ KS SVS ಸದನ್ ಚೆಬ್ಬುಗುಡ್ಡೆ. ಇಯಾನ್ ವ್ಯಾಷನ್ ಮೊಂತೇರೋ ಶಾಂತಿವಿಲ್ಲಾ ಕುಂಪಾಲ ಬೈಪಾಸ್ ಫಸ್ಟ್ ಇಯರ್ ಡಿಗ್ರಿ ಸೇಂಟ್ ಎಲುಷಿಯಸ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಇಯಾನ್ ಮೊಂತೇರೋ. ಸುಮಂತ್ ಶೆಟ್ಟಿ. ಸುಶಾಂತ್ KS SVS ಸದನ್ ಚೆಮ್ಮಗುಡ್ಡೆ. ಧನ್ಯವಾದಗಳು. ಈಗ ಪದಾಧಿಕಾರಿಗಳ ಪ್ರಮಾಣ ವಚನ ನೂತನ ಅಧ್ಯಕ್ಷ ಇವರಿಂದ JC ನಿರ್ಮಾ ಡಿಸೋಜ. JC ತೊಕ್ಕೋಟ್ ಸ್ಟಾರ್ ಇದರ ನೂತನ ಕಾರ್ಯಕಾರಿ ಸದಸ್ಯರ ಪ್ರಮಾಣ ವಚನವನ್ನು ನಾವು ಈಗ ಹಮ್ಮಿಕೊಳ್ತಾ ಇದ್ದೇವೆ. ಪ್ರಮಾಣ ವಚನವನ್ನು ವಾಚಿಸುವಾಗ ನಾನು JCI ನಂತರ ತಮ್ಮ ತಮ್ಮ ಹೆಸರುಗಳನ್ನು ಹೇಳಬೇಕಾಗಿ ನಾನು ಸದಸ್ಯರಲ್ಲಿ ವಿನಂತಿಸುತ್ತೇನೆ. ನಾನು JCI ಸದಸ್ಯನಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ನಾನು JCI ಪದಾಧಿಕಾರಿಯಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಹಾಗೂ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ನಮ್ಮ ನೂತನ ಸದಸ್ಯರಿಗೆ JC ಕಿಟ್ ಹಾಗೂ JC ಪಿನ್, ಅದೇ ರೀತಿ ಶಾಲ್, ನೆನಪಿನ ಕಾಣಿಕೆಯಾಗಿ ಹೂವಿನ ಗಿಡವನ್ನು ಕೊಡುವ ಮೂಲಕ ಅವರು ಗೌರವಿಸಲಿದ್ದೇವೆ. ಮೊದಲನೇದಾಗಿ ಕಾರ್ಯದರ್ಶಿ ಹರೀಶ್ ಕುಮಾರ್ ಅವರು ವೇದಿಕೆಗೆ ಬನ್ನಿ. ಹರೀಶ್ ಕುಮಾರ್ ಅಧ್ಯಕ್ಷರು. ಅರುಣ್ ಉಳ್ಳಾಳ್ರು ಬನ್ನಿ. ತದನಂತರ ವಿನಯ್ ಕುಮಾರಿ ಅವರು ಉಪಾಧ್ಯಕ್ಷರು ಇಲ್ಲಿ.
ಹಾಂ ಓಕೆ. ಸುಗುಣ ಅವರು ಬನ್ನಿ. ನಂತರ ಸುಗುಣ ಅವರು CRP ಆಗಿ ಕಾರ್ಯನಿರ್ವಹಿಸಿದ್ದಾರೆ, ನಮ್ಮ ನೆಚ್ಚಿನ ಸುಗುಣ ಟೀಚರ್ ಅವರು. ಸುಮನ್ ಶೆಟ್ಟಿ ಅವರು ಬನ್ನಿ. ಒಂದು ವಾಹನದ ದೀಪ ಆನ್ ಇದೆ, ಹೆಡ್ಲೈಟ್ ಆನ್ ಇದೆ. KA19ML8542 KA19ML8542. ಧನ್ಯವಾದಗಳು. ಸುಮನ್ ಶೆಟ್ಟಿ ಅವರು ಬನ್ನಿ. ಸುಷ್ಮಿತಾ KS ಅವರು ಬನ್ನಿ, ಉಪಾಧ್ಯಕ್ಷರು. ರೈಸಲ್ ಡಿಸೋಜಾ ಬನ್ನಿ, ರೈಸಲ್ ಡಿಸೋಜಾ ಜಾಯಿಂಟ್ ಸೆಕ್ರೆಟರಿ. ಖಜಾಂಜಿ ಆಗಿರುವಂತಹ ಡೆರಿಲ್ ಅವರು ಬನ್ನಿ. ನಂತರ ನಿರ್ದೇಶಕರು ಬರ್ತಾರೆ. ಫ್ಲೇವಿ ಡಿಸೋಜಾರ್ ಅವರು ನಿರ್ದೇಶಕರು ತದನಂತರ ಬರಬೇಕು ಅಂತ ವಿನಂತಿ ಮಾಡ್ತೇನೆ. ಮಕ್ಬೂಲ HB ಬಂದಿದ್ದೀರಾ? ಮೆಲಿಷಾ ಡಿಸೋಜಾ ಡೈರೆಕ್ಟರ್, ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬನ್ನಿ. ಎಲ್ಲರ ವೇದಿಕೆ ಮುಂಭಾಗದಲ್ಲಿ ನಿಂತ್ಕೊಳ್ಬೇಕು, ಈಗ ಉದ್ಘಾಟನೆ ನಡೀತದೆ. ಹಾಗೆ ನಳಿನಿ ಆಚಾರಿ ತದನಂತರ ನಿರ್ದೇಶಕರು. ತದನಂತರ ಅಶ್ವಿನ್ ಮೊಂತೆರೋ ಬನ್ನಿ. ಲೈಸಿನ್ ಕುಟಿನೋ ದಯವಿಟ್ಟು ವೇದಿಕೆಗೆ ಬನ್ನಿ. ನಿಮ್ಮ ಹೂವಿನ ಚಟ್ಟಿಯೆಲ್ಲ ಇಲ್ಲಿ ಇಟ್ಟುಬಿಟ್ಟು ಈಗ ಉದ್ಘಾಟನೆಗೆ ವೇದಿಕೆ ಮುಂಭಾಗದಲ್ಲಿ ನಿಲ್ಲಬೇಕು ಅಂತ ವಿನಂತಿ ಮಾಡ್ತೇವೆ. ಬೇರೆ ಯಾರು ನೂತನ ಸದಸ್ಯರು ಬಂದರೆ ದಯವಿಟ್ಟು ವೇದಿಕೆಗೆ ಬನ್ನಿ. ನಮ್ಮ JCಯ ನೂತನ ಸದಸ್ಯರು, ನೂತನ ಘಟಕದ ಸದಸ್ಯರು ಯಾರಾದರೂ ಬಂದಿದ್ರೆ, ಈಗ ತಡವಾಗಿ ಬಂದಿದ್ರೆ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ವಿನಂತಿ ಮಾಡ್ತೇವೆ. ಕೊಂಡು ಮುಂದೆ ಬನ್ನಿ. ನಿಮ್ಮ ಕಿಟ್ಟನ್ನೆಲ್ಲ ಸೈಡಿಗೆ ಇಟ್ಟು ಶಾಲ್ ಹಾಕೊಂಡು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಈಗ ನಮ್ಮ ಘಟಕದ ಉದ್ಘಾಟನೆ ನಡೆಯುತ್ತದೆ. ದೀಪ ಬೆಳಗಿಸುವ ಮೂಲಕ ನಮ್ಮ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ.
ಮಗದೊಮ್ಮೆ ನಮ್ಮ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ ನಮ್ಮ ಲಯನ್ ಪೆರ್ಮನೂರು ಇದರ ನಿಕಟಪೂರ್ವ ಅಧ್ಯಕ್ಷರು ಪ್ರಶಾಂತ್, ಅದೇ ರೀತಿ ಇತ್ತೀಚೆಗೆ ಆಯ್ಕೆಯಾದಂತಹ ನನ್ನ ಮಿತ್ರ ಲಯನ್ ಅರುಣ್ ಡಿಸೋಜ ರಾಣಿಪುರ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆಗಿದ್ದಾರೆ ನಮ್ಮ ಎಸ್ ಸಿ ಮಂಗಳ ಗಂಗೋತ್ರಿಯ ಘಟಕವನ್ನು ಅವರ ಅವಧಿಯಲ್ಲಿ ಸ್ಥಾಪನೆಗೊಳಿಸಿದ್ದಾರೆ ಎಸ್ ಸಿ ಉದಯ ರವಿ ನಮ್ಮ ಜೊತೆಗಿದ್ದಾರೆ, ಅವರು ಕೂಡ ನಾನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮ ಮುಂದುವರಿಸುತ್ತಾ ನಮ್ಮ ಜೆ ಸಿ ಘಟಕದ ನೂತನ ಘಟಕದ ನೂತನ ಕಾರ್ಯಕ್ರಮ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಹುಡುಕಿ ನಾವು ಈಗ ಅವರಿಗೆ ಸ್ಕಾಲರ್ಶಿಪ್ ನೀಡುವ ಮೂಲಕ ಪ್ರಪ್ರಥಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ. ಜೆ ಸಿ ಐ ತೊಕ್ಕೋಟ್ ಸ್ಟಾರ್ ಘಟಕದ ಅಧ್ಯಕ್ಷೆ ಜೆ ಸಿ ನಿರ್ಮಾ ಡಿಸೋಜ ಇವರಿಂದ ಚಪ್ಪಾಳೆ. ಜೆ ಸಿ ಐ ತೊಕ್ಕೋಟ್ ಸ್ಟಾರ್ ಇದರ ವತಿಯಿಂದ ಹಾಗೂ ರೀಟಲ್ ಚಾರಿಟೇಬಲ್ ಟ್ರಸ್ಟ್ ಇದರ ಜಂಟಿ ಆಯೋಗದಿಂದ ನಾವು ಇವತ್ತು 2 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇದು ನಮ್ಮ ಜೆ ಸಿ ಐ ತೊಕ್ಕೋಟು ಸ್ಟಾರ್ ಇದರ ಚಾಲನೆ ಅಂತ ಹೇಳ್ತೇನೆ, ನಮ್ಮ ಸಮಾಜ ಸೇವೆಯ. ಸೊ ಮೊದಲನೆಯದಾಗಿ ನಾವು ನಮ್ಮ ತೊಕ್ಕೋಟು ವಲಯದಲ್ಲಿ ಕೆಲವೊಂದು ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಶಿಕ್ಷಣಕ್ಕೆ ಒಂದು ಚಿಕ್ಕ ಸಹಾಯವನ್ನು ನಮ್ಮ ರೀಟಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೀಡ್ತಾ ಇದ್ದೇವೆ. ಹಾಗೂ ಸರಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಬಗಂಬಿಲ, ಈ ಶಾಲೆಯಲ್ಲಿರುವಂತಹ ಕೆಲವು ವಿದ್ಯಾರ್ಥಿಗಳಿಗೆ ಅಗತ್ಯ ಇರುವಂತಹ ಪುಸ್ತಕಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಸ್ಕಾಲರ್ಶಿಪ್ ವಿತರಣೆ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ನಾನು ಸಿರಿಲ್ ರಾಬರ್ಟ್ ಡಿಸೋಜ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶುಭ ಸಂಜೆಯನ್ನು ಕೋರುತ್ತಾ ಜೆ ಸಿ ಐ ತೊಕ್ಕೋಟು ಸ್ಟಾರ್ ಘಟಕ ಈಗಾಗಲೇ ಉದ್ಘಾಟನೆಗೊಂಡಿವೆ. ಈ ಒಂದು ಜೆ ಸಿ ಘಟಕದ ಕಾರ್ಯಕ್ರಮದ ಪರವಾಗಿ ಈ ದಿನ ನಾವು 14 ಮಂದಿ PUC ಮತ್ತು SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮಕ್ಕಳನ್ನು ಗುರುತಿಸಿ ಇಲ್ಲಿ ನಾವು ಈಗ ಅವರಿಗೆ ಪ್ರೋತ್ಸಾಹಧನ ಪುರಸ್ಕಾರ ನೀಡಲಿಕ್ಕಿದ್ದೇವೆ. ಈ ಕೊಡುಗೆಯನ್ನು ನೀಡಿರುವರು ಫಾದರ್ ರೋಷನ್ ಅಲ್ಮೇಡ ಅಂತೇಳಿ. ಅವರು ಬೆಂಗಳೂರಲ್ಲಿ ಸೈಂಟ್ ಜೋಸೆಫು CBSE ಸ್ಕೂಲಿನ ಪ್ರಾಂಶುಪಾಲರು. ಇವರಿಗೆ ಈ ಕೃತಜ್ಞತೆಗಳನ್ನು ಪ್ರಥಮವಾಗಿ ಸಲ್ಲಿಸುತ್ತಾ ನಾನು ಈಗಾಗಲೇ ವಿದ್ಯಾರ್ಥಿಗಳ ಹೆಸರನ್ನು ಓದಿ ಹೇಳ್ತೇನೆ. ಅಕ್ಕಿಪ್ಪ ಬಾನು, ಆಯಿಷಾ ಜನಿಪಾ, ಈಗ ಈ ಸರಿ, ಈ ಒಂದು ಪ್ರೋತ್ಸಾಹಧನವನ್ನು ನಾನು ಪ್ರಥಮವಾಗಿ ನಮ್ಮ JCI ಘಟಕದ ಮೇಲೆ ಪ್ರೀತಿಯಿಟ್ಟು ಆಗಮಿಸ್ತಾ ನಮ್ಮ ಶ್ರೀ ಪ್ರದೀಪ್ ಡಿಸೋಜ, ಕಾರ್ಯದರ್ಶಿ ಕರಾವಳಿ ಪ್ರಾಧಿಕಾರ ಹಾಗೂ ಉಪನಿರ್ದೇಶಕರು ಯುವ ಸಬಲೀಕರಣ
ಕಾರಣ ಕ್ರೀಡಾ ಇಲಾಖೆ ಮಂಗಳೂರು ಇವರುಗಳು ವೇದಿಕೆ ಬಂದು ಈ ಒಂದು ಪ್ರೋತ್ಸಾಹವನ್ನು ನೀಡಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಖತೀಜುಲ್ಲಾ ಅಲ್ಮಾಸ್ ಇವರಿಗೆ ನಮ್ಮ ಭಗವತಿ ಕ್ಷೇತ್ರ ಉಲ್ಲಾಲ ಇದರ ಮುಖ್ಯ ಅರ್ಚಕರಾದ ಬಾಲು ಮಂಜಪ್ಪ ಕಾರ್ನವರ್ ಇವರು ಬಂದು ಈ ಒಂದು ಪ್ರೋತ್ಸಾಹವನ್ನು ನೀಡಬೇಕಾಗಿ ವಿನಂತಿಸ್ತೇನೆ. ಧನ್ಯವಾದಗಳು. ನಸೀಮಾ ಜುಲೈಕಾ, ನೆಕ್ಸ್ಟ್ ನಸೀಮಾ ಜುಲೈಕಾ ಇವರಿಗೆ ನಮ್ಮ ಶ್ರೀ ಡೆಮಸ್ಟಿಸ್ ಜಿ ಡಿಸೋಜಾ ಸಂಚಾಲಕರು ಸೈಂಟ್ ಸೆಬೆಸ್ಟಿಯನ್ ಪೆರ್ಮನೂರು ಚರ್ಚಿನ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು. ಧನ್ಯವಾದಗಳು. ಅಶ್ವಿನಿ ಕ್ರಿಸ್ಟನ್ ಮೊಂತೇರೋ, ಅಶ್ವಿನಿ ಕ್ರಿಸ್ಟನ್ ಮೊಂತೇರೋ. ನೆಕ್ಸ್ಟ್ ಆದಿತಿ ಅಮೀನ್, ಆದಿತ್ಯ ಅಮೀನ್ ದಯವಿಟ್ಟು ಇಲ್ವಾ? ಅವರಿಗೆ ನಮ್ಮ ಲಯನ್ ಪೆರ್ಮನೂರು ಫೋಕಸ್ ಸಂಘಟನೆಯ ಅಧ್ಯಕ್ಷರಾದ ಅರುಣ್ ಮಂತೇರರವರು ಬಂದು ಈ ಒಂದು ಪ್ರೋತ್ಸಾಹನ ನೀಡಬೇಕಾಗಿ ವಿನಂತಿಸಿಕೊಳ್ತೇನೆ. ಕಾರ್ತಿಕ್ ಆಚಾರ್ಯ ಇವರಿಗೆ ನಮ್ಮ ಶಿವಾಜಿ ಫ್ರೆಂಡ್ ಸರ್ಕಲ್ನ ಹಮೀದ್ ಸಂಸ್ಥೆ ಹಮೀದ್ ಅವರು ಬಂದು ಪ್ರೋತ್ಸಾಹನ ನೀಡಬೇಕಾಗಿ ವಿನಂತಿಸ್ತೇನೆ. ತೇಜಸ್ ಪುರುಷೋತ್ತಮ ಆಚಾರ್ಯ ಇವರಿಗೆ ಶ್ರೀ ಹೇಮಚಂದ್ರ ಬಬ್ಬುಗಟ್ಟೆ ಅಧ್ಯಕ್ಷರು ಶಕ್ತಿ ಭಾರತ್ ವ್ಯಾಯಾಮ ಶಾಲೆ ತೊಕ್ಕೋಟು ಇವರು ಬಂದು ವೃಂದ ಶೆಟ್ಟಿ ರೆಡಿಯಾಗಿ ವೃಂದ ಶೆಟ್ಟಿ ಇವರಿಗೆ ಶ್ರೀ ಚಂದ್ರ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಡಿ ವರ್ಗ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಇವರು ಬಂದು ಇವರಿಗೆ ಪ್ರೋತ್ಸಾಹನ ನೀಡಬೇಕಾಗಿ ಶರಣಯ್ಯ ಸುಜಯ ನತಾಸೆ ಡಿಸೋಜಾ ಡೆಲಿಶಾ ಅಪೋಸು ಇವರಿಗೆ ನಮ್ಮ ಲಯನ್ಸ್ ಪ್ರಶಾಂತ್ ಡಿಸೋಜಾ ಸಂಚಾಲಕರು ಲಯನ್ಸ್ ಕ್ಲಬ್ ಪೆರ್ಮನೂರು ಫೋಕಸ್ ಸಂಸ್ಥೆಯ ಇವರನ್ನು ನಾನು ವಿನಂತಿ ಮಾಡಿಕೊಳ್ತೇನೆ. ನೆಕ್ಸ್ಟ್ ಅಲಿಸ್ ಮೈಕಲ್ ಮಿಲ್ಟನ್ ಇವರಿಗೆ ನಮ್ಮ ಸೌಜನ್ಯ ಸರಕಾರಿ ಪ್ರಾಥಮಿಕ ಶಾಲೆ ಬಗಂಬಿಲ ಇದರ ಶಿಕ್ಷಕಿಯಾಗಿರುವಂತಹ ಪ್ರತಿಮಾ ಹೆಬ್ಬಾರ್ ಇವರು ಮುಂದೆ ಬರಬೇಕಾಗಿ ನಾನು ವಿನಂತಿಸ್ತೇನೆ. ಹಾಗೆ ಆ ಶಾಲೆಯ SDMC ಪ್ರೆಸಿಡೆಂಟ್ ಆಗಿರುವಂತಹ ಯೋಗೇಶ್ ಆಚಾರ್ಯರು ಶಾಲಾ ವಿದ್ಯಾರ್ಥಿಗಳ ವತಿಯಿಂದಾಗಿ ಇವರು ಪುಸ್ತಕವನ್ನು ನಮ್ಮ ಕೈಯಿಂದ ಇಲ್ಲಿ ವೇದಿಕೆಯಲ್ಲಿರುವಂತಹ JCಯ ಪದಾಧಿಕಾರಿಗಳು ಇವರು ಸೇರಿ ಈ ಕೆಲವು ಪುಸ್ತಕಗಳನ್ನು ಅಗತ್ಯವಿರುವಂತಹ ವಿದ್ಯಾರ್ಥಿಗಳಿಗೆ ವಿತರಿಸಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ. ಅಧ್ಯಕ್ಷೆ ನಿರ್ಮಾಣಿಸಿದವರಿಗೆ ಅಭಿನಂದನೆಗಳು. ಕಾರ್ಯಕ್ರಮ ಮುಂದುವರಿಸುತ್ತಾ ಈಗ
ಈಗ ಈ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮೆಲ್ಲರ ಪ್ರೀತಿಯ, ಅದೇ ರೀತಿ ನಮಗೆ ಈ ದಿನ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲಿದ್ದಾರೆ JC ಸೆನೆಟರ್ ಲೋಕೇಶ್ ರೈ, ಝೋನ್ ಡೈರೆಕ್ಟರ್ ಮ್ಯಾನೇಜ್ಮೆಂಟ್ ಝೋನ್ 15 JC ಇಂಡಿಯಾ ಇವರಿಂದ ನಮ್ಮ ಶುಭ ಸಂದೇಶದ ನುಡಿಗಳು. ವಿಭಾಗದ ರಾಷ್ಟ್ರೀಯ ನಿರ್ದೇಶಕರಾದಂಥ JCI PPP ಕಾರ್ತಿಕೇಯ ಮಧ್ಯಸ್ಥರವರೇ, ಈ ಘಟಕದ ಪ್ರಾಂತ್ಯ ಅರಸರು JC ಶರತ್ ಅವರೇ, GND ವಿಭಾಗದ ನಿರ್ದೇಶಕ JC ಪಶುಪತಿಯವರೇ, ಘಟಕದಿಂದ ವಲಯಾಧಿಕಾರಿಯಾಗಿರುವಂಥ ವಲಯಾಧಿಕಾರಿ ಮಿತ್ರ ಬಾದ್ಶಾ ಸಾಂಬಾರ್ ತೋಟ ಅವರೇ, ಈಗಾಗಲೇ ಹೊಸ ಘಟಕದ ಚುಕ್ಕಾಣಿಯನ್ನು ಹಿಡಿತಕ್ಕಂತಹ JC ನಿರ್ಮಾ ಡಿಸೋಜರ್ ಅವರೇ, ಘಟಕದ IBP ಪವಿತ್ರ ಮೇಡಮ್ ಅವರೇ ಹಾಗೂ ಸೆಕ್ರೆಟರಿ ಪ್ರತಿಮಾ ಮೇಡಮ್ ಹಾಗೂ ಉಪಸ್ಥಿರತಕ್ಕಂಥ ಎಲ್ಲ ಪೂರ್ವಾಧ್ಯಕ್ಷರೇ ಹಾಗೂ JC ಸದಸ್ಯರೇ, ಲಾಸ್ಟ್ ಇಯರ್ ನಾನು ಈ ಘಟಕಕ್ಕೆ ಒಂದು ಸರ್ವಿಸಿಂಗ್ ZVP ಆಗಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಲಾಸ್ಟ್ ಇಯರ್ನ ವಲಯಾಧ್ಯಕ್ಷರು ನನಗೆ ಈ ಘಟಕವನ್ನು ನೀಡಿದಾಗ, ಇಲ್ಲಿ ನನಗೆ ಬಂದಾಗ ಇಲ್ಲಿನ ಪೂರ್ವಾಧ್ಯಕ್ಷರು JC ತ್ಯಾಗಮ್ ಅವರು ಪರಿಚಯಕ್ಕೆ ಸಿಕ್ಕರು. ಆಮೇಲೆ ಈ ಘಟಕದ ಬಗ್ಗೆ ಇವರೆಲ್ಲ ಮಾತಾಡಿ ಈ ವರ್ಷದ ಅಧ್ಯಕ್ಷರು ಫ್ರಾಂಕಿ ಫ್ರಾನ್ಸಿಸ್ ಅವರು ಅಂತ ನನಗೆ ಹೇಳಿದರು. ಭಾಳಷ್ಟು ಖುಷಿಯಾಯಿತು. ಫ್ರಾಂಕಿ ಅವರನ್ನು ಫಸ್ಟ್ ಟೈಮ್ ಮಾತಾಡುವಾಗಲೇ ಅವರಲ್ಲಿದ್ದಂತಹ ಸೇವಾ ಮನೋಭಾವ ಹಾಗೂ ಒಂದು ಆತ್ಮೀಯತೆಯಿಂದ ವರ್ತಿಸುವಂಥ ರೀತಿಯನ್ನು ನಾನು ಕಂಡು ಬಹಳಷ್ಟು ನನಗೆ ಖುಷಿಯಾಯಿತು. ಆ ನಂತರ ಅವರೇ ಮಾತಾಡಿಕೊಂಡು, ಸರ್ ನನಗೆ JC ಬಗ್ಗೆ ಜಾಸ್ತಿ ಏನು ಗೊತ್ತಿಲ್ಲ, ನಿಮ್ಮದೆಲ್ಲ ಗೈಡೆನ್ಸ್ ಇದ್ದರೆ ನಾವು ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದರು. ಅದರಂತೆ ನಮ್ಮ ಕೆಲಸ ಕೂಡ ಅದೇ, ಸರ್ವಿಸಿಂಗ್ ZVP ಆಗಿ ಅಥವಾ ಒಂದು JC ಇಂಡಿಯಾ ಆಫೀಸರ್ ಆಗಿ ಏನು ಮಾಡಬೇಕು ಅದನ್ನು ನಾವು ಮಾಡಿದ್ದೇವೆ. ಆ ಮಾಡಿದ ನಂತರ ನಮಗೆ ಗೊತ್ತಾಗಿರುವಂಥದ್ದು, ಆ ವರ್ಷದಲ್ಲಿ ಬಿಗಿನಿಂಗಲ್ಲಿ ಅವರು ಸ್ಟಾರ್ಟಪ್ ಅಂದರೆ ಏನು ಒಂದು ಸ್ಟಾರ್ಟಿಂಗಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂತಹ ರೀತಿ ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮಗಳನ್ನು ಒಂದು GB ಮೀಟಿಂಗ್ ಅಥವಾ ಇನ್ಸ್ಟಾಲೇಷನ್ನಿಂದ ಸ್ಟಾರ್ಟ್ ಮಾಡಿಕೊಂಡು ಬಹಳ ಅದ್ಧೂರಿಯಾಗಿ ಮಾಡಿದರು. ಬಹುಶಃ ಅವರಿಗೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಅದೇ ಟೈಮಿಗೆ ನಿಮಗೆಲ್ಲ ಗೊತ್ತಿರುವಂತೆ ಕೊರೋನಾ ಮಹಾಮಾರಿ ಕೂಡ ಬಂದು ಸ್ವಲ್ಪ ವೇಗವನ್ನು ಕಡಿಮೆ ಮಾಡಿತ್ತು. ಆದರೂ ಫ್ರಾಂಕಿಯವರು ಹಠವನ್ನು ಬಿಡಲಿಲ್ಲ. ಆ ವರ್ಷವೇ ಕೊರೋನಾ ವಾರಿಯರ್ಸ್ ಇರ್ಬೋದು ಅಥವಾ ಎಷ್ಟು ಸಾಧ್ಯವೋ ಈ ಪರಿಸರದಲ್ಲಿ ಎಷ್ಟು ಒಂದು ತೊಡಗಿಸಿಕೊಳ್ಳಿಕ್ಕೆ ಆಗ್ತದ ಆ ಮೂಲಕ ತೊಡಗಿಸಿಕೊಂಡು ಲಾಸ್ಟಿಗೆ ವರ್ಷದ ಕೊನೆಯಲ್ಲಿ ಮಾತಾಡೋಕೆ, ಸರ್ ಇಷ್ಟೇ ಆಗಿದ್ದು ಈ ವರ್ಷ, ನನಗೆ ಇನ್ನೂ ಒಂದು ಅವಕಾಶ ಇದ್ದರೆ ಬಹುಶಃ ನಾನು ಇನ್ನಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದರು. ನಮ್ಮದೇನದರಲ್ಲಿ ಹೇಳುವಂಥದ್ದಿಲ್ಲ, ಜಸ್ಟ್ ಅಭಿಪ್ರಾಯವನ್ನು ಹೇಳುವಂತಿರುವುದು ನಿಮ್ಮ ಘಟಕದ ವಿಷಯ ಅದು ಅಂತ. ಆ ಘಟಕದಲ್ಲಿ ಮತ್ತೆ ಅವರು ಪುನರಾಯ್ಕೆಯಾಗಿ ಈ ಸಲ ಕೂಡ ಅಧ್ಯಕ್ಷರಾಗಿ ನಾವು JCಯಲ್ಲಿ ನಾನು ಏನು LDMT ಬಿಗಿನಿಂಗಲ್ಲಿ ಮಾಡಿದ್ದೀನಿ, LAVಯಲ್ಲಿ ಏನು ಮಾಡಿದ್ದೀನಿ, JCಯಲ್ಲಿರುವಂಥ ಅಭಿವೃದ್ಧಿ ಅವಕಾಶಗಳು, ಈ ಅವಕಾಶಗಳನ್ನು ಬಹಳ ಉತ್ತಮವಾಗಿ ಸದುಪಯೋಗಪಡಿಸಿಕೊಂಡು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಈ ಒಂದು ಘಟಕವನ್ನು ಅತ್ಯಂತ ಬಲಿಷ್ಠವಾಗಿ ಕಟ್ಟಿದ್ದಾರೆ. ಹಾಗೆ ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡಂಥ ಮಾದರಿ ವ್ಯಕ್ತಿ ಯಾರಾದರೂ ಇದ್ದರೆ JC ಫ್ರಾಂಕಿ ಫ್ರಾನ್ಸಿಸ್ ಅವರು. ನಿಮಗೆ ಮತ್ತು ನಿಮ್ಮ ತಂಡಕ್ಕೆ ನಾನು ಶುಭವನ್ನು ಹಾರೈಸ್ತೇನೆ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಘಟಕಕ್ಕೆ ಬಂದಾಗ ಇಲ್ಲಿರತಕ್ಕಂಥ ಸ್ಥಾಪಕ ಅಧ್ಯಕ್ಷರಾದಂಥ ತ್ಯಾಗಮ್ ಮರೇಕಳವರು ಯಾವತ್ತೂ ಹೆಚ್ಚಿನ ಸಲ ಅವರೊಂದು ಕಾರ್ಯಕ್ರಮ ಆಗಬೇಕಿದ್ರೆ ಅಧ್ಯಕ್ಷರಷ್ಟಿಗೆ ಅವರು ಕೂಡ ಎಷ್ಟು ಮುತುವರ್ಜಿಯಿಂದ ನಮಗೆ ಫೋನ್ ಮಾಡಿರ್ಬೋದು, ಕಾರ್ಯಕ್ರಮದ ಆಯೋಜನೆ ಬಗ್ಗೆ ಮಾಹಿತಿಯನ್ನು ಕೇಳುವಂಥದ್ದು, ನಮ್ಮಿಂದ ಇನ್ಫಾರ್ಮೇಷನ್ ಎಷ್ಟು ಸಾಧ್ಯವೋ ಅಷ್ಟನ್ನು ಕೇಳಿಕೊಂಡು ಬಹಳ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಲಿ. ಒಂದು ಇಲ್ಲಿನ ಏನು ಫೌಂಡೇಶನ್ ಅಂತ ಹೇಳ್ಬೋದು, ಎಲ್ರಿಗೂ ಒಂದು ಸಪೋರ್ಟನ್ನು ಮಾಡಿಕೊಂಡು ಅದರೊಟ್ಟಿಗೆ ವಲಯಾಧಿಕಾರಿ ಮಿತ್ರರು ಕೂಡ ಬಾದ್ಶಾ ಸಾಂಬಾರ್ ತೋಟರವರು ಕೂಡ ಒಂದು ಯಶಸ್ಸಿನಲ್ಲಿ ಪಾಲುದಾರರು. ಹಾಗೆ ಎಲ್ಲ ಪೂರ್ವಾಧ್ಯಕ್ಷರು, ಮಂಗಲ ಗಂಗೋತ್ರಿ ಎನ್ನುವಂಥದ್ದು ಇಲ್ಲೊಂದು ಹೈ ಪೊಟೆನ್ಷಿಯಲ್ ಏರಿಯಾ. ಇಲ್ಲಿ ಲಾಸ್ಟ್ ಏರಿಯಾ ಅಧ್ಯಕ್ಷರಿಗೊಂದು ಆಸೆ ಇತ್ತು, ಸರ್ ಎಲ್ಲರೂ ಒಂದು ಘಟಕ ಎಲ್ಲ ಮಾಡ್ತಾ ಇದ್ದಾರೆ, ನಮಗೆಲ್ಲ ಮಾಡಲಿಕ್ಕೆ ಆಗ್ತದ ಅಂತ ಕೇಳಿದರು ಲಾಸ್ಟ್ ಇಯರ್ ಕೂಡ. ನಾನು ಆಗ್ತದೆ ಅಂತ ಹೇಳಿದ್ದೆ, ನಿಮಗೆ ಕೂಡ ಸಾಧ್ಯ ಇದೆ ಅಂತ. ಸೊ ಆ ಬಗ್ಗೆ ಸ್ವಲ್ಪವಾಗಿ ಚಿಂತನೆಯನ್ನು ಮಾಡಿದರು. ಆದರೂ ಲಾಸ್ಟ್ ಇಯರ್ನ ಕೊರೋನಾ ಸಂದರ್ಭ ಎಲ್ಲ ನೋಡಿಕೊಂಡಾಗ ಅದನ್ನು ಪೂರೈಸಲಿಕ್ಕೆ ಆಗಲಿಲ್ಲ. ಬಟ್ ಆಸೆ ಏನಿತ್ತು ಅದನ್ನು ಇವತ್ತು ಒಂದು ಹೊಸ ಘಟಕವನ್ನು ತೊಕ್ಕೊಟ್ಟು ಸ್ಟಾರ್, ಅದರೊಟ್ಟಿಗೆ ಭರ್ಜರಿಯಾಗಿ 25 ಸದಸ್ಯರು, ಒಳ್ಳೆ ಕ್ವಾಲಿಫೈಡ್ ಸದಸ್ಯರು, ನಮ್ಮ JC ಸಂಸ್ಥೆಗೆ ಇಂಟ್ರೆಸ್ಟ್ ಇರುವಂತಹ ಸದಸ್ಯರನ್ನು ಇವತ್ತು ಸೇರಿಸಿಕೊಂಡು ಇವತ್ತು ಈ ಘಟಕವನ್ನು ಇವತ್ತು ಇಲ್ಲಿ ಉದ್ಘಾಟನೆಯ ಮೂಲಕ ನಮಗೆ ಒಂದು JC ಸಂಸ್ಥೆಗೆ ನೀಡಿದ್ದಾರೆ. ನಿಮಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಅದರ ಸ್ಥಾಪಕ ಅಧ್ಯಕ್ಷರು ಈಗಾಗಲೇ ಹೇಳಿದ್ದು, ನಾನು ಮಾತಾಡಲಿಕ್ಕೆ ಅಂತ ಗೊತ್ತಿಲ್ಲ ನನಗೆ,
ಏನು ಬರ್ತದೆ ಅದನ್ನು ನಾನು ಮನಸ್ಸಿಂದ ಬಂದದನ್ನು ಮಾತಾಡ್ತೇನೆ ಅಂತ. ಬಹುಶಃ ಅವರು ಮನಸ್ಸಿನಿಂದ ಬಹಳ ಉತ್ತಮವಾಗಿ ಮಾತಾಡಿದ್ದಾರೆ. ಒಂದು ಸೇವಾ ಪ್ರವೃತ್ತಿ ಅವರಲ್ಲಿ ಈಗಾಗಲೇ ಎದ್ದು ಕಾಣ್ತಿದೆ. ಮುಂದಿನ ದಿನಗಳಲ್ಲಿ ಈ ಘಟಕ ಕೂಡ ನಮ್ಮ ವಲಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಔಟ್ಸ್ಟ್ಯಾಂಡಿಂಗ್ ಆಗಿ ಮೂಡಿ ಬರಲಿ. ಹಾಗೆ JC ಮಂಗಳ ಗಂಗೋತ್ರಿ ಸಮುದಾಯದ ಚಟುವಟಿಕೆಗಳಲ್ಲಿ ಒಟ್ಟಿಗೆ ಈ ವರ್ಷ ತರಬೇತಿಯಲ್ಲಿ ಕೂಡ ಅತ್ಯಂತ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದೆ. ಕೊರೋನಾ ಇರ್ಬೋದು, ಸನ್ಮಾನ ಇರ್ಬೋದು, ಅಥವಾ ಸ್ಕಾಲರ್ಶಿಪ್ ವಿತರಣೆ, ಅಥವಾ ನೀಡ್ ಬೇಸ್ಡ್ ಯಾವುದು ಕಾರ್ಯಕ್ರಮ ಇದೆ, ಹತ್ತಿರದ 4-5 ಶಾಲೆಗಳಲ್ಲಿ ನಾನು ಕೂಡ ನನ್ನ ಫ್ರೆಂಡ್ ಸರ್ಕಲ್ ಇದ್ದಾರೆ, ಅಲ್ಲಿ ಮಾತಾಡುವಾಗ ನಿಮಗೆ ಫ್ರಾಂಕಿ ಅವರು ಗೊತ್ತಾ ಅಂತ ಕೇಳ್ತಾರೆ. ಅಷ್ಟರ ಮಟ್ಟಿಗೆ ಈ ಪರಿಸರದ ಶಾಲೆಗಳಲ್ಲಿ ಕೂಡ ಅವರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಹೀಗೆ ಮುಂದುವರಲಿ. ಇದಕ್ಕೆಲ್ಲ ನಿಮಗೆ ಅರ್ಹವಾಗಿ ಮೊನ್ನೆ ನಡೆದಂಥ ಮಿಡ್ಕಾನಲ್ಲಿ ಕೂಡ ಪ್ರಶಸ್ತಿ ಸಿಕ್ಕಿದೆ. ಇನ್ನೂ ಕೂಡ ಮುಂದೆ ನಡೆಯುವಂಥ ಅನೇಕ ಸಮ್ಮೇಳನಗಳಿದೆ. ಅದರಲ್ಲಿ ವರ್ಷಾಂತದಲ್ಲಿ ಬರುವಾಗ ನೀವು ವರ್ಷಾಂತ ಅವಾರ್ಡ್ ಈಗಾಗಲೇ ಮುಂದೆ ಇಟ್ಟಿದ್ದಾರೆ ಅವರು. ವರ್ಷಾಂತದಲ್ಲಿ ಔಟ್ಸ್ಟ್ಯಾಂಡಿಂಗ್ ಒಂದು ಪ್ರೆಸಿಡೆಂಟ್ ಆಗಿ ಘಟಕವಾಗಿ ಮೂಡಿ ಬನ್ನಿ ಎಂದು ಹಾರೈಸುತ್ತಾ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ನಾನು ಅಧ್ಯಕ್ಷರು ಮತ್ತು ಸರ್ವಸದಸ್ಯರು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ JC. ನಾವು ಗೌರವಿಸಲಿಕ್ಕಿದ್ದಾರೆ. ನಮ್ಮ PPP ಕಾರ್ತಿಕ ಮಧ್ಯಸ್ಥರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಭಗವತಿ ಕ್ಷೇತ್ರದ ಅರ್ಚಕರು ದಯವಿಟ್ಟು ಮುಂದೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇದರ ನಿರ್ದೇಶಕರು ಆದಂಥ ಪ್ರಶಾಂತ್, ಅದೇ ರೀತಿ ನೂತನ ಆಯ್ಕೆಯಾದಂಥ ಅರುಣ್ ಡಿಸೋಜ ಮುಂದಕ್ಕೆ ಬಂದು ನಮ್ಮ ಸ್ಮರಣೆಗೆ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಡಿಸೋಜ ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು. ಕಾರ್ಯಕ್ರಮ ಮುಂದುವರಿಸುತ್ತಾ ಮುಂದಕ್ಕೆ ನಮ್ಮ ಜೊತೆಗಿದ್ದಾರೆ ನಾನು ಯಾವ ಕಾರ್ಯಕ್ರಮ ಮಾಡಿಕೊಡ ಡೌಟ್ಸ್ ಇದ್ದರೆ ನಾನು ಕೇಳೋದು ಪಶುಪತಿ ಶರ್ಮಾ ಸರ್, ನಮ್ಮ ಝೋನ್ ಡೈರೆಕ್ಟರ್ GND ವಿಭಾಗ ವಲಯ 15 JC ಇಂಡಿಯಾ JC ಸೆನೆಟರ್ ಪಶುಪತಿ ಶರ್ಮೆಯಿಂದ ಮಾತುಗಳು. ನೂತನ ಘಟಕದ ಉದ್ಘಾಟನಾ ಸಮಾರಂಭದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದ ಮಿತ್ರರಾದಂಥ ಫ್ರಾಂಕಿ ಅವರೇ, ಈಗಾಗಲೇ ನೂತನ ಘಟಕವನ್ನು ಉದ್ಘಾಟಿಸಿದ ನಮ್ಮೆಲ್ಲರ ಹೆಮ್ಮೆಯ ನಗುಮುಗದ ವಲಯಾಧ್ಯಕ್ಷೆ ಸೌಜನ್ಯ ಮೇಡಮ್ ಅವರೇ, ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚು ಬಂದರೆ ಹೇಗಿರ್ತದೆ ಹಾಗೆ ಮಿಂಚಂತೆ ಸಂಚರಿಸಿ 50,000ಕ್ಕಿಂತಲೂ ಹೆಚ್ಚಿನ ಸದಸ್ಯರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ನೀಡುತ್ತಿರುವ ನಮ್ಮ ರಾಷ್ಟ್ರೀಯ ನಿರ್ದೇಶಕರು ಮಾರ್ಗದರ್ಶಕರು JC PPP ಕಾರ್ತಿಕ ಮಧ್ಯಸ್ಥ ಅವರೇ, ನಮ್ಮೆಲ್ಲರ ಪ್ರೀತಿಯ ವಲಯ ಉಪಾಧ್ಯಕ್ಷರೇ JC ಶರತ್ ಕುಮಾರ್ ಅವರೇ, ವಲಯದ ಆಡಳಿತ ವಿಭಾಗದ ನಿರ್ದೇಶಕರಾದಂಥ JC ಲೋಕೇಶ್ ರೈ ಅವರೇ, ಅತ್ಯಂತ ಕ್ರಿಯಾಶೀಲ ಕಾರ್ಯದರ್ಶಿ ಪ್ರತಿಮಾ ಮೇಡಮ್ ಅವರೇ, ಈಗಾಗಲೇ ನೂತನ ಘಟಕದ ಅಧ್ಯಕ್ಷರು JC ತೊಕ್ಕೊಟ್ಟು ಸ್ಟಾರ್ ನಿರ್ಮಾ ಮೇಡಮ್ ಅವರೇ, ಅದೇ ರೀತಿ ಐ ಥಿಂಕ್ ಪವಿತ್ರ ಮೇಡಮ್ ಅವರೇ, ಕೊರೋನಾದ 2 ವರ್ಷದ ಒಂದು ಆನ್ಲೈನಲ್ಲೇ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆವು. ಆದರೆ ಅತ್ಯಂತ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಒಂದು ಅತ್ಯಂತ ಪ್ರೀತಿಯಿಂದ ಆ ಕಾರ್ಯಕ್ರಮವನ್ನು ಮನಸ್ಸಿಂದ ಮಾಡುವಂಥವರ ಇದ್ದರೆ ಫ್ರಾಂಕಿ ಅವರು ಅಂತ ಹೇಳಲಿಕ್ಕೆ ನಾನು ಈ ವರ್ಷ ಅತ್ಯಂತ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಆ ಒಂದು ಕೊರೋನಾ ಸಂದರ್ಭದಲ್ಲಿ ಕೊಡುವಂಥ ಊಟದ ಸಮಸ್ಯೆ ಭಾಳಷ್ಟು ಜನರಿಗೆ ಆಗಿತ್ತು. ಆ ಸಲ ಒಂದು ನೋಡಿ ಎಷ್ಟೆಷ್ಟು ಜನ ಎಲ್ಲೆಲ್ಲಿ ಇದ್ದಾರೆ ಅಂತ ಹುಡುಕಿ ಅವರನ್ನೆಲ್ಲ ಒಂದು ಪೂರ್ವಾಧ್ಯಕ್ಷರೊಂದಿಗೆ ತನ್ನ ತಂಡವನ್ನು ತ್ಯಾಗ ಮಾರೇಕಾಳು ಅವರಿಗೂ ನಾನು ಪ್ರತ್ಯೇಕವಾಗಿ ಯಾರ್ಯಾರನ್ನು ಹೇಳೋದಿಲ್ಲ, ಪ್ರತಿಯೊಬ್ಬರು ಅವರವರ ಅಳಿಲ ಸೇವೆಯನ್ನು ಮಾಡಿದ್ದಾರೆ. ಅದು ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದೆ. ಈಗಾಗಲೇ ವಲಯಾಧ್ಯಕ್ಷರು ಕೂಡ ಭಾಳಷ್ಟು ಪ್ರೀತಿ ಕೊಟ್ಟಂದ
ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ನಿಮಗೆ ವಿಶೇಷವಾದ ಅಭಿನಂದನೆಗಳು ಸಲ್ಲಿಸುತ್ತಾ ಮುಂದಿನ ಈ ಘಟಕ ನಿಮ್ಮ ಕೂಸು ಅತ್ಯುತ್ತಮ ಕಾರ್ಯಕ್ರಮಗಳು ಮಾಡಿ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲಿ ಅಂತೇಳಿ ಶುಭ ಹಾರೈಸ್ತಾ ಇದ್ದೇನೆ. ಈಗಾಗಲೇ ನಿರ್ಮಾ ಮೇಡಮ್ ಅವರ ಮನಸ್ಸು ನಮಗೆ ಗೊತ್ತಾಗಿದೆ, ವೇದಿಕೆಯಲ್ಲಿ ಕಂಡಿದೆ. ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂತ ಇವತ್ತೇ ತೋರಿಸಿಕೊಟ್ಟಿದ್ದಾರೆ. ನಿಮ್ಮ ತಂಡ ನಿಮ್ಮ ಕಾರ್ಯದರ್ಶಿಯೊಂದಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲಿ ಅಂತೇಳಿ ನಾನು ಶುಭ ಹಾರೈಸುತ್ತಾ ನಿಮಗೆಲ್ಲರ ತಂಡದ ಸದಸ್ಯರಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ನಾನು ಹೆಚ್ಚು ಒತ್ತೆಯನ್ನು ತಗೊಳ್ಳೋದಿಲ್ಲ, ಯಾಕೆಂದರೆ ನಮ್ಮೆಲ್ಲ ಮಾರ್ಗದರ್ಶಕರು ಮಾತಾಡಲಿಕ್ಕಿದ್ದಾರೆ. ಬಾದ್ಶಾ ಸಾಂಬಾರು ತೋಟ ಅವರು ನಮಗೆ ಭಾಳಷ್ಟು ಸಹಕಾರವನ್ನು ನೀಡುವಂಥವರು, ವಲಯಾಧಿಕಾರಿ ಮಿತ್ರರು ಅವರು ಕೂಡ ನಮ್ಮನ್ನೊಂದಿಗೆ ಇದ್ದಾರೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ನಾನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. JC ಅಂತ ಹೇಳೋದು ನಮ್ಮ ವ್ಯಕ್ತಿತ್ವವನ್ನು ವಿಕಾಸವನ್ನು ಗೊಳಿಸುವಂಥದ್ದು. ಹಾಗಾಗಿ ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಅಂತ. ಹಾಗಾಗಿ ನಾನು ಅಂತ ಹೇಳುವಂಥದ್ದು ಬರ್ತದೆ ಐ ಅಂತೇಳಿ ಹೇಳ್ಕೊಂಡು, ಹಾಗೆ ನಾವು ಅಂತ ಹೇಳುವಂಥದ್ದು ಇದೆ ವಿ ಅಂತೇಳಿ. ನಾನು ಇಂದ ನಾವು ಒಟ್ಟಿಗೆ ಆಗಿ ನನ್ನಿಂದ ಏನೆಲ್ಲ ಬದಲಾವಣೆ ಆಗಬೇಕು ಆ ಬದಲಾವಣೆಯನ್ನು ಮಾಡಿಕೊಂಡು ನಮ್ಮೊಂದಿಗೆ ನಮ್ಮವರನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ ಆ ಒಂದು ಅದ್ಭುತ ಕಾರ್ಯಕ್ರಮವನ್ನು ಮಾಡೋಕ್ಕೆ ಏನಾದರೂ ವಿಶ್ವವಿದ್ಯಾಲಯ ಇದ್ದರೆ ಅದು JC ಅಂತ ಹೇಳುತ್ತಾ ನೀವೆಲ್ಲರೂ JC ಸಂಸ್ಥೆಯ ಯಾರು JC ಸದಸ್ಯರಲ್ಲವೋ ಅವರೆಲ್ಲ JC ಸಂಸ್ಥೆಯ ಸದಸ್ಯರಾಗಿ ಅಂತ ಹೇಳುತ್ತಾ ಕೊನೆಯ ಒಂದು ಮಾತು, ಸೀನಿಯರ್ ಮೆಂಬರ್ಸ್ ಅಸೋಸಿಯೇಷನ್ ಅಂತ ಹೇಳುವಂಥದ್ದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ 40ರ ನಂತರದವರಿಗೆ ಅವಕಾಶ ಇಲ್ಲ ಅಂತ ಹೇಳುವಂಥದ್ದು ಇದೆ. ಭಾಳಷ್ಟು ಬೇಜಾರು ಪಟ್ಟುಕೊಳ್ತೇವೆ, ನಾವು ಬೇರೆ ಸಂಸ್ಥೆಗಳಿಗೆ ಹೋಗುತ್ತೇವೆ. ಹಾಗಾಗಿ 40ರ ನಂತರದ ಭಾಳಷ್ಟು ನಮ್ಮ ಪೂರ್ವಾಧ್ಯಕ್ಷ ಮಿತ್ರರಿದ್ದಾರೆ. ಭಾಳಷ್ಟು ಪ್ರೀತಿಯಿಂದ ನಿಮ್ಮನ್ನು ಸೀನಿಯರ್ ಮೆಂಬರ್ಸ್ ಅಸೋಸಿಯೇಷನ್ಗೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಇಂದು ಖಂಡಿತವಾಗಿಯೂ ನಾವೆಲ್ಲರೂ ಹೋಗುವ ಮುನ್ನ ಖಂಡಿತವಾಗಿ ಒಂದು 15 ಜನ ಸೀನಿಯರ್ ಮೆಂಬರ್ಸ್ ನಮ್ಮ ಸೀನಿಯರ್ ಮೆಂಬರ್ಸ್ ಅಸೋಸಿಯೇಷನ್ಗೆ ರಾಷ್ಟ್ರೀಯ ನಿರ್ದೇಶಕರು ಅತ್ಯಂತ ಖುಷಿ ಪಡ್ತಾ ಇದ್ದಾರೆ. ಖಂಡಿತವಾಗಿ 15ಕ್ಕಿಂತ ಹೆಚ್ಚನ್ನು ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಅಂತೇಳಿ ಫ್ರಾಂಕಿ ಅವರು ಮೊನ್ನೆ ಹೇಳಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ನಿಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಸ್ತಾ ಇದ್ದೇನೆ, ಒಮ್ಮೆ JC ಆಗಿದ್ದರೆ ಜೀವನ ಪರ್ಯಂತ ನಾವು JC ಆಗಿರಬೇಕು, ಉಸಿರಿನಲ್ಲಿ JC ಇರಲಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಮತ್ತೊಮ್ಮೆ ಫ್ರಾಂಕಿ ಮತ್ತು ನಿರ್ಮಾ ಅವರ ತಂಡಕ್ಕೆ ವಿಶೇಷವಾದ ಶುಭಾಶಯವನ್ನು ಇರುತ್ತಾ ಎಲ್ಲ ಪೂರ್ವಾಧ್ಯಕ್ಷರ ಮಿತ್ರರ ಸಹಕಾರ ಇರಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ವಂದಿಸ್ತಾ ಅವಕಾಶ ನೀಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದಿಸ್ತಾ ಜೈ JC ಜೈ ಹಿಂದ್. ಥ್ಯಾಂಕ್ ಯು. ಉತ್ತಮ ರೀತಿಯಲ್ಲಿ ನಮ್ಮ ಘಟಕಕ್ಕೆ ಶುಭ ಹಾರೈಸಿ ಶುಭ ನುಡಿಗಳನ್ನು ನೀಡಿದಂಥ ಪಶುಪತಿ ಶರ್ಮಾ ತಮಗೆ ಪಶುಪತಿ ಪಶು ಅಂದರೆ ಪಾಪದವರೆಲ್ಲ ತುಂಬ ಜೋರಿದ್ದಾರೆ. ಓಕೆ, ಧನ್ಯವಾದಗಳು ಸರ್. ಮುಂದಿನ ಅವಕಾಶಕ್ಕಾಗಿ ನಮ್ಮ JC ಸೆನೆಟರ್ ಶರತ್ ಕುಮಾರ್ ಝೋನ್ 15 ವಲಯ 15ರ ರೀಜನ್ F ಇದರ ವಲಯ ಉಪಾಧ್ಯಕ್ಷರಾದಂಥ JC ಸೆನೆಟರ್ ಶರತ್ ಕುಮಾರಿಂದ ಒಂದೆರಡು ಮಾತು. ತೊಕ್ಕೋಟು ಸ್ಟಾರ್ ಇದರ ಪದಗ್ರಹಣ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ನನ್ನ ಆತ್ಮೀಯ ಮಿತ್ರ ಫ್ರಾಂಕಿ ಕುಟಿನವರೇ, ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಆಗಿರುವಂತಹ ಉದ್ಘಾಟಕರಾಗಿರುವಂತಹ JC ಸೆನೆಟರ್ ಸೌಜನ್ಯ ಹೆಗ್ಡೆ ಮೇಡಮ್, ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ JCI PPP ಕಾರ್ತಿಕೇಯ ಮಧ್ಯಸ್ಥ ಸರ್, ಹಾಗೂ ನನ್ನೆಲ್ಲ ವಲಯಾಧಿಕಾರಿ ಮಿತ್ರರೇ, ಹಾಗೂ ವೇದಿಕೆಯಲ್ಲಿ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ JC ಮತ್ತು JCಯೇತರ ಬಂಧುಗಳೇ, ಇವತ್ತು ಅತ್ಯಂತ ಸಂತೋಷವಾಗ್ತಾ ಇದೆ. ಯಾಕೆಂದರೆ ಒಂದು ಹೊಸ ಘಟಕ ನನ್ನ ಪ್ರಾಂತ್ಯದಲ್ಲಿ ರೀಜನ್ F ಅಲ್ಲಿ ಶುರುವಾಗಿದೆ. ಈ ಒಂದು ಘಟಕವನ್ನು ಕೊಡುವುದರ ಮೂಲಕ ಫ್ರಾಂಕಿ ಅವರು ಈಗಾಗಲೇ ನಮ್ಮ ಲೋಕೇಶ್ ಸರ್ ಹೇಳಿದರು, ಲಾಸ್ಟ್ ಇಯರ್ಗೆ ಅವರಿಗೆ ಮಾಡಬೇಕಿತ್ತು ಅಂತ ಒಂದು ಕನಸಿತ್ತು ಅಂತ. ಬಟ್ ಫ್ರಾಂಕಿ ಸರ್ ಇದ್ದ ಕನಸು ನನಸಾಯಿತ ಗೊತ್ತಿಲ್ಲ, ಅದು ನನ್ನದೊಂದು ಕನಸಿತ್ತು, ಅದು ನನಸಾಯಿತು. ಅದು ಹೇಗೆ ಅಂತ ಹೇಳ್ತೇನೆ. 2020ರಲ್ಲಿ ನಾನು ಕೂಡ ಫ್ರಾಂಕಿ ಸರ್ನ ಹಾಗೆಯೇ ಅವರ ಸಮಕಾಲೀನ ಅಧ್ಯಕ್ಷನಾಗಿದ್ದೆ JC ಗಣೇಶ್ಪುರದಿಂದ. ನಾನು ಸಹ ಎಲ್ಲ ಬೇರೆ ಬೇರೆ ಘಟಕದವರು ಹೊಸ ಘಟಕಗಳನ್ನು ಪ್ರಾರಂಭಿಸ್ತಾರೆ. ನನಗೂ ಒಂದು ಆಸೆ ಮೂಡ್ತಾ ಇತ್ತು, ಎಲ್ಲಾದರೂ ಒಂದು ಹೊಸ ಘಟಕವನ್ನು ಮಾಡಲೇಬೇಕು ಅಂತ. ಕಾರ್ಯಕ್ರಮಗಳು ಆಗ್ತಾ ಇತ್ತು, ಚೆನ್ನಾಗಿ ಮೂಡ್ತಾ ಇದ್ದು. ಬಟ್ ನಮ್ಮ ಒಂದು ಪ್ರಯತ್ನ ಕೂಡ ಒಂದು ಹೊಸ ಘಟಕ ಮಾಡುವಲ್ಲಿ ಸಾಗ್ತಾ ಇತ್ತು.
ಆದರೆ ಏನೋ ಒಂದು ಈ ಒಂದು ಕೊರೋನಾ ಎಂಬ ಮಹಾಮಾರಿಯಿಂದ ಆ ಒಂದು ಕನಸುಗಳು ಅಲ್ಲೇ ಬಿದ್ದೋಯ್ತು, ಸುಟ್ಟೋಯ್ತು. ಇವಾಗ ಈ ಪ್ರಸಕ್ತ ವರ್ಷದಲ್ಲಿ ನಾನು 2021ರಲ್ಲಿ ನಾನು ವಲಯ ಉಪಾಧ್ಯಕ್ಷನಾದೆ. ವಲಯ ಉಪಾಧ್ಯಕ್ಷನಾದ ಕೂಡಲೇ ಹಾಗೆ ಆಯಿತು. ಬೇರೆ ಬೇರೆ ZVPಗಳು ಹೊಸ ಹೊಸ ಘಟಕಗಳು ಆಗ್ತಾ ಇದೆ ಪ್ರಾಂತ್ಯದಲ್ಲಿ. ಅದು ನನ್ನ ಪ್ರಾಂತ್ಯದಲ್ಲಿ ಒಂದೂ ಆಗ್ತಾ ಇಲ್ಲ. ಹಾಗಾಗಿ ಅದು ಒಂದು ಕನಸು ಮೂಡ್ತಾ ಇತ್ತು, ಯಾರು ಮಾಡೋದು. ಕೆಲವೊಂದು ಅಧ್ಯಕ್ಷರುಗಳನ್ನು ನಾನು ಅಪ್ರೋಚ್ ಮಾಡ್ತಾ ಇದ್ದೆ, ಮಾಡ್ಬೋದಾ ಹೇಗೆ ಅಂತ. ಆದರೆ ಯಾರಿಗೂ ಫೋರ್ಸ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಇತ್ತು. ಬಟ್ ನನಗೆ ಫ್ರಾಂಕಿ ಸರ್ನ ಒಂದು ಘಟಕವನ್ನು ಮಾಡ್ತಾರೆ ಅಂತ ನಿರೀಕ್ಷೆ ಇರಲಿಲ್ಲ ಆಯಿತು. ಆದರೆ ಅವರು ಒಂದು ಹೊಸ ಘಟಕವನ್ನು ಮಾಡುವುದರ ಮೂಲಕ ನನ್ನ ಕನಸನ್ನು ಅವರು ನನಸು ಮಾಡಿದ್ದಾರೆ. ಸೊ ಇದಕ್ಕಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈಗ ತಾನೇ ಹೊಸ ಘಟಕದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಮೇಡಮ್ ಅವರೇ, ನಿರ್ಮಾ ಮೇಡಮ್ ಅವರೇ, ಬಹಳ ಒಂದು ವಂಡರ್ಫುಲ್ ಆಪರ್ಚುನಿಟಿ ನಿಮಗೆ ಈ JCಯ ಒಂದು ಫೌಂಡರ್ ಪ್ರೆಸಿಡೆಂಟ್ ಆಗಿ, JC ತೊಕ್ಕೋಟು ಸ್ಟಾರ್ನ ಫೌಂಡರ್ ಪ್ರೆಸಿಡೆಂಟ್ ಆಗಿ ಸಿಕ್ಕಿದೆ. ನಿಮ್ಮ ಸಮಾಜ ಕಾರ್ಯದ ಮನೋಭಾವ ಇವಾಗಲೇ ನಮಗೆ ಗೊತ್ತಾಗಿದೆ. ನೀವು ಕೂಡ ನನ್ನ ಹಾಗೆ MSW ಗ್ರ್ಯಾಜುಯೇಟ. ಸೊ ಹಾಗಾಗಿ ನಿಮಗೆ ಸಮಾಜ ಕಾರ್ಯದ ಬಗ್ಗೆ ಇಟ್ ಈಸ್ ಎಲ್ಲ ಆಸ್ಪೆಕ್ಟ್ಗಳ ಬಗ್ಗೆ ಗೊತ್ತಿರ್ತದೆ. ಸೊ ನಿಮ್ಮ ಮತ್ತು ನಿಮ್ಮ ತಂಡಕ್ಕೆ ನಾನು ಶುಭ ಹಾರೈಸ್ತಾ, ಹಾಗೂ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ನಮ್ಮ ತ್ಯಾಗಂ ಸರ್, ಯಾಕೆಂದರೆ JCIಯಲ್ಲಿ ಫ್ರಾಂಕಿ ಅವರು ಎಷ್ಟು ಪ್ರಮುಖ ಪಾತ್ರ ವಹಿಸ್ತಾರೆ. ಅವರ ಬೆನ್ನೆಲುಬಾಗಿ ಸದಾ ಸಪೋರ್ಟ್ ಆಗಿರುವವರು ಅವರ ತ್ಯಾಗಂ ಸರ್ ಮತ್ತು ಅವರ ಪಾಸ್ಟ್ ಪ್ರೆಸಿಡೆಂಟ್ಸ್ಗಳು ಮತ್ತು ಎಲ್ಲ ಒಂದು ತಂಡದವರು, ಮಂಗಳ ಗಂಗೋತ್ರಿ ಕೋಣಾಜೆ ತಂಡದವರು, ಎಲ್ಲ ತಂಡದವರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇನ್ನೂ ಮುಂದಿನ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರಲಿ. ಮತ್ತು ವಲಯ ಸಮ್ಮೇಳನ ಹಾಗೂ ನ್ಯಾಷನಲ್ ಕಾನ್ಫರೆನ್ಸ್ ಎರಡರಲ್ಲೂ ಒಳ್ಳೊಳ್ಳೆಯ ಪ್ರಶಸ್ತಿಗಳು ನಿಮಗೆ ಸಿಗುವಂತಾಗಲಿ ಅಂತ ಶುಭ ಹಾರೈಸ್ತಾ ನನ್ನ ಈ ಚಿಕ್ಕ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜನರನ್ನು ಈಗ ವೇದಿಕೆಯಲ್ಲಿ ಸನ್ಮಾನಿಸಿದ್ದೇವೆ. ದಯವಿಟ್ಟು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ JC ಸೆನೆಟರ್ ಲೋಕೇಶ್ ರೈ, JC ಸೆನೆಟರ್ ಪಶುಪತಿ ಶರ್ಮಾ, JC ಸೆನೆಟರ್ ಶರತ್ ಕುಮಾರ್. ಈ ಮೂವರನ್ನು ನಾವು JC ಮಂಗಳ ಗಂಗೋತ್ರಿ JC ತೊಕ್ಕೋಟು ಸ್ಟಾರ್ ವತಿಯಿಂದ ಸನ್ಮಾನಿಸಲಿದ್ದೇವೆ. ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅವರ ಪರಿಚಯವನ್ನು ಬಾದ್ಶಾರ್ ಅವರು ಓದಲಿಕ್ಕಿದ್ದಾರೆ. JC ಸೆನೆಟರ್ ಲೋಕೇಶ್ ರೈಕಿ, ಝೋನ್ ಡೈರೆಕ್ಟರ್ ಮ್ಯಾನೇಜ್ಮೆಂಟ್. ಇವರು 2016ರಲ್ಲಿ JCI ಸುರತ್ಕಲ್ಗೆ ಸೇರ್ಪಡೆಗೊಂಡು 2017-18ರಲ್ಲಿ ಲೋಮ್ ಸೆಕ್ರೆಟರಿಯಾಗಿ, 2019ರಲ್ಲಿ ಲೋಮ್ ಅಧ್ಯಕ್ಷರಾಗಿ ಹಾಗೂ 2020ರಲ್ಲಿ ಝೋನ್ ವೈಸ್ ಪ್ರೆಸಿಡೆಂಟ್ ಆಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಹಲವಾರು ಸಾಧನೆಗಳನ್ನು ಇವರು ಪಡ್ಕೊಂಡಿದ್ದಾರೆ ಹಾಗೂ ಹಲವಾರು ಪ್ರಶಸ್ತಿಗಳನ್ನು JCಯಲ್ಲಿ ಪಡೆದುಕೊಂಡಿರುವ ಇವರು ಝೋನ್ ಕೋನ್ 18 ಔಟ್ಸ್ಟ್ಯಾಂಡಿಂಗ್ ಲೋಮ್ ಆಫೀಸರ್ ರನ್ನರ್ ಪ್ರಶಸ್ತಿ, ಔಟ್ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ಆಫ್ ರೀಜನಲ್ ಕಾನ್ಫರೆನ್ಸ್ 2019, ಝೋನ್ ಟ್ರೈನರ್ 2019, ಔಟ್ಸ್ಟ್ಯಾಂಡಿಂಗ್ UNSDG ಪ್ರೋಗ್ರಾಮ್ ರೆಕಗ್ನೈಸೇಷನ್ ಮ್ಯಾನೇಜ್ಮೆಂಟ್ ಏರಿಯಾ 100% ಎಫಿಷಿಯನ್ಸಿ ಅವಾರ್ಡ್ at NatCon 2019, ಔಟ್ಸ್ಟ್ಯಾಂಡಿಂಗ್ ZDP ಆಫ್ ಝೋನ್ 2021. JCIಯ ಎಲ್ಲ ತರಬೇತಿ ಮತ್ತು ಕೋರ್ಸ್ಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುತ್ತಾರೆ. ಸುರತ್ಕಲ್ ಬಂಟರ ಸಂಘದ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ MRPL ಸಂಸ್ಥೆಯಲ್ಲಿ ಆಪರೇಷನ್ ಆಫೀಸರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. JCI ಸೆನೆಟರ್ ಶರತ್ ಕುಮಾರ್, ಝೋನ್ ವೈಸ್ ಪ್ರೆಸಿಡೆಂಟ್ ರೀಜನ್ F. ಇವರು 2017ರಲ್ಲಿ JCIಗೆ ಸೇರ್ಪಡೆಯಾಗಿ 2020ರಲ್ಲಿ ಲೋಮ್ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ.
MRPLನಲ್ಲಿ ಸೀನಿಯರ್ ಮ್ಯಾನೇಜರ್ ಹಾಗೂ HR MRPLನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಲವಾರು ಪ್ರಶಸ್ತಿಗಳನ್ನು ಕೂಡ ಸಾಧನೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗೆಯೇ 2018ರಲ್ಲಿ ಔಟ್ಸ್ಟ್ಯಾಂಡಿಂಗ್ ಲೋನ್ ಆಫೀಸರ್ ಆಗಿ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ. JCI ಸೆನೆಟರ್ ಪಶುಪತಿ ಶರ್ಮಾ ಇವರು JCIಗೆ 2006ರಲ್ಲಿ ಸೇರ್ಪಡೆಗೊಂಡು 2010ರಿಂದ 2016ರವರೆಗೆ ಲೋನ್ ಆಫೀಸರ್ ಆಗಿ, 2017ರಲ್ಲಿ ಲೋನ್ ವೈಸ್ ಪ್ರೆಸಿಡೆಂಟ್ ಆಗಿ, 2017ರಲ್ಲಿ ರೋಮ್ ಪ್ರೆಸಿಡೆಂಟ್ ಆಗಿಯೂ ಸೇವೆಯನ್ನು ಸಲ್ಲಿಸಿರುತ್ತಾರೆ. JCIಯಲ್ಲಿ ಹಲವಾರು ತರಬೇತಿಗಳನ್ನು ನೀಡಿರುವ ಇವರು ಔಟ್ಸ್ಟ್ಯಾಂಡಿಂಗ್ HGF JFM ಆಫ್ JCI ಇಂಡಿಯಾ 2015, ಔಟ್ಸ್ಟ್ಯಾಂಡಿಂಗ್ JCI ಮೆಂಬರ್ ಆಫ್ ದಿ ಝೋನ್ 2016, ಔಟ್ಸ್ಟ್ಯಾಂಡಿಂಗ್ ಲೋನ್ ಪ್ರೆಸಿಡೆಂಟ್ 2016, ಔಟ್ಸ್ಟ್ಯಾಂಡಿಂಗ್ ಲೋನ್ ವಿನ್ನರ್ ಅವಾರ್ಡ್ 2017, ಔಟ್ಸ್ಟ್ಯಾಂಡಿಂಗ್ ZDP ಆಫ್ JCI ಇಂಡಿಯಾ 2018 ಹಾಗೂ ಸಾಧನಾ ಶ್ರೀ ಪುರಸ್ಕಾರ, ಕಮಲಪತ್ರ ಪುರಸ್ಕಾರ ಹಾಗೂ ಹಲವಾರು ಗೋಲ್ಡ್ ಮೆಡಲ್ಗಳನ್ನು ಕೂಡ ಇವರು ಪಡೆದುಕೊಂಡಿರುತ್ತಾರೆ. ಇವರೇ JCI ಪಶುಪತಿ ಶರ್ಮಾ. ಅಧ್ಯಕ್ಷರಾಗಿ, ಅದೇ ರೀತಿ ಪ್ರಸ್ತುತ JCI ಇಂಡಿಯಾ ಇದರ ನ್ಯಾಷನಲ್ ಡೈರೆಕ್ಟರ್ C&D ವಿಭಾಗದ ಡೈರೆಕ್ಟರ್ ಆಗಿ, ಅದೇ ರೀತಿ ನನ್ನೆಲ್ಲರ ಆತ್ಮೀಯರು, ನನ್ನ ಈ ಘಟಕವನ್ನು ಪ್ರಾರಂಭಿಸಲು ನನಗೆ ಮಾರ್ಗದರ್ಶಕರು, ಅದೇ ರೀತಿ ನನ್ನೆಲ್ಲರ ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಮಾರ್ಗದರ್ಶಕರಾಗಿದೆ. ಇವರ ಪರಿಚಯವನ್ನು ಪ್ರೀತಮ್ ಹೀಗಾಗಿ ಅವರ ಪರಿಚಯವನ್ನು ಮಾಡಿ ಆಗಿದೆ. ಅದರಿಂದ ಈ PPP ಕಾರ್ತಿಕ ಮಧ್ಯಸ್ಥ ವೇದಿಕೆಯಲ್ಲಿ ಎಲ್ಲ ಗಣ್ಯರು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೆ. ಮಾತಿಗಾಗಿ ನಮ್ಮ ವಲಯದ ನಿಕಟಪೂರ್ವ ಅಧ್ಯಕ್ಷರು, ಅದೇ ರೀತಿ ನಮ್ಮೆಲ್ಲರ ಮಾರ್ಗದರ್ಶಕರು ಕಾರ್ತಿಕ್ ಮಧ್ಯಸ್ಥ C&D ವಿಭಾಗ ಮ್ಯಾನೇಜ್ಮೆಂಟ್ ಇದರ ನಿರ್ದೇಶಕರು ಕಾರ್ತಿಕ್ ಮಧ್ಯಸ್ಥ ಇವರಿಂದ ಈ ದಿವಸ ನೂತನವಾದಂಥ ಘಟಕ JCI ತೊಕ್ಕೊಟ್ಟು ಸ್ಟಾರ್ ಪದ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ದಿವಸದ ಬರ್ತ್ಡೇ ಬಾಯ್, ನಮ್ಮೆಲ್ಲರ ಆತ್ಮೀಯರು, ಸ್ನೇಹಿತರು ಆಗಿರುವ JFD ಫ್ರಾಂಕಿ ಫ್ರಾನ್ಸಿಸ್ ಕುಟಿನ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಪ್ರಸಕ್ತ ಸಾಲಿನ ನಮ್ಮ ವಲಯದ ನಾಯಕರು, ವಲಯ 15ರ ಹೆಗ್ಗಳಿಕೆ ಮೊಟ್ಟ ಮೊದಲ ಮಹಿಳಾ ವಲಯ ಉಪಾಧ್ಯಕ್ಷರು, ಸ್ನೇಹಿತರು ಆಗಿರುವ JCI ಸೆನೆಟರ್ ಸೌಜನ್ಯ ಹೆಗಡೆ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ಪ್ರಾಂತ್ಯದ ಉಪಾಧ್ಯಕ್ಷರು ಆಗಿರುವ ವಲಯ ಉಪಾಧ್ಯಕ್ಷರು, ನನ್ನ ಕಳೆದ ವರ್ಷದ ಡೈನಾಮಿಕ್ ವರ್ಷದ ಘಟಕಾಧ್ಯಕ್ಷರು ಆಗಿರುವ JCI ಸೆನೆಟರ್ ಶರತ್ ಕುಮಾರ್ ಅವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ವಲಯ ನಿರ್ದೇಶಕರು, ಸ್ನೇಹಿತರು ಆಗಿರುವ JCI ಸೆನೆಟರ್ ಪಶುಪತಿ ಶರ್ಮಾ ಅವರೇ, ಇನ್ನೋರ್ವ ವಲಯ ನಿರ್ದೇಶಕರು, ಆತ್ಮೀಯರು ಆಗಿರುವ JCI ಸೆನೆಟರ್ ಲೋಕೇಶ್ ರೈ ಅವರೇ, ವಲಯಾಡಳಿತ ಮಂಡಳಿಯ ಸದಸ್ಯರು, ಘಟಕದ ಪೂರ್ವಾಧ್ಯಕ್ಷರು, ಸ್ನೇಹಿತರು ಆಗಿರುವ ಬಾದ್ಶಾ ಸಾಂಬಾರ್ ತೋಟ ಅವರೇ, ತೊಕ್ಕೊಟ್ಟು ಸ್ಟಾರ್ ಘಟಕದ ಅಧ್ಯಕ್ಷರು, ಸ್ಥಾಪಕಾಧ್ಯಕ್ಷರು JC ನಿರ್ಮಾ ಡಿಸೋಜಾ ಅವರೇ, ಮಂಗಳ ಗಂಗೋತ್ರಿ ಕೊಣಜೆ ಘಟಕದ ನಿಕಟಪೂರ್ವ ಅಧ್ಯಕ್ಷರು JC ಪವಿತ್ರ ಅವರೇ,
ಘಟಕದ ಕಾರ್ಯದರ್ಶಿ JC ಪ್ರತಿಮಾ ಹೆಬ್ಬಾರ್ ಅವರೇ, ಹಾಗೂ ಈ ಒಂದು ಘಟಕದ ಸ್ಥಾಪಕಾಧ್ಯಕ್ಷರು, ಸ್ನೇಹಿತರು, ಆತ್ಮೀಯರು, ಹಿರಿಯರು ಆಗಿರುವ JC ತ್ಯಾಗಮ್ಮ ಅವರೇ, ಹಾಗೂ JCI ಮಂಗಳ ಗಂಗೋತ್ರಿ ಘಟಕದ ಎಲ್ಲ ಗೌರವಾನ್ವಿತ ಪೂರ್ವಾಧ್ಯಕ್ಷರುಗಳೇ, JC ಬಂಧುಗಳೇ ಹಾಗೂ ಸ್ನೇಹಿತರೆ, ಹೆಚ್ಚು ಏನು ಇವತ್ತು ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಮನಸ್ಸು ತುಂಬಿ ಬಂದಾಗ ಮಾತು ಕಡಿಮೆ ಆಗ್ತದಂತೆ. ಇವತ್ತಿನ ನನ್ನ ಪರಿಸ್ಥಿತಿ ಹಾಗೆ ಆಗಿದೆ. JC ಫ್ರ್ಯಾಂಕಿ ಫ್ರಾನ್ಸಿಸ್ ಕುಟಿನಾ ಅವರು 2020ರಲ್ಲಿಯೂ ಕೂಡ JCI ಮಂಗಳ ಗಂಗೋತ್ರಿ ಕೊಣಜೆ ಘಟಕವನ್ನು ಮುನ್ನಡೆಸಿದವರು. ಕಳೆದ ವರ್ಷ ನಾನು ವಲಯಾಧ್ಯಕ್ಷನಾಗಿದ್ದೆ. ಅತ್ಯಂತ ಒಂದು ಸೌಮ್ಯ ಸ್ವಭಾವದ ವ್ಯಕ್ತಿ ನಮ್ಮ ಫ್ರ್ಯಾಂಕಿ ಫ್ರಾನ್ಸಿಸ್ ಅವರು. ಕಳೆದ ವರ್ಷ ಇಡೀ ಅನೇಕ ಕಾರ್ಯಕ್ರಮಗಳನ್ನು ತಾನು ಹಮ್ಮಿಕೊಂಡು ಈ ಪರಿಸರದಲ್ಲಿ ಮಾತ್ರವಲ್ಲದೆ ಈ ಒಂದು ಸಮುದಾಯಕ್ಕೆ ಒಂದು ಉತ್ತಮವಾದಂಥ ಒಂದು ಮೆಸೇಜನ್ನು ನೀಡಬೇಕು ಅನ್ನುವ ಉದ್ದೇಶದಿಂದ ಅವರು ಅಧ್ಯಕ್ಷರಾಗ್ತಾರೆ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕಳೆದ ವರ್ಷ ಕೋವಿಡ್ ಬಂದಂಥ ಸಂದರ್ಭ, ಎಲ್ಲರಿಗೂ ಕೂಡ ಅದೊಂದು ದಿಗ್ಭ್ರಮೆಯನ್ನು ಉಂಟು ಮಾಡಿದಂಥ ಒಂದು ಕೋವಿಡ್ ಕಾಯಿಲೆ. ಆ ವರ್ಷಕ್ಕೆ ಕಳೆದ ವರ್ಷ ಎಲ್ಲವೂ ಕೂಡ ಹೆಚ್ಚಾಗಿ ಲಾಕ್ಡೌನನ್ನು ನಮ್ಮ ದೇಶವೇ ಕಂಡು ನಾವೆಲ್ಲರೂ ಕೂಡ ವರ್ಚುವಲಲ್ಲಿ ಕಾರ್ಯಕ್ರಮಗಳನ್ನೆಲ್ಲ ಮಾಡುವ ಹಾಗೆ ಆಯಿತು. ಆದರೂ ಕೂಡ ಕಳೆದ ವರ್ಷ ತನ್ನಿಂದ ಎಷ್ಟು ಈ ಸಂಸ್ಥೆಗೆ ನ್ಯಾಯವನ್ನು ಒದಗಿಸಿಕೊಡಲಿಕ್ಕೆ ಆಗ್ತದೆ ಆ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಟ್ಟು ಅದರಲ್ಲಿ ಸಫಲತೆಯನ್ನು ಕೂಡ ಘಟಕದ ಅಧ್ಯಕ್ಷರು ಫ್ರ್ಯಾಂಕಿ ಫ್ರಾನ್ಸಿಸ್ ಅವರು ಕಂಡುಕೊಂಡಿದ್ದರು. ಹಾಗೆಯೇ ಈ ದಿವಸ ನಾನು ನೋಡ್ತಾ ಇದ್ದೆ, JCI ಮಂಗಳ ಗಂಗೋತ್ರಿ ಕೊಣಜೆ ಘಟಕದ ಪ್ರತಿಯೋರ್ವ ಪೂರ್ವಾಧ್ಯಕ್ಷರಿಂದ ಹಿಡಿದು ಪ್ರತಿಯೋರ್ವ ಸದಸ್ಯರು ಕೂಡ ಮೆಂಬರ್ಶಿಪ್ ID ಕಾರ್ಡನ್ನು ಹಾಕ್ಕೊಂಡಿರುವಂಥದ್ದು. ಬಹಳ ವಿಶೇಷ ಮತ್ತು ಕುತೂಹಲ ಏನಂದರೆ, ನನಗೆ ಈ ವರ್ಷ JCI ಭಾರತ ಇಡೀ ನಮ್ಮ ದೇಶದ ಪ್ರತಿ ಓರ್ವ ನಮ್ಮ ಸಂಸ್ಥೆಯ ಸದಸ್ಯನಿಗೆ ಮೆಂಬರ್ಶಿಪ್ ID ಕಾರ್ಡನ್ನು ನೀಡಬೇಕು ಅಂತ ಯೋಚನೆಯನ್ನು ಹಮ್ಮಿಕೊಂಡಿದ್ದು. JCI ಭಾರತದ ಯೋಚನೆಗೆ ತಕ್ಕಂತೆ JCI ಭಾರತದ ಒಂದು ಮೆಂಬರ್ಶಿಪ್ ID ಕಾರ್ಡ್ ಬರುವ ಮೊದಲೇ ಘಟಕದ ಅಧ್ಯಕ್ಷರು ಫ್ರ್ಯಾಂಕಿ ಫ್ರಾನ್ಸಿಸ್ ಅವರು ಒಂದು ಸ್ಟೆಪ್ ಮುಂದೆ ಹೋಗಿ ಈಗಾಗಲೇ ಎಲ್ರಿಗೂ ಕೂಡ ಒಂದು ಮೆಂಬರ್ಶಿಪ್ ಕಾರ್ಡನ್ನು ಕೊಟ್ಟಿದ್ದೀರಿ. ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ಅಧ್ಯಕ್ಷರ ನಿಮಗೆ. ಹಾಗೆಯೇ ಈ ದಿವಸ ಇಲ್ಲಿ ಅನೇಕ ಹೊಸ ಸದಸ್ಯರನ್ನು ನಾವು ನೋಡ್ತಾ ಇದ್ದೇವೆ. JC ನಿರ್ಮಾ ಡಿಸೋಜಾ ಅವರ ನೇತೃತ್ವದಲ್ಲಿ ಈ ದಿವಸ JCI ತೊಕ್ಕೊಟ್ಟು ಸ್ಟಾರ್ ಅನ್ನುವ ಘಟಕ ಈಗಾಗಲೇ ಪದಪ್ರದಾನ ಸಮಾರಂಭವನ್ನು ಯಶಸ್ವಿಯಾಗಿ ಅಧಿಕಾರವನ್ನು ವಹಿಸ್ಕೊಂಡಿದ್ದೀರಿ. ಅನೇಕರಿಗೆ ಇಲ್ಲಿ ಈ JCI ಸಂಸ್ಥೆ ಏನು ಎತ್ತ ಅನ್ನುವಂಥ ಕುತೂಹಲ ಹಾಗೂ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಿದೆ. ಖಂಡಿತವಾಗಿ ಘಟಕದ ಅಧ್ಯಕ್ಷರು ಫ್ರ್ಯಾಂಕಿ ಅವರು ಮತ್ತು ನಿರ್ಮಾ ಡಿಸೋಜಾ ಅವರು ಮುಂದಿನ ದಿವಸಗಳಲ್ಲಿ ಇನ್ನೊಂದು ಉತ್ತಮವಾದಂಥ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ನಿಮಗಾಗಿ ಇಟ್ಕೊಳ್ತಾರೆ. JCI ಸಂಸ್ಥೆ ಏನು ಎತ್ತ ಅನ್ನೋದರ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಆದರೂ ಕೂಡ ಸ್ನೇಹಿತರೆ, ಚುಟುಕಾಗಿ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ ಹೊಸ ಸದಸ್ಯರಿಗೆ ವಿಶೇಷವಾಗಿ. JCI ಅಂದರೆ ನಮ್ಮ ಸಂಸ್ಥೆ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್. ನಮ್ಮ ಸಂಸ್ಥೆಯ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ವಿಶೇಷವಾಗಿ ಭಾರತದಲ್ಲಿ ಈ ವರ್ಷ 50,000 ಸದಸ್ಯರನ್ನು ಗಡಿಯನ್ನು ನಾವು ದಾಟಿದ್ದೇವೆ. ಅದಕ್ಕೆ JCI ಮಂಗಳ ಗಂಗೋತ್ರಿ ಕೊಣಜೆ ಅವರ ಸಹಕಾರ ಕೂಡ ಈ ಸಂದರ್ಭದಲ್ಲಿ ಒಬ್ಬ ರಾಷ್ಟ್ರೀಯ ನಿರ್ದೇಶಕನಾಗಿ ನಾನು ಸ್ಮರಿಸಲಿಕ್ಕೆ ಬಯಸ್ತೇನೆ. ಏನು JCI ತೊಕ್ಕೊಟ್ಟು ಸ್ಟಾರ್ ಘಟಕದ 20 ಸದಸ್ಯರು ಈ ದಿವಸ ಸೇರ್ಪಡೆಗೊಂಡಿದ್ದೀರಿ. ನಿಮ್ಮ ಸದಸ್ಯತ್ವ ಶುಲ್ಕವನ್ನು ಕ್ಲಬ್ದ ಸಮಯದಲ್ಲಿ JCI ಭಾರತಕ್ಕೆ ಹೋದ ಕಾರಣ ನಮಗೆ JCI ಭಾರತದವರಿಗೂ ಕೂಡ ಒಂದು 50,000 ಗಡಿಯನ್ನು ಮುಟ್ಟಲಿಕ್ಕೆ ಸಹಕಾರ ಆಗಿದೆ.
ವಲಯಾಧ್ಯಕ್ಷರಿಗೂ ಕೂಡ ಬಹಳಷ್ಟು ಒಂದು ಹೆಗ್ಗಳಿಕೆ. ವಲಯ 15ರಿಂದ ನಾವು ಕೂಡ ಇಂತಿಷ್ಟು 100ಕ್ಕೂ ಹೆಚ್ಚು ಸದಸ್ಯರನ್ನು JCI ಭಾರತಕ್ಕೆ ಆ ಸಂದರ್ಭದಲ್ಲಿ ನೀಡಿರುವಂಥದ್ದು. ಹೊಸ ಸದಸ್ಯರ ಗಮನಕ್ಕೆ JCI ಭಾರತದಲ್ಲಿ ಒಟ್ಟು 25 ವಲಯಗಳು ಇದೆ. ವಲಯ ಅಂದರೆ ಝೋನ್. 25 ವಲಯಗಳಲ್ಲಿ ನಮ್ಮದು ವಲಯ 15. ವಲಯ 15 ಅಂದರೆ ನಮ್ಮ ಕರಾವಳಿಯ 3 ಜಿಲ್ಲೆಗಳನ್ನು ಒಳಗೊಂಡಿರ್ತದೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳು. ಈ 3 ಜಿಲ್ಲೆಗಳಲ್ಲಿ ಸರಿಸುಮಾರು 80ರಿಂದ 85 ಘಟಕಗಳು ಇರ್ತದೆ. ಅದರಲ್ಲಿ JCI ತೊಕ್ಕೊಟ್ಟು ಸ್ಟಾರ್ ಇವತ್ತು ಒಂದು ಹೊಸ ಸೇರ್ಪಡೆ. ಹಾಗೆಯೇ ನಮ್ಮ ವಲಯದಲ್ಲಿ ವಲಯಾಧ್ಯಕ್ಷರಾಗಿ ನಾವು ಸೌಜನ್ಯ ಹೆಗಡೆ ಅವರನ್ನು ಕಾಣಬಹುದು. ಅದರಂತೆಯೇ 7 ಜನ ವಲಯ ಉಪಾಧ್ಯಕ್ಷರು ಇರ್ತಾರೆ. 7 ಪ್ರಾಂತ್ಯಗಳು ಇರ್ತದೆ. ನಿಮ್ಮದು ರೀಜನ್ ಎಫ್ನ ಪ್ರಾಂತ್ಯ ಆಗಿದ್ದು ಅದರ ವಲಯ ಉಪಾಧ್ಯಕ್ಷರು ಶರತ್ ಕುಮಾರ್ ಅವರಾಗಿರ್ತಾರೆ. ಹಾಗೆಯೇ ನಮ್ಮ ವಲಯದ ಮುಂಬರುವಂತಹ ಕಾರ್ಯಕ್ರಮಗಳಲ್ಲಿ ಹೊಸ ಘಟಕದ ಎಲ್ಲ ಸದಸ್ಯರು ಪಾಲ್ಗೊಳ್ಳಬೇಕು. ಮುಂಬರುವ 4ನೇ ತಾರೀಕು ಜೂನಿಯರ್ JC ಸಮ್ಮೇಳನ ನಡೀಲಿಕ್ಕಿದೆ. ಆ ಕಾರ್ಯಕ್ರಮಕ್ಕೆ ನೀವು ಬಂದರೆ ಖಂಡಿತವಾಗಿ ನಿಮಗೆ JCI ಬಗೆಗಿನ ಇರುವಂಥ ಒಂದು ವಿಚಾರಗಳನ್ನು ಇನ್ನಷ್ಟು ಹೆಚ್ಚು ತಿಳ್ಕೊಳ್ಳಿಕ್ಕೆ ನಿಮಗೆ ಅವಕಾಶಗಳು ಇರ್ತದೆ ಸ್ನೇಹಿತರೆ. ಹಾಗೆಯೇ ಇವತ್ತು ನನಗೆ ಬಹಳಷ್ಟು ಖುಷಿಯಾದಂಥ ವಿಚಾರ ಏನಂದರೆ JC ನಿರ್ಮಾ ಡಿಸೋಜಾ ಅವರು ಅಧಿಕಾರವನ್ನು ವಹಿಸಿದ ತಕ್ಷಣ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರ್ತಾರೆ. ಖಂಡಿತವಾಗಿ ನಾನು ಏನು ನಮ್ಮ ಫ್ರ್ಯಾಂಕಿ ಫ್ರಾನ್ಸಿಸ್ ಅವರಲ್ಲಿ ಇರುವಂತಹ ಒಂದು ಎಕ್ಸ್ಟ್ರಾರ್ಡಿನರಿ ಸ್ಕಿಲ್ ಏನಿದೆ ಅದು ಬಳುವಳಿಯಾಗಿ ನಿರ್ಮಾ ಡಿಸೋಜಾ ಅವ್ರಿಗೂ ಬಂದಿದೆ ಅಂತ ಭಾವಿಸಿದ್ದೇನೆ. JCI ಇಂಡಿಯಾದ ಈ ವರ್ಷದ ಒಂದು ಮಹತ್ತರವಾದಂಥ ನಿರ್ಧಾರ ಪ್ರತಿ ಓರ್ವ ಸದಸ್ಯನಿಗೆ ಮೆಂಬರ್ಶಿಪ್ ID ಕಾರ್ಡ್ ಕೊಡುವುದಂತ. ಅದನ್ನು ಈಗಾಗಲೇ ಫ್ರ್ಯಾಂಕಿ ಫ್ರಾನ್ಸಿಸ್ ಅವರು ತನ್ನ ಮಾತೃ ಘಟಕದವರಿಗೆ ನೀಡಿರ್ತಾರೆ. JCI ಭಾರತದವರು ಪ್ರತಿ ವರ್ಷಕ್ಕೆ ಒಂದು ಸಲ ಸ್ಕಾಲರ್ಶಿಪ್ಪನ್ನು ವಿದ್ಯಾರ್ಥಿಗಳಿಗೆ ನೀಡ್ತಾರೆ. ಆ ಒಂದು ಸ್ಕಾಲರ್ಶಿಪ್ ನೀಡುವಂತಹ ಒಂದು ಅತ್ಯಂತ ಒಂದು ಪುಣ್ಯದ ಕೆಲಸ ಅಂತ ಹೇಳ್ಬೋದು. ಆ ಕೆಲಸವನ್ನು ಇವತ್ತು JC ನಿರ್ಮಾ ಡಿಸೋಜಾ ಮತ್ತು ಅವರ ತಂಡ ಮಾಡಿದೆ ಅಂತ ಹೇಳಿದರೆ ಅತ್ಯಂತ ಸಂತೋಷದ ವಿಚಾರ ಮತ್ತು ತುಂಬ ಪ್ರಸ್ತುತವಾದಂಥ ಕಾರ್ಯಕ್ರಮ ಅದು. ನಿಮ್ಮ JCI ತೊಕ್ಕೊಟ್ಟು ಸ್ಟಾರ್ ಘಟಕಕ್ಕೆ ನನ್ನ ಅಭಿನಂದನೆಗಳು. ಮುಂದಿನ ದಿವಸಗಳಲ್ಲಿ JCI ತೊಕ್ಕೊಟ್ಟು ಸ್ಟಾರ್ ಘಟಕವು ವರ್ಷಾಂತ್ಯದಲ್ಲಿ JC ನಿರ್ಮಾ ಡಿಸೋಜಾ ಅವರ ನೇತೃತ್ವದಲ್ಲಿ ಔಟ್ಸ್ಟ್ಯಾಂಡಿಂಗ್ ನ್ಯೂ ಲೋಮ್ ಆಗಿ ಮೂಡಿ ಬರಲಿ ಅಂತ ಈ ಸಂದರ್ಭದಲ್ಲಿ ಹರಿಸಲಿಕ್ಕೆ ಬಯಸ್ತೇನೆ. ಹಾಗೆಯೇ ನಮ್ಮ ಫ್ರ್ಯಾಂಕಿ ಫ್ರಾನ್ಸಿಸ್ ಕುಟಿನಾ ಅವರ ಬಗ್ಗೆ ಕೊನೆಯದಾಗಿ 1-2 ಮಾತು ಆಡಲೇಬೇಕು. ಕಳೆದ ವರ್ಷ ಮಾತ್ರವಲ್ಲದೆ ಈ ವರ್ಷವೂ ಕೂಡ ಅನೇಕ ಸಮುದಾಯ ಸೇವೆಗಳನ್ನು ಕೋವಿಡ್ ಬಂದಂಥ ಲಾಕ್ಡೌನ್ ಇದ್ದಂಥ ಸಂದರ್ಭದಲ್ಲಿ ನಾನು ಕಂಡುಕೊಂಡಿದ್ದೇನೆ. ಲಾಕ್ಡೌನ್ ಇದ್ದಾಗ ನಮ್ಮಲ್ಲಿ ಅನೇಕರಿಗೆ ಬಹಳಷ್ಟು ಖುಷಿಯಾಗಿರ್ತದೆ ಸಂಘ ಸಂಸ್ಥೆಯಲ್ಲಿ ಜವಾಬ್ದಾರಿಯನ್ನು ತಗೊಂಡವರಿಗೆ. ಯಾಕೆಂದರೆ ಕಾರಣ ಹೇಳ್ಬೋದು, ಲಾಕ್ಡೌನ್ ಇದೆ, ನನಗೇನು ಮಾಡಲಿಕ್ಕೆ ಅವಕಾಶಗಳು ಇಲ್ಲ ಅಂತ. ಆ ಎಲ್ಲವನ್ನು ಒಂದು ಚಾಲೆಂಜಸ್ಸನ್ನು ಎದುರು ಮಾಡಿ ಆ ಒಂದು ಚಾಲೆಂಜಸ್ಸನ್ನು ಓವರ್ಕಮ್ ಮಾಡಿ ಫ್ರ್ಯಾಂಕಿ ಫ್ರಾನ್ಸಿಸ್ ಕುಟಿನಾ ಮತ್ತು ಅವರ ಒಂದು ಮಂಗಳ ಗಂಗೋತ್ರಿ ಕೊಣಜೆ ಘಟಕದ ಎಲ್ಲ ಪೂರ್ವಾಧ್ಯಕ್ಷರು ಹಾಗೂ ಸದಸ್ಯರು ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ, ಆಹಾರದ ಕಿಟ್ಟನ್ನು ನೀಡಿರುವಂಥದ್ದು ಇದೆಲ್ಲವೂ ಕೂಡ ಇದೆಯಲ್ಲ, ನಮ್ಮಲ್ಲಿ ಸಮಾಜ ಸೇವೆ ಅನ್ನುವಂಥದ್ದಿಲ್ಲ. JCIಯಲ್ಲಿ ಸಮುದಾಯ ಸೇವೆ ಅಂತ ಹೇಳ್ತೇವೆ. ಅದನ್ನು ಬಹಳ ಅರ್ಥಗರ್ಭಿತವಾಗಿ ಮಾಡಿ ಅವರಿಗೆ ಅರ್ಹವಾಗಿಯೇ ಮಧ್ಯಂತರ ಸಮ್ಮೇಳನದಲ್ಲಿ ವಲಯಾಧ್ಯಕ್ಷರು ಅನೇಕ ಪುರಸ್ಕಾರಗಳನ್ನು, ಗೌರವವನ್ನು ಮತ್ತು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿರ್ತಾರೆ. ಅಭಿನಂದನೆಗಳು JC ಫ್ರ್ಯಾಂಕಿ ಫ್ರಾನ್ಸಿಸ್ ಅವರೇ ನಿಮಗೆ. ಹಾಗೆಯೇ ಅವರೊಂದು ಭಾವನಾತ್ಮಕ ಜೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓರ್ವ ವ್ಯಕ್ತಿ ಅವರಿಗೆ ಸಹಕಾರವನ್ನು ಮಾಡಿದಿದ್ದರೆ ಅದು ಯಾವತ್ತೂ ಅವರು ಮರೆಯುವುದೇ ಇಲ್ಲ. ಅವರ ಒಂದು ಮಾತಿನಲ್ಲೇ ಪ್ರಥಮವಾಗಿ ಹೇಳಿದರು, ಕಳೆದ ವರ್ಷ ನಾನು ಅಧ್ಯಕ್ಷನಾಗಿದ್ದಾಗ ನನಗೆ ಸೂಕ್ತವಾಗಿ ನನಗೆ ಎಲ್ಲ ಮಾಹಿತಿಯನ್ನು ಕಾಲಕಾಲಕ್ಕೆ ನೀಡ್ತಾ ನನಗೆ ಪ್ರತಿಯೊಂದು ಕಾಲಘಟ್ಟದಲ್ಲಿಯೂ ನನಗೆ ಸಹಕಾರವನ್ನು ನೀಡಿದವರು ಕಳೆದ ವರ್ಷದ ವಲಯ ಉಪಾಧ್ಯಕ್ಷರು ಲೋಕೇಶ್ ರೈ ಅಂತ. ಈ ಸಂದರ್ಭದಲ್ಲಿ ಅವರಿಗೆ
ಮಧ್ಯಂತರ ಸಮ್ಮೇಳನದಲ್ಲಿ ನಾನು ಮತ್ತು ವಲಯಾಧ್ಯಕ್ಷರು ಯೋಚನೆ ಮಾಡ್ತಾ ಇದ್ದೆವು. ಅವರಿಗೆ ಪ್ರಶಸ್ತಿಯನ್ನು ನೀಡುವಂಥ ಸಂದರ್ಭದಲ್ಲಿ ಫ್ರಾನ್ಸಿಸ್ ಅವರು ಲೋಕೇಶ್ ರೈ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಇದು ಅವರ ಒಂದು ಮುಗ್ಧತೆ ಮತ್ತು ಇದು ಅವರ ಒಂದು ಪ್ರೀತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಇಂಥ ಒಂದು ಘಟಕಾಧ್ಯಕ್ಷರನ್ನು ನಾನು ಮತ್ತು ನಮ್ಮ ಸೌಜನ್ಯ ಹೆಗಡೆ ಅವರು ಪಡೆದಿದ್ದು ನಿಜಕ್ಕೂ ಕೂಡ ನಮಗೆಲ್ಲರಿಗೂ ಸಾಕಷ್ಟು ಸಂತೋಷ ಇದೆ. ಖಂಡಿತವಾಗಿ ಫ್ರಾನ್ಸಿಸ್ ಅವರು ಈ ವರ್ಷ ರಾಷ್ಟ್ರಮಟ್ಟದಲ್ಲಿಯೂ ಕೂಡ ಅತ್ಯುತ್ತಮವಾಗಿ ಸಾಧನೆಯನ್ನು ಮಾಡ್ತಾರೆ ಅನ್ನೋದರ ಬಗ್ಗೆ ನನಗೆ ಎಳ್ಳಷ್ಟು ಸಂದೇಹ ಇಲ್ಲ. JCI ಮಂಗಳ ಗಂಗೋತ್ರಿ ಕೊಣಜೆ ಘಟಕ ಖಂಡಿತವಾಗಿ ವರ್ಷಾಂತ್ಯದಲ್ಲಿ ಔಟ್ಸ್ಟ್ಯಾಂಡಿಂಗ್ ಆಗಿ ಮೂಡಿ ಬರಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಜೈ JCI. ಗಂಗೋತ್ರಿಯ ಚಾಪ್ಟರ್ ಆಗಿರುವಂತಹ ಸ್ಪಾನ್ಸರ್ ಘಟಕ ಮಾಡಿದಂತಹ ನಮ್ಮ ಉದಯ ರವಿ ನಮ್ಮ ಜೊತೆಗಿದ್ದಾರೆ. ಅವರನ್ನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಹೆಮ್ಮೆ ಆಗ್ತಾ ಇದೆ, ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರಾದಂಥ PK ಕೃಷ್ಣರವರು ನಮ್ಮ ಜೊತೆಗಿದ್ದೆ. ಅವರನ್ನು ಕೂಡ ನಾನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವಲಯದ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರಾದಂಥ ನನ್ನ ಮಿತ್ರ PK ಕೃಷ್ಣರವರು ವೇದಿಕೆ ಹತ್ರ ಬರಬೇಕು. ಅವರು ಕೊಟ್ಟಿನ JJC ಪಿಯೋನ ಪ್ರಿನ್ಸಿ ನನ್ನ ಮಗಳು. ಏನೇನು ಬೇರೆ ಏನು ಹೇಳಬೇಡಿ ಆಯಿತು. ಎಲ್ಲರೂ ಚಪ್ಪಾಳೆನಿಗೆ ಅಭಿನಂದಿಸಬೇಕು. ನಮ್ಮ ಮಂತ್ಲಿ ರಿಪೋರ್ಟನ್ನು ಟೈಮಿಗೆ ಕಳಿಸಲಿಕ್ಕೆ ನಮಗೆ ಅದ್ಭುತವಾಗಿ ಸಹಕಾರ ಮಾಡಿದವಳು ಪಿಯೋನ. ಅದು ಮಾತ್ರ ಅಲ್ಲದೆ ಎಲ್ಲ ವರದಿಗಳು ರಾಷ್ಟ್ರ IJCಗೆ ಹೋಗಬೇಕು ಅಂದರೆ ಪ್ರಮುಖ ಕಾರಣಕರ್ತರು ಪಿಯೋನ. ನಮ್ಮ JJCಯ ಅಧ್ಯಕ್ಷೆ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು, ಧನ್ಯವಾದಗಳು. ವಲಯ ಉಪಾಧ್ಯಕ್ಷರ ಸನ್ಮಾನ ಕಾರ್ಯಕ್ರಮ ವಲಯ ಅಧ್ಯಕ್ಷರ ಸನ್ಮಾನ ಕಾರ್ಯಕ್ರಮ JC ಸೆನೆಟರ್ ಸೌಜನ್ಯ ಹೆಗಡೆ ಮೇಡಮ್ಗೆ ನಿಜವಾಗ್ಲೂ ನನಗೆ ಏನು ಮಾತಾಡಬೇಕು ಏನು ಹೇಳಬೇಕಂತ ನನಗೆ ಮನಸ್ಸಿಗೆ ಬರ್ತಾಯಿಲ್ಲ. ಯಾಕಂದರೆ ಅಷ್ಟು ನನಗೆ ಎಲ್ಲ ಕಾರ್ಯಕ್ರಮದಲ್ಲಿ ಬೆನ್ನೆಲುಬಾಗಿ ನನಗೆ ಸಹಕಾರ ನೀಡ್ತಿದ್ದಾರೆ. ಅವರನ್ನು ಗೌರವಿಸಿ ಸನ್ಮಾನಿಸದಿದ್ದರೆ ನಮ್ಮ ತಪ್ಪಾಗ್ಬೋದು. ಯಾಕೆಂದರೆ ನಮ್ಮ ಮಂಗಳ ಗಂಗೋತ್ರಿಯ ದಯವಿಟ್ಟು ಎಲ್ಲ ಸದಸ್ಯರು, ನೂತನ ಸದಸ್ಯರು, ಅದೇ ರೀತಿ ನಮ್ಮ ಪ್ರಸ್ತುತ ಪೂರ್ವಾಧ್ಯಕ್ಷರು ಎಲ್ಲ ಸದಸ್ಯರು ಈ ಸನ್ಮಾನ ಕಾರ್ಯಕ್ರಮ ನಡೆಯುವಾಗ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಪೂರ್ವಾಧ್ಯಕ್ಷರು ಹಿಂಗಡಿ ಇದ್ದಾರೆ. ದಯವಿಟ್ಟು ಎಲ್ಲರ ಸದಸ್ಯರು JC ಮಂಗಳ ಗಂಗೋತ್ರಿಯ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆ ಹತ್ರ ಆದಷ್ಟು ಬೇಗ ಬನ್ನಿ, ತಡ ಮಾಡಬೇಡಿ. ಎಲ್ಲ ನೂತನ ಸದಸ್ಯರು JC ಮಂಗಳ ಗಂಗೋತ್ರಿಯ ಎಲ್ಲ ಮುಗ್ಧ ಮುಖದ ಭಾವುಕ ಅಧ್ಯಕ್ಷರು, ಬರ್ತ್ಡೇ ಬಾಯ್ ಆಗಿದ್ದು ಬರ್ತ್ಡೇ ದಿವಸ ಇನ್ನೊಂದು ಘಟಕಕ್ಕೆ ಜನ್ಮ ನೀಡಿದಂಥ ಇವತ್ತಿನ ಅಧ್ಯಕ್ಷರು
JCI ಮಂಗಳ ಗಂಗೋತ್ರಿ ಕೊಣಾಜೆಯ ನನ್ನ ಡ್ಯಾಶಿಂಗ್ ಘಟಕಾಧ್ಯಕ್ಷರು JC ಫ್ರಾಂಕಿ ಫ್ರಾನ್ಸಿಸ್ ಅವರೇ, ವೇದಿಕೆಯಲ್ಲಿರುವಂತಹ ನನ್ನ IPZP ನ್ಯಾಷನಲ್ ಡೈರೆಕ್ಟರ್ GND JCI PPP ಕಾರ್ತಿಕೇಯ ಮಧ್ಯಸ್ಥ ಸರ್ ಅವರೇ, ಈ ಘಟಕದ ಈ ಪ್ರಾಂತ್ಯದ ಅರಸರು ZVP JCI ಸೆನೇಟರ್ ಶರತ್ ಕುಮಾರ್ ಅವರೇ, GND ವಿಭಾಗದ ಈ ವರ್ಷದ ಡ್ಯಾಶಿಂಗ್ ಝೋನ್ ಡೈರೆಕ್ಟರ್ JCI ಸೆನೇಟರ್ ಪಶುಪತಿ ಶರ್ಮಾ ಅವರೇ, ಕಳೆದ ವರ್ಷ ಈ ಘಟಕದ ZVP ಆಗಿದ್ದು ಈ ವರ್ಷ ಝೋನ್ ಡೈರೆಕ್ಟರ್ ಮ್ಯಾನೇಜ್ಮೆಂಟ್ JCI ಸೆನೇಟರ್ ಲೋಕೇಶ್ ರೈ ಅವರೇ, ಈ ಘಟಕದ ಪೂರ್ವಾಧ್ಯಕ್ಷರು ಹಾಗೂ ಈ ವರ್ಷ ವಲಯ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂತಹ JC ಬಾದ್ಶಾ ಸಾಂಬಾರ್ ತೋಟ ಅವರೇ, ವೇದಿಕೆಯಲ್ಲಿರುವಂತಹ ನೂತನ ಘಟಕದ ಘಟಕಾಧ್ಯಕ್ಷೆ JC ನಿರ್ಮಾ ಅವರೇ, ವೇದಿಕೆಯಲ್ಲಿರುವಂತಹ JC ಬಂಧುಗಳೇ, ಘಟಕದ ಎಲ್ಲ ಪೂರ್ವಾಧ್ಯಕ್ಷರುಗಳೇ, JCಯೇತರ ಬಂಧುಗಳೇ, ವಲಯಾಧ್ಯಕ್ಷೆಯ ನೆಲೆಯಲ್ಲಿ ನಿಮಗೆಲ್ಲರಿಗೂ ನಮನಗಳು, ನಮಸ್ಕಾರ. IPZP ಸರ್ ಅವರು ಹೇಳಿದ್ರು ಸಂತೋಷ ಆಗುವಾಗ ಮಾತು ಬರುವುದಿಲ್ಲ ಅಂತ, ಆದರೆ ನನ್ನ ಒಂದು ಕಲವಲವೇ ಬೇರೆ. ಲೇಟ್ ಆಗಿದೆ, ಇನ್ನೊಂದು ಸೌಂಡ್ ಬಂದಾಯಿತು. ಈ ಟೈಮ್ನಲ್ಲಿ ಮಾತಾಡೋದು ಇನ್ನೂ ಕಷ್ಟ. ಮಾತಾಡಲಿಕ್ಕೆ ತುಂಬ ಇದೆ, ಆದರೆ ಮಾತಾಡಲಿಕ್ಕೆ ಸಂದರ್ಭ ಸರಿ ಆಗದೇ ಇರಬಹುದು. ಆದರೂ ಕೂಡ ವಲಯಾಧ್ಯಕ್ಷೆ ನೆಲೆಯಲ್ಲಿ ಈ ವೇದಿಕೆಯಲ್ಲಿ ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. JCI ಎನ್ನುವಂಥದ್ದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ವಿ ಸೇ ಇಟ್ ಇಸ್ ದಿ ಓನ್ಲಿ ಆರ್ಗನೈಸೇಷನ್ ಫಾರ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ವ್ಯಕ್ತಿತ್ವ ವಿಕಸನಕ್ಕೆ ಏಕಮಾತ್ರ ಸಂಸ್ಥೆ ಅಂತ ಹೇಳಿದ್ರೆ JCI ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್. ತೊಕ್ಕೊಟ್ಟು, ಉಳ್ಳಾಲ ಅಥವಾ ಮಂಗಳ ಗಂಗೋತ್ರಿ ಕೊಣಾಜೆ ಚಿಕ್ಕಂದಿನಿಂದ ಲಯನ್ಸ್ ಅಲ್ಲಿ ಇದ್ದಿದ್ರಿಂದ ಗೊತ್ತಿದೆ. ಲಯನ್ಸ್ ಆಗಲಿ ರೋಟರಿ ಆಗಲಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಿ ಮನಸ್ಸನ್ನು ಗೆದ್ದಂಥ ಒಂದು ಆರ್ಗನೈಸೇಷನ್. ಆದರೆ ಹಿಂದಿನ ವರ್ಷ ಅದಕ್ಕಿಂತ ಜಾಸ್ತಿ ಈ ವರ್ಷ ಈ ಎಲ್ಲ ಒಂದು ಕಮ್ಯುನಿಟಿಯಲ್ಲಿ ನೋಡಿದರೆ JCI ಅನ್ನುವಂಥ ಹೆಸರನ್ನು ಅತ್ಯಂತ ಉನ್ನತ ಮಟ್ಟಿಗೆ ತಂದಿದ್ದಾರೆ ಅಂತ ಹೇಳಿದರೆ ಈ ಶ್ರೇಯಸ್ಸು ನನ್ನ ಡ್ಯಾಶಿಂಗ್ ಘಟಕಾಧ್ಯಕ್ಷರು JC ಫ್ರಾಂಕಿ ಗುಟಿನೋ ಅವರಿಗೆ ಹೋಗುತ್ತೆ. ಸೊ ಮೊದಲಾಗಿ ಅವರಿಗೆ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ ಸರ್, ವೆರಿ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಯು. ಋಣಾನುಬಂಧ ಅಂತ ನಾವೆಲ್ಲರೂ ಕೇಳ್ಕೊಳ್ತಾ ಇದ್ದೇವೆ. ZVP ಅವರು ಹೇಳಿದ್ರು ನನ್ನ ಅಧ್ಯಕ್ಷೀಯ ವರ್ಷದಲ್ಲಿ ನಾನೊಂದು ಘಟಕವನ್ನು ಪ್ರಾರಂಭಿಸಬೇಕು ಅಂತ ಅನ್ನಿಸ್ತಾ ಇದೆ, ಆಗಲಿಲ್ಲ. ZVP ಆಗಿ ಅನ್ನಿಸ್ತಾ ಇದೆ, ಆಗಲಿಲ್ಲ ಅಂತ. ಆದರೆ ಏನೋ ಒಂದು ಆಸೆ ಇಲ್ಲದೆ, ಏನೋ ಒಂದು ಎಕ್ಸ್ಪೆಕ್ಟೇಷನ್ ಅಥವಾ ಆಸ್ಪಿರೇಷನ್ ಇಲ್ಲದೆ ಸಡನ್ ಆಗಿ ಒಂದು ಹೊಸ ಘಟಕ ಬಂದಿದೆ. ಅದು ಕೂಡ ವಲಯಾಧ್ಯಕ್ಷರಿಗೆ ಒಂದು ಸರ್ಪ್ರೈಸ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಜುಗಲ್ಬಂದಿ ಕಾರಣ ಆಗಿದೆ. ಆ ಕಡೆ ಇದ್ದಂತಹ ಡೈನಾಮಿಕ್ ಝೋನ್ ಪ್ರೆಸಿಡೆಂಟ್ ಅಂದರೆ ಈ ವರ್ಷದ IPZP ಹಾಗೂ ಫ್ರಾಂಕಿ ಅವರು ಸಡನ್ ಆಗಿ ಒಂದು ದಿವಸ ನನಗೆ ಹೇಳ್ತಾರೆ, ಬೆಳಿಗ್ಗೆ ಝೂಮ್ ಮೀಟಿಂಗಿಗೆ ಜಾಯಿನ್ ಆಗಿ ಮೇಡಮ್. ಜಾಯಿನ್ ಆಗಿ ಕೂತ್ಕೊಳ್ಳುವಾಗ ಹೊಸ ಘಟಕಾಧ್ಯಕ್ಷರಿದ್ದಾರೆ, ಹೊಸ ಘಟಕದ ಸದಸ್ಯರಿದ್ದಾರೆ ಹಾಗೂ GND ZVP ನಾನು 3 ಜನರಿಗೆ ಸರ್ಪ್ರೈಸ್ ಆಗಿ JCI ತೊಕ್ಕಟ್ಟು ಸ್ಟಾರ್ ಅನ್ನುವಂಥ ಹೊಸ ಘಟಕವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಅಂತ. MSW ಅನ್ನ ಮಾಡಿದಂತಹ ಹೊಸ ಅಧ್ಯಕ್ಷರು. ಖುಷಿಯ ವಿಚಾರ ಅಂದರೆ ಮಹಿಳಾ ಘಟಕಾಧ್ಯಕ್ಷೆ ಬರ್ತಾ ಇದ್ದಾರೆ. ಈ ವರ್ಷ ವಲಯ 15ರ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳಾ ವಲಯಾಧ್ಯಕ್ಷೆ. ಘಟಕಕ್ಕೆ ಒಂದು ಘಟಕಾಧ್ಯಕ್ಷೆಯಾಗಿ ಮಹಿಳೆ ಬರ್ತಾಳೆ ಅಂತ ಹೇಳಿದರೆ ಸ್ವಾರ್ಥದಲ್ಲಿ ಖುಷಿ ಆಗುತ್ತೆ. ಎಸ್, ಅ ಲೇಡಿ ಈಸ್ ಕಮಿಂಗ್. MSW ಅಲ್ಲಿ ಮಾಸ್ಟರ್ಸನ್ನು ಮಾಡಿದ್ದಾರೆ. ಈ ಮಾಸ್ಟರ್ಸನ್ನು ಮಾಡಿದವರಿಗೆ ಜನರನ್ನು ಯಾವ ರೀತಿಯಿಂದ ಪ್ರತಿಬಿಂಬಿಸುವುದು ಅಥವಾ ಯಾವ ರೀತಿಯಿಂದ ಒಡನಾಟ ಮಾಡುವುದು ಅಂತ ಡಿಗ್ರಿ ತಗೊಂಡ್ರೆ ಮಾತ್ರ ಗೊತ್ತಾಗೋದಲ್ಲ. ಹೆಣ್ಣು ಅಂತ ಆದ ತಕ್ಷಣ ಇದೊಂದು ಸೆಲ್ಫ್ ಡ್ರಿವನ್ ಫೋರ್ಸ್ ಆಗಿರ್ಬೋದು. ಆ ತಾಯಿ ಅಥವಾ ಒಂದು ಮಮತೆ ಡೆಫಿನೆಟ್ಲಿ ಒಂದು ಹೆಣ್ಣಲ್ಲಿ ಜಾಸ್ತಿ ಇದೆ. ಫೌಂಡರ್ ಪ್ರೆಸಿಡೆಂಟ್ ಆಗಿ ಆಗಬೇಕನ್ನುವಂಥದ್ದು ಖಂಡಿತವಾಗ್ಲೂ ಯಾರಿಗೂ ಸಾಧ್ಯ ಇಲ್ಲ. ಈಗ ನಾಳೆಯ ದಿನ ಯಾರಾದರೂ ಘಟಕಾಧ್ಯಕ್ಷರಾಗ್ಬೋದು, ಅಧ್ಯಕ್ಷರಾಗ್ಬೋದು ಅಥವಾ ನೆಕ್ಸ್ಟ್ ದಿನ ಪ್ರೆಸಿಡೆಂಟ್ ಅಂತ ಘೋಷಿತರಾಗ್ಬೋದು. ಹೊಸ ಘಟಕದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಅದು ಕೂಡ ಒಂದು ಮಹಿಳೆಗೆ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳಿದ್ರೆ ಮಹಿಳೆಯಾಗಿ ಮೊದಲಾಗಿ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ನ್ಯೂ ಪ್ರೆಸಿಡೆಂಟ್, ದಟ್ ಇಸ್ JC ನಿರ್ಮಾ. ಬಹಳ ಕಾನ್ಫಿಡೆಂಟ್ ಅಲ್ಲಿ ಅವರ ಒಂದು ಸ್ಪೀಚನ್ನು ಮಾಡಿದ್ರು. ಸ್ಪೀಚನ್ನು ಮಾಡ್ತಾ ಹೇಳಿದ್ರು, ನಾನು ಏನೇ ಆಗಿದ್ರು ಕೂಡ ಈ ಟೀಮ್ನಿಂದ ಸಾಧ್ಯ. ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್ ವಿ ವಾಕ್ ಅಲೋನ್, ಬಟ್ ಇಫ್ ಯು ವಾಂಟ್ ಟು ವಾಕ್ ಫಾರ್ ವಿ ವಾಕ್ ಟುಗೆದರ್. ಯಾವಾಗ ಅವರು ಅಧ್ಯಕ್ಷೆಯಾಗಿ ನಾನು ಇದನ್ನು
ಮಾಡ್ತೇನೆ, ನಾನು ಇದನ್ನು ಸಾಧಿಸ್ತೇನೆ ಅಂತ ಹೇಳಲಿಲ್ವೋ, ಯಾವಾಗ ಅವರ ಅಧ್ಯಕ್ಷೆಯಾಗಿ ನಾವು ಇದನ್ನು ಸಾಧಿಸ್ತೇವೆ, ನನ್ನ ತಂಡದೊಂದಿಗೆ ಇದನ್ನು ಸಾಧಿಸ್ತೇನೆ ಅಂತ ಹೇಳಿದ್ವೋ, ಅಲ್ಲಿಂದನೇ ಅವರ ಟೀಮ್ ವರ್ಕ್ ಪ್ರಾರಂಭ ಆಗಿದೆ. ಹೊಸ ಅಧ್ಯಕ್ಷತೆಯಾಗಿ ಅವರ ಟೀಮನ್ನು ಹಿಡ್ಕೊಂಡು ಹೊಸ ಪ್ರಾಜೆಕ್ಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ವೆರಿ ಹ್ಯಾಪಿ. ಐ ಥಿಂಕ್ ಯು ಹ್ಯಾವ್ ಸ್ಟಾರ್ಟೆಡ್ ವೆಲ್ ಬಿಗನ್ ಇಸ್ ಹಾಫ್ ಡನ್. ಅರ್ಧ ವರ್ಷ ಆದ ನಂತರ ಪ್ರಾರಂಭ ಆಗಿದ್ರು ಕೂಡ ರೇಸ್ನಲ್ಲಿ ನೀವು ತುಂಬ ಮುಂದೆ ಹೋಗಿ ಆಗಿದೆ. ಸೊ ನಿಮ್ಮ ಘಟಕದ ಎಲ್ಲ ಸದಸ್ಯರಿಗೆ ಆಲ್ ದ ವೆರಿ ಬೆಸ್ಟ್. ಐ ವಿಲ್ ಡೆಫಿನೆಟ್ಲಿ ವಾಂಟ್ ಯು ಟು ರೈಸ್ ಇನ್ ದಿಸ್ ಹಾಫ್. ವರ್ಷದ ಅಂತ್ಯದಲ್ಲಿ ಹೊಸ ಘಟಕ ಅಂತ ಮಾತ್ರ ಅಲ್ಲದೆ ಎಲ್ಲ ಹಳೆ ಘಟಕಗಳಿಗೆ ಸರಿಸಾಟಿಯಾಗಿ ಒಂದು ಕಾಂಪಿಟೇಷನ್ ಕೊಡುವಂಥ ಘಟಕ ನಿಮ್ಮ ಹೊಸ ತೊಕ್ಕಟ್ಟು ಸ್ಟಾರ್. ಹೆಸರಲ್ಲಿ ಸ್ಟಾರ್ ಆಗಿದೆ. ಸ್ಟಾರ್ ಆಗಿ ಮಿಂಚ್ತಾ ಇಡೀ ವಲಯದಲ್ಲಿ ಮಾತ್ರ ಅಲ್ಲದೆ ರಾಷ್ಟ್ರದಲ್ಲಿ ಹೆಸರು ಮಾಡಿ ಅಂತ ಹೇಳ್ತಾ ಹೊಸ ಡ್ಯಾಶಿಂಗ್ ಘಟಕ ಅಧ್ಯಕ್ಷರು JC ನಿರ್ಮಾ ಹಾಗೂ ಇಡೀ ಒಂದು ತಂಡಕ್ಕೆ ನಾನು ಅಭಿನಂದನೆಯನ್ನು ಕೋರ್ತಾ ಇದ್ದೇನೆ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್. ವೇದಿಕೆಯಲ್ಲಿರುವಂತಹ ಅತಿಥಿಗಳು, IPZP ನ್ಯಾಷನಲ್ ಡೈರೆಕ್ಟರ್, ಖಂಡಿತವಾಗಿಯೂ ನಮಗೆ ಒಂದು ಹೆಮ್ಮೆಯ ವಿಚಾರ. ಇಡೀ ಭಾರತದಲ್ಲೇ ಒಂದು ನ್ಯಾಷನಲ್ ಡೈರೆಕ್ಟರ್ GND ಅವರ ಒಂದು ಹೊಸ ಘಟಕದ ಒಂದು ನೂತನ ಇನ್ಸ್ಟಾಲೇಷನ್ ಸೆರೆಮನಿಗೆ ಬರಬೇಕು ಅಂತಾದರೆ ಎಲ್ಲ ಝೋನ್ನವರು ಥಿಂಕ್ ಮಾಡಬೇಕು, ಅವರಿಗೆ ಡೇಟ್ ಸಿಗುತ್ತಾ, ಟ್ರಾವೆಲ್ ಮಾಡ್ಲಿಕ್ಕೆ ಆಗುತ್ತಾ ಇಲ್ವೋ ಅಂತ. ಪ್ರಾಯಶಃ ಇದು ನಮ್ಮ ಗುಡ್ ಲಕ್ ಅಂತ ಎಣಿಸ್ಬೋದು. ನಮಗೆ ಅವರು IPZP ಆಗಿದ್ರು ಕೂಡ ನ್ಯಾಷನಲ್ಗೆ ನ್ಯಾಷನಲ್ ಡೈರೆಕ್ಟರ್ GND ಅವರ ಉಪಸ್ಥಿತಿಯಲ್ಲಿ ಒಂದು ಹೊಸ ಘಟಕ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಸರ್. ಆಸ್ ಅ ಝೋನ್ ಪ್ರೆಸಿಡೆಂಟ್ ಫ್ರಮ್ ಝೋನ್ 15 ವಿ ಎಕ್ಸ್ಟೆಂಡ್ ಆರ್ ಹಾರ್ಟ್ಫೆಲ್ಟ್ ಗ್ರಾಟಿಟ್ಯೂಡ್ ಫಾರ್ ಯುವರ್ ಪ್ರೆಸೆನ್ಸ್. ಥ್ಯಾಂಕ್ ಯು ಸೋ ಮಚ್. ZVP ಅವರ ಕನಸು ಅಧ್ಯಕ್ಷರ ಮೂಲಕ ನನಸಾಗಿದೆ. ಖಂಡಿತವಾಗ್ಲೂ ಕಳೆದ ವರ್ಷ ಅವರು ಜೊತೆಯಾಗಿ ಕ್ಲಾಸ್ಮೇಟ್ಸ್ ಆಗಿ ಡೈನಾಮಿಕ್ ಅಧ್ಯಕ್ಷರಾಗಿದ್ದರು. ಆದರೆ ಈ ವರ್ಷ ಡ್ಯಾಶಿಂಗ್ ಪ್ರೆಸಿಡೆಂಟ್ ಹಾಗೂ ಡ್ಯಾಶಿಂಗ್ ZVP ಆದರೂ ಕೂಡ ಕನಸು ಒಟ್ಟಿಗೆ ಕಟ್ಕೊಂಡು ನನಸು ಮಾಡಿದ್ದಾರೆ. ಈ ಘಟಕಕ್ಕೆ ನಿಮ್ಮ ಒಂದು ಸಹಕಾರವನ್ನು, ಮಾರ್ಗದರ್ಶನವನ್ನು ಒಳ್ಳೆ ರೀತಿಯಲ್ಲಿ ಕೊಡಿ. ನಿಮ್ಮ ಪ್ರಾಂತ್ಯಕ್ಕೆ ಇನ್ನೊಂದು ಮೆಂಬರ್ ಆಡ್ ಆಗಿದ್ದಾರೆ. ಸೊ ನಿಮ್ಮ ಶಕ್ತಿ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಾ ನಿಮಗೂ ಅಭಿನಂದನೆಗಳು ಶರತ್ ಸರ್ ಅವರೇ. GND ವಿಭಾಗದಲ್ಲಿ ಈಗಾಗಲೇ ಸಂಚಲನವನ್ನು ಮೂಡಿಸಿರುವಂಥ ನನ್ನ ಡ್ಯಾಶಿಂಗ್ ಝೋನ್ ಡೈರೆಕ್ಟರ್ ಪಶುಪತಿ ಶರ್ಮಾ ಅವರು. GND ಅಂತ ಹೇಳಿದ ತಕ್ಷಣ ಕಾಂಟ್ರಿಬ್ಯೂಷನ್ ಕೇಳ್ತಾರೆ, ದುಡ್ಡು ಕೇಳ್ತಾರೆ ಅನ್ನುವಂತಹ ಒಂದು ಮನೋಸ್ಥಿತಿಯನ್ನು ಚೇಂಜ್ ಮಾಡಿ ಆ ಪರಿಕಲ್ಪನೆಯನ್ನು ಬದಲಾಯಿಸಿ ಈ ವರ್ಷ ನೀವು ವಿದ್ಯಾದಾನಿ ಆಗ್ತೀರಾ, ಸ್ಕಾಲರ್ಶಿಪ್ಪಿಗೆ ನಿಮ್ಮ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಅನ್ನು ಕೊಡಿ ಅನ್ನುವಂಥ ಹೊಸ ಸಂಚಲನವನ್ನು ಕ್ರಿಯೇಟ್ ಮಾಡಿ ಇಡೀ ಒಂದು ವಲಯದಲ್ಲಿ ಹೊಸ ಕ್ರಾಂತಿಯನ್ನು ಪ್ರಾರಂಭಿಸಿದಂಥ ಈ ವರ್ಷದ ZD GND ಪಶುಪತಿ ಶರ್ಮಾ ಅವರು. ಖಂಡಿತವಾಗ್ಲೂ ಹೊಸ ಘಟಕ ಬರುತ್ತೆ ಅಂತೇಳಿ ಅವರಿಗೂ ಶ್ರೇಯಸ್ಸು ಹೋಗುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯುವರ್ ಅಚೀವ್ಮೆಂಟ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹೋದ ವರ್ಷದ ಈ ಘಟಕದ ಝೋನ್ ವೈಸ್ ಪ್ರೆಸಿಡೆಂಟ್ ಲೋಕೇಶ್ ಸರ್ ಅವರು. ಫ್ರ್ಯಾಂಕಿ ಅವ್ರು ಯಾವಾಗಲೂ ಹೇಳೋದು ಲೋಕೇಶ್ ಸರ್ ಅವರು ಇಪ್ಪೋಡು. ಅವರಿಗೆ ಮಿಡ್ಕಾನಲ್ಲಿ ಹಲವಾರು ಪ್ರಶಸ್ತಿಗಳು ಸಿಕ್ಕಿದೆ. ಖಂಡಿತವಾಗ್ಲೂ ಅದೆಲ್ಲ ಸಿಕ್ಕಿದಂಥ ಪ್ರಶಸ್ತಿಗಿಂತ ಜಾಸ್ತಿ ಬೆಲೆ ಬಾಳುವ ಪ್ರಶಸ್ತಿ ಯಾವುದು ಅಂತ ಕೇಳಿದರೆ ಫ್ರ್ಯಾಂಕಿ ಅವರು ಮಾಡಿಕೊಂಡಂತಹ ಮಾನವೀಯ ಸಂಬಂಧಗಳು. ಖಂಡಿತವಾಗ್ಲೂ ಔಟ್ಸ್ಟ್ಯಾಂಡಿಂಗ್ ಲೋಮ್ ವಿನ್ನರ್ ಅಂತ ಹೇಳುವಾಗ ನನ್ನ ಹೋದ ವರ್ಷದ ZVP ಲೋಕೇಶ್ ಸರನ್ನ ಕರೆಸಿ ಅಂತ ಹೇಳಿ ಎಲ್ಲೋ ಇದ್ದವರನ್ನ ಹುಡುಕಿ ಅಷ್ಟರವರೆಗೆ ಕಾದು ಕರೆದಿದ್ದಾರೆ ಅಂತ ಹೇಳಿದರೆ ಪ್ರತಿಯೊಬ್ಬರಲ್ಲಿ ಅವರು ಬೆಳೆಸಿಕೊಂಡಂಥ ಮಾನವೀಯ ಸಂಬಂಧಗಳು ಅದರ ಪ್ರತಿಫಲವಾಗಿ ಅಷ್ಟೇ ಸ್ಪಂದನೆಯನ್ನು ನೀಡಿದಂಥ ಹೋದ ವರ್ಷದ ZVP ಈ ವರ್ಷದ ಇಡೀ ವಲಯವನ್ನು ಬಹಳ ಉತ್ತಮವಾಗಿ ಮ್ಯಾನೇಜ್ ಮಾಡ್ತಾ ಇರುವಂಥ ZD ಮ್ಯಾನೇಜ್ಮೆಂಟ್ JCI ಲೋಕೇಶ್ ರೈ, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಸಹಕಾರ ಮಾರ್ಗದರ್ಶನ ಈ ಘಟಕಕ್ಕೆ ಹೀಗೆ ಇರಲಿ ಅನ್ನುವಂಥದ್ದು ನಮ್ಮ ಆಶಯ. ಹೊಸ ಸ್ಥಾಪಕ ಘಟಕಾಧ್ಯಕ್ಷರ ಬಗ್ಗೆ ಹೇಳಿ ಆಗಿದೆ. ಸೊ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಬದಿಯಲ್ಲಿರುವವರು ನಮ್ಮ ಈ ವರ್ಷದ ಝೋನ್ ಆಫೀಸರ್ IPP ಅವರಿದ್ದಾರೆ, ಝೋನ್ ಆಫೀಸರ್ ಅವರಿದ್ದಾರೆ. ಬಾಚಾ ಸಾಂಬಾರ್ ತೋಟ ಅವರು ಈ ವರ್ಷ ವಲಯದಲ್ಲಿ JCI ವೀಕ್ನ ಒಂದು ಝೋನ್ ಆಫೀಸರ್ ಆಗಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿದೆ ಇಡೀ JCI ಭಾರತದಲ್ಲಿ PR ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಸೆಪ್ಟೆಂಬರ್ 9ರಿಂದ 15ನೇ ತಾರೀಕು ಆಗುವಂಥ ಇಡೀ JCI ಭಾರತದಲ್ಲಿ ಸೆಲೆಬ್ರೇಟ್ ಮಾಡುವಂಥ JCI ವೀಕ್ ಅದನ್ನು ಒಂದು ಸಂಯೋಜಕರಾಗಿರುವಂಥ ಬಾದಶಾ ಸಾಂಬಾರ್ ತೋಟ ಅವರು ಖಂಡಿತವಾಗಿ ಹೊಸ ಘಟಕಕ್ಕೆ ನಿಮ್ಮ ಒಂದು ಸಹಕಾರವನ್ನು ನೀಡಿ ಅವರು ಈ ವರ್ಷ JCI ವೀಕನ್ನು ಸೆಲೆಬ್ರೇಟ್ ಮಾಡುವ ಹಾಗೆ ನಿಮ್ಮ ಮಾರ್ಗದರ್ಶನವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆಲ್ ದಿ ವೆರಿ ಬೆಸ್ಟ್, ಗುಡ್ ಲಕ್. ವೇದಿಕೆಯಲ್ಲಿರುವಂಥ IPP ಮೇಡಮ್ ಅವರು ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ಎಷ್ಟು ಕಮಿಟ್ಮೆಂಟಿಂದ ಬಂದು ಕೂತ್ಕೊಂಡಿದ್ದಾರೆ. ಐ ರಿಯಲಿ ಹ್ಯಾಟ್ಸ್ ಆಫ್ ಮೇಡಮ್, ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಸೆಕ್ರೆಟರಿ ಅವರು ಹಾಗೂ JCRET ಹಾಗೂ JJC ಖಂಡಿತವಾಗ್ಲೂ ಅವರನ್ನು ರೆಕಗ್ನೈಸ್ ಮಾಡಬೇಕು. ಮೇಡಮ್ ದಯಮಾಡಿ ಒಂದ್ಸಲ ಎದುರುಗಡೆ ಬರಬೇಕು. ಟೀಮ್
ಜೆಸಿರೆಟ್ ಚೇರ್ಪರ್ಸನ್ ಜಸಿಂತಾ ಮೇಡಮ್, ಜಸಿಂತಾ ಪ್ರಮೀಳಾ ಮೇಡಮ್, ಪ್ಲೀಸ್ ಎದುರುಗಡೆ ಬನ್ನಿ. ಫಿಯೋನಾ, ಜೆಜೆಸಿ ಚೇರ್ಪರ್ಸನ್ ಫಿಯೋನಾ ಹಾಗೂ ಜೂನಿಯರ್ ಜೆಸಿ ಫ್ಲಿಂಟನ್. ವಿಗ್ಗಿಯ ಖಂಡಿತವಾಗ್ಲೂ ಅಧ್ಯಕ್ಷರ ಫ್ಯಾಮಿಲಿ ಅಂತಲ್ಲ, ಜೆಸಿರೆಟ್ ಚೇರ್ಪರ್ಸನ್ ಆಗಿ ಕಾಂಟ್ರಿಬ್ಯೂಷನ್ನ ಮುಖೇನ ಸ್ಕಾಲರ್ಶಿಪ್ಪಿಗೆ ಜೆಸಿಐ ಭಾರತಕ್ಕೆ ನೀಡಿದ ಐ ಥಿಂಕ್ ಏಕೈಕ ಜೆಸಿರೆಟ್ ಚೇರ್ಪರ್ಸನ್ ಅಂದರೆ ಜಸಿಂತಾ ಪ್ರಮೀಳಾ ಅವರು. ವಲಯಾಧ್ಯಕ್ಷ ನೆಲೆಯಲ್ಲಿ ಅವರನ್ನು ಖಂಡಿತವಾಗ್ಲೂ ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಬರುವ ವರ್ಷ ಘಟಕದಿಂದ ಅಪ್ಲೈ ಮಾಡಿದಂತಹ ಸ್ಕಾಲರ್ಶಿಪ್ಪಿಗೆ ಹಕ್ಕಿನಿಂದ ಜೆಸಿ ಇಂಡಿಯಾದಿಂದ ಕೇಳಬೇಕು ಅಂತ ಆದರೆ ನಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬೇಕು. ಯಾವ ರೀತಿಯಿಂದ ಜೆಸಿ ಅಧ್ಯಕ್ಷರು ಅವರ ಕಾಂಟ್ರಿಬ್ಯೂಷನ್ ಅನ್ನು ನೀಡಿದ್ದೀರಾ, ಜೆಸಿರೆಟ್ ಅಧ್ಯಕ್ಷರು ಕೂಡ ಅವರ ಕಾಂಟ್ರಿಬ್ಯೂಷನ್ ಅನ್ನು ನೀಡಿದೆ, ನಮ್ಮ ವಲಯವನ್ನ ಹೆಮ್ಮೆ ಪಡಿಸಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಹೋಲ್ ಹಾರ್ಟೆಡ್ ಸಪೋರ್ಟ್ ಫಾರ್ ಫ್ರಾಂಕಿ ಸರ್. ಯಾಕಂದ್ರೆ ಮನೆಯಲ್ಲಿ ಸಂತೋಷ ಮತ್ತೆ ನೆಮ್ಮದಿ ಇಲ್ಲದೆ ಇದ್ರೆ ಹೊರಗಡೆ ಹೋಗಿ ಯಾವ ಕಾರ್ಯಕ್ರಮ ಮಾಡೋದು ಖಂಡಿತವಾಗ್ಲೂ ಅಸಾಧ್ಯ. ಅಂತ ಒಂದು ಸಪೋರ್ಟ್ ಅನ್ನ ನೀಡ್ತಾ ಇದ್ದಾರೆ. ಇಷ್ಟೆಲ್ಲ ಸನ್ಮಾನ ಆಯ್ತು, ಇಷ್ಟೆಲ್ಲ ಮೆಂಬರ್ಸ್ ಅನ್ನ ಕರೆಯುವಾಗ ಕೊನೆಯ ರೋಲಿ ಕೂತ್ಕೊಂಡು ನಗನಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಒಂದು ಮೌನಂ ಸಮ್ಮತಿ ಲಕ್ಷಣ ಮಾಡಿ ಸರ್, ನೀವು ಈ ಸಾರಿ ಅಧ್ಯಕ್ಷರು ಮನೆಯಿಂದ ಎಲ್ಲ ಸಪೋರ್ಟ್ ಅನ್ನ ನಾವು ಕೊಡ್ತೇವೆ ಅನ್ನುವಂತ ಒಂದು ಸಪೋರ್ಟ್ ಅನ್ನ ನಗುಮುಖದಿಂದನೇ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರಮೀಳಾ ಮೇಡಮ್, ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಎಫರ್ಟ್ಸ್. ನೀವು ಇವತ್ತು ವಲಯಾಧ್ಯಕ್ಷೆಯಿಂದ ಅಲ್ಲ ಘಟಕದ ಅಧ್ಯಕ್ಷರಿಂದ ಒಂದು ಕೆಂಪು ಗುಲಾಬಿಯನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದೆ ಈ ಆರ್ಗನೈಸೇಷನ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಎಂಪವರಿಂಗ್ ದ ಯೂತ್, ಎಂಪವರಿಂಗ್ ದ ಯಂಗರ್ ಜನರೇಷನ್. ಎಷ್ಟೋ ಕಡೆ ನಾವು ನೋಡ್ತೇವೆ ಅಧ್ಯಕ್ಷರು ಕೂಡ ಇಂಥ ಒಂದು ಬ್ಯಾಕಪ್ ವರ್ಕನ್ನು ಮಾಡಿ ಅಭ್ಯಾಸ ಇರೋದಿಲ್ಲ. ಪ್ರಾಜೆಕ್ಟ್ಸ್ ಮಾಡ್ತಾ ಹೋಗ್ತಾರೆ, ಹಿಂದೆ ಇರುವಂತಹ ಒಂದು ಅಪ್ಡೇಷನ್ ಆಗಿರಲಿ, ರಿಪೋರ್ಟ್ಸ್ ಆಗಿರಲಿ ಅಥವಾ ಡಾಕ್ಯುಮೆಂಟೇಷನ್ ಆಗಿರಲಿ ತುಂಬ ಕಷ್ಟ. ಸ್ವತಃ ನಾನು ಅಧ್ಯಕ್ಷ ಆಗಿರುವಾಗ ನನ್ನ ಪರ್ಸನಲ್ ಅನುಭವ ಹೇಳ್ತೇನೆ, ದಿನಾ ಕಾರ್ಯಕ್ರಮ ಮಾಡಿ ಹೇಳಿದ್ರು ನಾನು ಮಾಡ್ತೇನೆ. ಆ ರಿಪೋರ್ಟಿಂಗ್ ಅಥವಾ ಡಾಕ್ಯುಮೆಂಟೇಷನ್ ಅಪ್ಡೇಷನ್ ಆಫ್ MRF ತುಂಬ ಕಷ್ಟದ ವಿಷಯ. ಎಲ್ಲರೂ ನಗಾಡ್ತಾ ಇದ್ದಾರೆ, ಯಾಕಂದ್ರೆ ಅದು ಆಗ್ಲಿಕ್ಕೆ ಇಲ್ಲ. ಆದರೆ ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಅಧ್ಯಕ್ಷರಿಗೆ ಸಪೋರ್ಟ್ ಮಾಡ್ತಾ ಈ ಹೊಸ ಘಟಕದ ಎಲ್ಲ ಮೆಂಬರ್ಶಿಪ್ ಅನ್ನು ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ರೆ ದಟ್ ಇಸ್ ಫಿಯೋನಾ. ಖಂಡಿತವಾಗ್ಲೂ ಅವರನ್ನು ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಐ ಸಿ ಅ ವೆರಿ ಬಡ್ಡಿಂಗ್ ಲೀಡರ್, ವೆರಿ aspirant in this organization. So all the very best as a JJC person, Fiona. Well done. Congratulations. ಫ್ಯಾಮಿಲಿ ಸಪೋರ್ಟ್ ಅಂತ ಬೇಕು ಅಂತ ಹೇಳುವಾಗ ನನಗೆ ಗೊತ್ತಾಗಿದೆ ನಿರ್ಮಾ ಅವರ ತಂದೆ ಇಲ್ಲಿದ್ದಾರೆ. ಅವರನ್ನು ದಯಮಾಡಿ ವೇದಿಕೆಗೆ ಕರೀತಾ ಇದ್ದಾರೆ. ಅವರ ಮಗಳಿಂದ ಅವರಿಗೆ ಒಂದು ರೋಸನ್ನು ಕೊಟ್ಟು ಗೌರವಿಸಿ, ಈ ವರ್ಷ ತಂದೆ ತಾಯಿ ಇಬ್ಬರು ಕೂಡ ದಯಮಾಡಿ ವೇದಿಕೆಗೆ ಬನ್ನಿ. ಈ ವರ್ಷ ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ ನಿಮ್ಮ ಮಗಳಿಗೆ ಮಗಳಾಗಿ ಅಲ್ಲ JCIನ ಅಧ್ಯಕ್ಷೆಯಾಗಿ ಬೇಕು. ಹಾಗಾಗಿ ಆ ಒಂದು ಆಶೀರ್ವಾದವನ್ನು ವೇದಿಕೆಯಲ್ಲಿ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕ್ಯಾನ್ ವಿ ಹ್ಯಾವ್ ದ ಪೇರೆಂಟ್ಸ್ ಪ್ಲೀಸ್ ಪ್ಲೀಸ್. ಇವತ್ತು ವಲಯಾಧ್ಯಕ್ಷೆಯಾಗಿ ನಿಮ್ಮೆಲ್ಲರ ಎದುರಲ್ಲಿ ನಿಲ್ಲಲಿಕ್ಕೆ ಯಾಕೆ ಸಂತೋಷ ಆಗ್ತಾ ಇದೆ ಅಂತ ಹೇಳಿದರೆ, ಕಾಲರ್ ಹಾಕ್ಕೊಂಡು ಸನ್ಮಾನವನ್ನು ಸ್ವೀಕರಿಸ್ಕೊಂಡು ಘಟಕದಿಂದ ಘಟಕಕ್ಕೆ ಹೋಗುವುದಲ್ಲ, ಆದರೆ ಈ ಒಂದು ಘಟಕ ನೀಡುವಂಥ ಆತ್ಮೀಯತೆ. 13ನೇ ವರ್ಷ, ನಂಬರ್ 13. ಸಮ್ ಸೇ ಇಟ್ಸ್ ಲಕ್ಕಿ, ಸಮ್ ಸೇ ಇಟ್ಸ್ ಅನ್ಲಕ್ಕಿ. ಆದರೆ ಪ್ರಾಯಶಃ ಈ ಘಟಕಕ್ಕೆ ಇದು ಬಹಳ ಲಕ್ಕಿ. ಯಾಕಂದರೆ ಇವತ್ತು ಈ ಘಟಕ ತಾಯಿ ಆಗ್ತಾ ಇದೆ.
ವಿತ್ ಪವರ್ ಕಮ್ಸ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಗಿವ್ಸ್ ಪವರ್. ಯಾವ ರೀತಿಯಿಂದ ಹೊಸ ಘಟಕವನ್ನು ಸೃಷ್ಟಿಸುವ ಒಂದು ಪವರ್ ಸಿಕ್ಕಿದ, ಅದೇ ರೀತಿಯಲ್ಲಿ ಅದನ್ನು ಮುಂದುವರಿಸುವಂತಹ ರೆಸ್ಪಾನ್ಸಿಬಿಲಿಟಿ ಈ ಘಟಕದ ಪೂರ್ವಾಧ್ಯಕ್ಷರಿಗಿದೆ. ಪ್ರಾಯಶಃ ಈ ವರ್ಷ ಫ್ರಾಂಕಿ ಅವರ ನೇತೃತ್ವದಲ್ಲಿ ಈ ಘಟಕ ಆಗಿದ್ರೂ ಕೂಡ ಈ ಘಟಕದ ಎಲ್ಲ ಪೂರ್ವಾಧ್ಯಕ್ಷರಿಗೂ ಈ ಘಟಕಕ್ಕೆ ನೀಡುವಂತಹ ಒಂದು ಮಾರ್ಗದರ್ಶನ ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ಈ ಘಟಕದ JCI ಮಂಗಳ ಗಂಗೋತ್ರಿ ಕೊಣಾಜೆ ಎಲ್ಲ ಪೂರ್ವಾಧ್ಯಕ್ಷರಿಗೂ ಸದಸ್ಯರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಕೋರ್ತಾ ಇದ್ದೇನೆ. ಆಲ್ ದ ವೆರಿ ಬೆಸ್ಟ್. ನಿಮಗೆ ಹುಟ್ಟಿದಂಥ ಹೊಸ ಮಗು, ಅದು ಕೂಡ ವರ್ಷದ ಅಧ್ಯಕ್ಷರ ಬರ್ತ್ಡೇ ದಿವಸ. ತಾಯಿಗೆ ತನ್ನ ಮಕ್ಕಳು ತಮಗಿಂತ ಉತ್ತಮವಾಗಿ ಪರ್ಫಾರ್ಮ್ ಮಾಡಿದರೆ ಖಂಡಿತವಾಗ್ಲೂ ಖುಷಿ ಆಗುವಂತು. ಗುರುವನ್ನ ಮೀರಿಸಿದ ಶಿಷ್ಯ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಮಕ್ಕಳು ನಮಗಿಂತ ಜಾಸ್ತಿ ಪರ್ಫಾರ್ಮ್ ಮಾಡಿದರೆ ಖುಷಿ ಆಗುವಂಥದ್ದು ಅಸೂಯೆ ಅಲ್ಲ. ಹಾಗಾಗಿ ಅವರಿಗಿಂತ ಒಳ್ಳೆ ರೀತಿಯಲ್ಲಿ ಬೆಳಗುವಂಥ ಮಾರ್ಗದರ್ಶನ ನಿಮ್ಮಿಂದ ಆಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಹೊಸ ಡ್ಯಾಶಿಂಗ್ ಘಟಕಾಧ್ಯಕ್ಷೆಯಾಗಿ ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸಿ ಈ ವರ್ಷದ ತಂಡಕ್ಕೆ ಸೇರಿದಂತಹ JC ನಿರ್ಮಾ ಅವರಿಗೂ ಹಾಗೂ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಸ್ಪಾನ್ಸರ್ ಘಟಕ JCI ಮಂಗಳ ಗಂಗೋತ್ರಿ ಕೊಣಾಜೆ ತಂಡದ ಪೂರ್ವಾಧ್ಯಕ್ಷರು ತ್ಯಾಗಂ ಸರಿಂದ ಹಿಡಿದು ಎಲ್ಲ ಪೂರ್ವಾಧ್ಯಕ್ಷರು, ಸದಸ್ಯರು, ಎಸ್ಪೆಷಲಿ ನನ್ನ ಡ್ಯಾಶಿಂಗ್ ಘಟಕಾಧ್ಯಕ್ಷರು, ಮೈ ಬರ್ತ್ಡೇ ಬಾಯ್ ಟುಡೇ ಫ್ರಾಂಕಿ ಫ್ರಾನ್ಸಿಸ್ ಕುಟಿನೋ ಅವರಿಗೆ ಅಭಿನಂದನೆಗಳು. ಎಲ್ಲರೂ ಒಮ್ಮೆ ಜೋರಾಗಿ ಹ್ಯಾಪಿ ಬರ್ತ್ಡೇ ಸಿಂಗ್ ಮಾಡೋಣ. ರೈಟ್, ವಿ ವಿಲ್ ಆಲ್ ಸಿಂಗ್ ಒನ್ ಲೈನ್ ಓನ್ಲಿ. ಮತ್ತೆ ಸಾಂಪ್ರದಾಯಿಕವಾಗಿ ಅದನ್ನು ಸೆಲೆಬ್ರೇಟ್ ಮಾಡಲಿಕ್ಕಿದೆ. ಸೊ ಆನ್ ದ ಕೌಂಟ್ ಆಫ್ 3, 2, 1. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಮೈ ಡಿಯರ್ ಡ್ಯಾಶಿಂಗ್ ಪ್ರೆಸಿಡೆಂಟ್. Happy birthday to you. May God bless you and bless all of you. Thank you for the opportunity. ಮಾತುಗಳನ್ನು ಆಡಿ ನನಗೆ ಜನ್ಮದಿನದ ಶುಭವನ್ನು ಕೋರಿ ಅದೇ ರೀತಿ ನಮ್ಮೆಲ್ಲರನ್ನು ಸರ್ಪ್ರೈಸ್ ಆಗಿ ಗುರುತಿಸಿ ಗೌರವಿಸಿದಂಥ JC ಸೆನೆಟರ್ ಸೌಜನ್ಯ ಹೆಗ್ಡೆಮಗೆ ಧನ್ಯವಾದಗಳು. ಮುಂದಿನ ಗುರುತಿಸುವಿಕೆ ಗೌರವ ವಂದನೆ ಸ್ವೀಕರಿಸಲಿಕ್ಕಿದ್ದಾರೆ ಪ್ರದೀಪ್ ಡಿಸೋಜ, ಯುವ ಕ್ರೀಡಾ ಇಲಾಖೆಯ ಉಪನಿರ್ದೇಶಕರಾದಂಥ ನನ್ನ ಗುರು, ನನ್ನೆಲ್ಲರೂ ಪ್ರೋತ್ಸಾಹ, ನಮ್ಮ ರಾಜ್ಯ ಸರ್ಕಾರ ನೌಕರರ ಸದಸ್ಯರು ಕೂಡ ಅದೇ ರೀತಿ ಎಲ್ಲ ರೀತಿಯಲ್ಲಿ ನಮ್ಮ ತಮ್ಮೆಲ್ಲ ಚಪ್ಪಾಳೆ ಮೂಲಕ ಅಭಿನಂದನೆಗಳು. ಮುಂದಿನ ಗೌರವವನ್ನು ಸ್ವೀಕರಿಸಲಿಕ್ಕಿದ್ದಾರೆ ಮೆರ್ಸಿ ಫ್ರೆಂಡ್ಸ್ ಅಸ್ಸೇಗೋಳಿ, ಇದರ ಅಧ್ಯಕ್ಷ ಪ್ರದೀಪ್ ಡಿಸೋಜ, ಅದೇ ರೀತಿ ಕಥೋಲಿಕ್ ಸಭಾದ ಅಧ್ಯಕ್ಷ ಐವಾನ್ ಮೊಂತೇರು, ಅದೇ ರೀತಿ ನಮ್ಮ ಡಿ ಗ್ರೂಪ್ ನೌಕರರ ಸಂಘದ ಮಾಜಿ ನಮ್ಮ ಉಪಾಧ್ಯಕ್ಷರಾದ ನಿವೃತ್ತ ಸದಸ್ಯರಾದಂತಹ ಚಂದ್ರ ಶೆಟ್ಟಿ, ನನ್ನ ಮಿತ್ರ ಚಂದ್ರ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಎಲ್ಲ ಸನ್ಮಾನವನ್ನು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆ ಹತ್ರ ಬಂದು. ಐವನ್ ಮಂದಿರ ಕಥೋಲಿಕ್ ಸಭಾದ ಅಧ್ಯಕ್ಷರು ವೇದಿಕೆ ಹತ್ರ ಶಾಲ್ ಹಾಗೂ ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಪ್ರದೀಪ್ ಡಿಸೋಜ, ಮೆರ್ಸಿ ಫ್ರೆಂಡ್ಸ್ ಅಧ್ಯಕ್ಷ ಅದೇನ ಚಂದ್ರ ಶೆಟ್ಟಿ, ಡಿ ಗ್ರೂಪ್ ನೌಕರ ಸಂಘದ ಮಾಜಿ ಉಪಾಧ್ಯಕ್ಷರು, ಅದೇ ರೀತಿ ನಿವೃತ್ತ ಸದಸ್ಯರಾದಂತಹ ಚಂದ್ರ ಶೆಟ್ಟಿ ಅವರಿಗೆ ಗೌರವ. ಅದೇ ರೀತಿ ಮೆರ್ಸಿ ಫ್ರೆಂಡ್ಸ್ ಅಧ್ಯಕ್ಷ ಪ್ರದೀಪ್ ಡಿಸೋಜ, ಶಕ್ತಿ ವ್ಯಾಯಾಮ ಶಾಲೆಯ ಅಧ್ಯಕ್ಷರು ಶ್ರೀಯುತ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾದಂಥ ಹೇಮಚಂದ್ ಶೆಟ್ಟಿ ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ಶಿವಾಜಿ ಫ್ರೆಂಡ್ ಸರ್ಕಲ್ನ ಮಾಜಿ ಅಧ್ಯಕ್ಷ ಅಮಿತ್ ಕೂಡ ನಮ್ಮ ಜೊತೆಗಿದ್ದಾರೆ, ಅವರು ಕೂಡ ಸಹ ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಸಂಗೀತ ರಸಮಂಜರಿ ನಡೆಸಿಕೊಡಲಿದ್ದಾರೆ ನಮ್ಮ JCIನ ಒಂದು ಕ್ರಿಯಾಶೀಲ ಸದಸ್ಯರು ರಾಣಿ ಮತ್ತು ಅವರ ಪುತ್ರಿ. ದಯವಿಟ್ಟು ವೇದಿಕೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ರಾಣಿ ಡಿಸೋಜ ಮತ್ತು ಅವರ ಪುತ್ರಿ ರಾಣಿ ಕ್ರಾಸ್ತ ಅಂದರೆ ನನ್ನ ಮಿತ್ರರವರು. ಯಾಕಂದರೆ JCIಗೆ ಸೇರಿದ ನನಗೆ ಭಾಳ ಒಂದು ಗೌರವ. ಉತ್ತಮ ಹಾಡುಗಾರರು, ಉತ್ತಮ ಒಂದು ತಂದೆ ಮತ್ತು ಮಗಳ ಒಂದು ಉತ್ತಮ ಹಾಡುಗಾರ. ಎಸ್
ಅದೇ ರೀತಿ ಲಿಯೋ ಡಿ ಸೂಸ ಮತ್ತು ತಂಡದವರು ದಯವಿಟ್ಟು ವೇದಿಕೆ ಲಿಯೋ ಡಿ ಸೂಸ ರಾಣಿಪುರ ಇದ್ದರೆ ವೇದಿಕೆ ಹತ್ರ ಬಂದು ಗೌರವವನ್ನು ಸ್ವೀಕಾರ. ಮುಂದಿನ ಕಾರ್ಯಕ್ರಮದ ಧನ್ಯವಾದದ ಮೊದಲು ಒಂದು ಅಧ್ಯಕ್ಷರ ಒಂದೆರಡು ಮಾತುಗಳು. ಗುರುತಿಸುವಿಕೆ ಬಿಟ್ಟು ಹೋದೆ. ನಮ್ಮ ನೂತನ ಘಟಕಕ್ಕೆ ಕೆಲವರನ್ನು ನಾನು ಕಾಂಟ್ಯಾಕ್ಟ್ ಮಾಡಿದೆ, ನಮಗೆ ನೂತನ ಸದಸ್ಯರು ಕೊಡಬೇಕಂತ ಹೇಳಿದಾಗ ನಮ್ಮ JC ಮಂಗಳ ಗಂಗೋತ್ರಿಯ ಹಲವಾರು ಸದಸ್ಯರು ನಮಗೆ ನೂತನ JC ಮಂಗಳ ತೊಕ್ಕೋಡು ಸ್ಟಾರ್ ಘಟಕಕ್ಕೆ ನೂತನ ಸದಸ್ಯರನ್ನು ನೀಡಿದ್ದಾರೆ. ಅವರಿಗೆ ಗೌರವ ಮತ್ತು ನೀಡಲಿಕ್ಕಿದ್ದಾರೆ. ನಮ್ಮ ವಲಯದ ಅಧ್ಯಕ್ಷ JC ಸೆನೆಟರ್ ಸೌಜನ್ಯ ಹೆಗ್ಡೆ, ಅದೇ ರೀತಿ IPZB ಕಾರ್ತಿಕ್ ಸರ್ ಇವರು ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ಮೊದಲಿಗೆ ಬಾಬು ಏಕೆ ಇವರು ಬಂದು ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ಅಧ್ಯಕ್ಷರು JC ಫ್ರಾಂಕಿ. ಗಿಡದಲ್ಲಿ ಹೂ ಹರಳುತ್ತದೆ. ಆ ಹರಳುವ ಹೂ ಇನ್ನೊಂದು ಹೂ ಹರಳಿದರೂ ಕೂಡ ಅದರ ಪಕ್ಕದಲ್ಲಿ ಹರಳುತ್ತದೆ. ಆ ಹೂ ಇನ್ನೊಂದು ಹೂವಿಗೆ ಸ್ಪರ್ಧೆ ಯಾವತ್ತೂ ಕೊಡುವುದಿಲ್ಲ. ಆದರೆ ಆ ಹೂ ಮಾಡುವ ಕೆಲಸ ಏನಂದರೆ ಆ ಹೂ ಹರಳುವಿಕೆ ಮತ್ತು ಇನ್ನೊಬ್ಬರಿಗೆ ಸಂತೋಷವನ್ನು ಕೊಡುವುದು. ಅದೇ ರೀತಿ ನಮ್ಮ JC ಸಂಸ್ಥೆ ಕೂಡ ನಾವು ಯಾವ ಸಂಸ್ಥೆಗೂ ಕೂಡ ಸ್ಪರ್ಧೆ ಕೊಡುವುದಿಲ್ಲ. ನಾವು ಯಾವ ಸಮಸ್ಯೆ ನಾವು ಕೀಳು ಮಾಡುವುದಿಲ್ಲ. ಅದೇ ರೀತಿ ನಮ್ಮ ಕರ್ತವ್ಯವನ್ನು ನಾವು ಮುಂದುವರಿಸಿಕೊಂಡು ಹೋಗುತ್ತಾ JC ಸಂಸ್ಥೆ ಬೆಳೆಯುತ್ತಾ ಬಂದಿದೆ. ಈಗ ನನಗೆ ಹೆಮ್ಮೆ ಆಗ್ತಿದೆ. JC ಒಂದು ಉತ್ತಮ ಒಂದು ಭಾರತ ಮಟ್ಟದಲ್ಲಿ ಪ್ರಜ್ವಲಿಸ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟ ಸಂಸ್ಥೆ ಆಗುವುದರಿಂದ ನಾನು ಹಲವಾರು ಸದಸ್ಯರನ್ನು ಈ JC ಸಂಸ್ಥೆಗೆ ಭರ್ತಿ ಮಾಡಿದ್ದೇನೆ. ಮುಂದಿನ ದಿನಗಳು ಇನ್ನೂ ಕೂಡ ನಾವು ಈ ಸಂಸ್ಥೆಗೆ ಭರ್ತಿ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ನಮ್ಮ JC ಮಂಗಳ ಗಂಗೋತ್ರಿ ನಿಜವಾಗ್ಲೂ ನಾನು ಹೇಳ್ತೇನೆ, ನಾನು ಒಬ್ಬ ಹೊಸ ಘಟಕವನ್ನು ಪ್ರಾರಂಭಿಸುತ್ತೇನೆ ಅಂತ ನಿಜವಾಗ್ಲೂ ನನ್ನ ಮನಸ್ಸಲ್ಲೂ ಕನಸಲ್ಲಿ ನಾನು ಎನಿಸಿರಲಿಲ್ಲ. ಇದು ಸತ್ಯವಾದ ಮಾತು. ಯಾಕೆಂದರೆ ನಾನು ನಮ್ಮ IPZB BBB ಕಾರ್ತಿಕ್ ಮಧೇಶ್ ಸರ್ ಇವತ್ತು ಹೇಳಿದರು, ಅದಕ್ಕೆ ನಾನು ಅಷ್ಟೊಂದು ಗಮನ ಕೊಡಲಿಲ್ಲ. ಆದರೆ ನಾನು ನಿರ್ಮಲರು ಮಾತಾಡಿದಾಗ ಅವರು ಒಪ್ಕೊಂಡಿದ್ರು. ನಿರ್ಮಲವರು ಸಹಿ ಅಂದರು. ಮುಂದಿನ ಸದಸ್ಯರನ್ನು ಮಾಡಲಿಕ್ಕೆ ನಾವು ಪ್ರಯತ್ನಪಟ್ಟು ಉತ್ತಮ ರೀತಿಯಲ್ಲಿ ಹೊಸ ಸದಸ್ಯರುಗಳು ಕೂಡ ಒಬ್ಬರಿಗಿಂತ ಒಬ್ಬರು ನೀಡಿ ನಮ್ಮ ಒಂದು ಘಟಕವನ್ನು ಉತ್ತಮ ರೀತಿಯಲ್ಲಿ ನಾವು ಮಾಡಿದ್ದೇವೆ ಅಂತ ಹೇಳಿ ಈ ದಿನ ನಾವು ಈ ಸ್ಥಾಪನೆಗೊಳಿಸಿದ್ದೇವೆ. JC ತೊಕ್ಕೋಡು ಸ್ಟಾರ್ ಘಟಕಕ್ಕೆ ಶುಭ ಹಾರೈಸುತ್ತಾ ಈ ದಿನ ಕಾರ್ಯಕ್ರಮದಲ್ಲಿ ಎಲ್ಲ ಹಾಜರಿರುವ ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ವಂದಿಸುತ್ತಾ ನನ್ನ ಅಧ್ಯಕ್ಷರ ನೆಲೆಯಲ್ಲಿ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತಾ ಎಲ್ಲರಿಗೂ ಶುಭ ಹಾರೈಸ್ತೇನೆ. ನನ್ನ ಮುಂದಿರುವ ಎಲ್ಲ ನನ್ನ ಮಾಧ್ಯಮ ಮಿತ್ರರನ್ನು ವಂದಿಸುತ್ತಾ ನನ್ನ ಕಾರ್ಯಕ್ರಮಕ್ಕೆ ನಾನು ಶುಭ ಹಾರೈಸಿ ನನ್ನ ಮಾತುಗಳನ್ನು ಸಮಾಪ್ತಿಗೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ JC. ಡ್ಯಾಶಿಂಗ್ ಮತ್ತು ಡೈನಾಮಿಕ್ ಕಾರ್ಯದರ್ಶಿ JC ಪ್ರತಿಮಾ ಹೆಬ್ಬಾರ್ ಇವರಿಂದ.
ಡಿಕ್ಲರೇಷನ್ ಸೆರೆಮನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ನಮ್ಮ ಝೋನ್ 15ರ ರಾಣಿ ಜೇನು ಅಂತಲೇ ನಾವು ಹೇಳ್ತೇವೆ, JCI ಸೆನೆಟರ್ ಸೌಜನ್ಯ ಹೆಗಡೆ. ಇವರು ಬಂದು ನಮ್ಮೆಲ್ಲರನ್ನು ಹುರಿದುಂಬಿಸಿ ನಮ್ಮಲ್ಲಿ ಮತ್ತಷ್ಟು ಹುರುಪನ್ನು ತುಂಬಿದ್ದಾರೆ. ಅವರಿಗೆ ನಮ್ಮ JCI ಮಂಗಳ ಗಂಗೋತ್ರಿ ಅಧ್ಯಕ್ಷರು ಹಾಗೂ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ರಾಷ್ಟ್ರೀಯ ನಿರ್ದೇಶಕರಾದ JCI PPP ಕಾರ್ತಿಕೇಯ ಮಧ್ಯಸ್ಥ, ನ್ಯಾಷನಲ್ ಡೈರೆಕ್ಟರ್ J&D JCI ಇಂಡಿಯಾ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ವಲಯ ಉಪಾಧ್ಯಕ್ಷರಾದ JCI ಸೆನೆಟರ್ ಶರತ್ ಕುಮಾರ್ ಸರ್, ಝೋನ್ ವೈಸ್ ಪ್ರೆಸಿಡೆಂಟ್ ರೀಜನ್ F ಝೋನ್ 15. ಅದೇ ರೀತಿ ವಲಯ ನಿರ್ದೇಶಕರಾದ JCI ಸೆನೆಟರ್ ಪಶುಪತಿ ಶರ್ಮಾ, ಝೋನ್ ಡೈರೆಕ್ಟರ್ J&D ಝೋನ್ 15 JCI ಇಂಡಿಯಾ. JCI ಲೋಕೇಶ್ ರಾಯ್ ಕೆ, ಝೋನ್ ಡೈರೆಕ್ಟರ್ ಮ್ಯಾನೇಜ್ಮೆಂಟ್ ಝೋನ್ 15 JCI ಇಂಡಿಯಾ. ಇವರು ಯಾವಾಗಲೂ ನಮ್ಮ ಮಂಗಳ ಗಂಗೋತ್ರಿಯ ಜೊತೆಗೆ ಎಲ್ಲ ಅವರ ಅನುಭವಗಳನ್ನು ನಮಗೆ ಹೇಳುತ್ತಾ ಮತ್ತು ನಮ್ಮಲ್ಲಿ ಮತ್ತಷ್ಟು ಹುರುಪನ್ನು ತುಂಬುತ್ತಾ ನಮ್ಮನ್ನು ರಾಷ್ಟ್ರೀಯ ಮಟ್ಟದಲ್ಲಿಂದು ನಾವು ಗುರುತಿಸಲ್ಪಟ್ಟಿದ್ದೇವೆ ಅಂತ ಹೇಳಿದರೆ ಇವರೆಲ್ಲರೂ ಕಾರಣೀಕರ್ತರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮ JC ಭಾಷಾ ಸಾಂಬಾರ್ ವಲಯ ಮಂಡಳಿಯ ಸದಸ್ಯರು. ಇವರು JC ವೀಕ್ನ ಈ ಸರ್ತಿ ನಮಗೆಲ್ಲ ಕಾರ್ಯಕ್ರಮಗಳಿಗೆ ಮುಂಚೂಣಿಯಾಗಿ ನಾವು ಈ JC ವೀಕ್ ಸೆಪ್ಟೆಂಬರ್ 9ರಿಂದ ಉತ್ತಮವಾಗಿ ನಡೆಸಿಕೊಳ್ಳಲು ಇದ್ದೇವೆ. ಹಾಗೆ ಅವರ ಸಹಕಾರವನ್ನು ಬೇಡುತ್ತಾ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ಹೊಸ ಲೋಮ್ನ ಘಟಕಾಧ್ಯಕ್ಷರಾದ JC ನಿರ್ಮಾ ಡಿಸೋಜಾ ಇವರು ಅನೇಕ ಕಾರ್ಯಕ್ರಮಗಳು ಮಾಡಿ ಮಕ್ಕಳಿಗೆ ಮತ್ತು ಸ್ಕಾಲರ್ಶಿಪ್ ಇರ್ಬೋದು, ಅದೇ ರೀತಿ ನನ್ನ ವೈಯಕ್ತಿಕವಾಗಿ ನನ್ನ ಶಾಲೆಗೆ SMC ಅಧ್ಯಕ್ಷರು ಹಾಗೂ ನನಗೆ ಜೊತೆಯಲ್ಲಿ ಪುಸ್ತಕಗಳನ್ನು ಒದಗಿಸಿದ್ದಾರೆ. ನಮ್ಮ ಮಕ್ಕಳಿಗೆ ಉತ್ತಮವಾಗಲಿ ಅಂತ ಹಾರೈಸ್ತಾ ತಮ್ಮ ಸೇವೆಗೆ ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಯಾವ ಕಾರ್ಯಕ್ರಮಗಳು ಬಹಳ ಸಸೂತ್ರವಾಗಿ ನಡಿಬೇಕಾದ್ರೆ ಇದಕ್ಕೆ ಕಾರಣ ನಮ್ಮ JCI ಮಂಗಳ ಗಂಗೋತ್ರಿಯ ಡ್ಯಾಶಿಂಗ್ ಆ್ಯಂಡ್ ಡೈನಾಮಿಕ್ ಪ್ರೆಸಿಡೆಂಟ್ ನಮ್ಮ ಫ್ರಾಂಕಿ ಫ್ರಾನ್ಸಿಸ್ ಅವರಿಗೆ ಇವತ್ತು ಹುಟ್ಟು ಹಬ್ಬದ ಶುಭಾಶಯಗಳೊಂದಿಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಾವು ಅವರ ಬಗ್ಗೆ ಒಂದು 2 ಮಾತು ಹೇಳಬೇಕಂತ ನನಗೀಗ ಅನಿಸ್ತದೆ. ಯಾಕಂತ ಹೇಳಿದರೆ JCI ಅಂದರೆ ಏನು ಮತ್ತು ಒಬ್ಬ ಅಧ್ಯಕ್ಷ ಎಲ್ಲ ಸದಸ್ಯರನ್ನು ಜೊತೆಗೂಡಿಕೊಂಡು ಯಾವ ರೀತಿ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ನಿರ್ವಹಿಸಬಹುದು ಎನ್ನುವುದು ನಾನು ಅವರಿಂದ ಕಲಿತುಕೊಂಡೆ. ಯಾಕಂದರೆ ಬಹಳ ಚೆನ್ನಾಗಿ ನಮ್ಮ ಎಲ್ಲರನ್ನು ಒಂದೇ ಮನೋಭಾವದಿಂದ ನಮ್ಮನ್ನು ಮುಂದೆ ತೆಗೆದುಕೊಂಡು ಹೋಗಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಈ ಕೋವಿಡ್ನ ಸಂದರ್ಭದಲ್ಲಿ ನಾವೆಲ್ಲರೂ ಮನೆಯಲ್ಲಿದ್ದರೂ ಸಹ ನಾವು ಮನೆಯಲ್ಲಿ ಇರಲಿಲ್ಲ, ಎಲ್ಲ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ನಮ್ಮ ಸಹಕಾರ ಯಾವತ್ತೂ ಅವರ ಜೊತೆ ಇದೆ. ರಾಷ್ಟ್ರೀಯ ಮಟ್ಟದಲ್ಲಿ ಅವರೊಂದಿಗೆ ನಾವು ಗುರುತಿಸಲ್ಪಟ್ಟಿದ್ದೇವೆ. ಅವರಿಗೆ ನಮ್ಮ ಎಲ್ಲ JCI ಮಂಗಳ ಗಂಗೋತ್ರಿಯ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ IPP ಯವರಾದ JC ಪವಿತ್ರ ಗಣೇಶ್. ಇವರು ನಮ್ಮ ಜೊತೆ ಯಾವಾಗಲೂ ಇದ್ದು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ಅಧ್ಯಕ್ಷರ ಹಾಗೂ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ JCI ಮಂಗಳ ಗಂಗೋತ್ರಿಯ ಎಲ್ಲ ಪೂರ್ವಾಧ್ಯಕ್ಷರು, ಅದೇ ರೀತಿ ಗೌರವ ಸಲಹೆಗಾರರಾದ ಶ್ರೀಯುತ JC ಆನಂದ್ ಸರ್ ನಮ್ಮ ಜೊತೆ ಇದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಂದು ನಮಗೆ ಒಳ್ಳೆಯ ಸಲಹೆ ಸೂಚನೆಗಳು ನೀಡ್ತಾ ಇದ್ದಾರೆ. ಅವರಿಗೆ ಪೂರ್ವಾಧ್ಯಕ್ಷರು ಹಾಗೂ JCಯೇತರ ಬಂಧುಗಳು, ಅದೇ ರೀತಿ ಮುಖ್ಯವಾಗಿ ನಾವು ಹೇಳಬೇಕಂದ್ರೆ ಈ ಕಾರ್ಯಕ್ರಮದ ಎಲ್ಲ ಯಶಸ್ಸಿಗೆ ನಮ್ಮ ಅಧ್ಯಕ್ಷರ ಜೊತೆ ಇರುವುದು JC ನಮ್ಮ ತ್ಯಾಗಂ ಹರೇಕಳ ಸ್ಥಾಪಕ ಅಧ್ಯಕ್ಷರು ಅಂತ. ಯಾಕಂತ ಹೇಳಿದರೆ ಅವರು ಪ್ರತಿಯೊಂದು ಕಾರ್ಯಗಳು ನಾವು ಯಶಸ್ಸಿನಲ್ಲಿ ಮುನ್ನಡೀತಾ ಇದ್ದೇವೆ. ಇನ್ನು ಮುದ್ದು ಕೃಷ್ಣವನ್ನು ಸಹ ಆನ್ಲೈನಲ್ಲಿ ಮಾಡ್ತಾ ಇದ್ದೇವೆ ಕಳೆದ ವರ್ಷದ ಹಾಗೆ. ಅದರ ಹೌದು ಸಂಪೂರ್ಣ ಜವಾಬ್ದಾರಿ ಅವರು ತಗೊಂಡಿದ್ದಾರೆ. ನಾನು ಸರ್ ಮತ್ತು ಜಯಲಕ್ಷ್ಮಿ ಮೇಡಮ್ ಈ ಮುದ್ದು ಕೃಷ್ಣದ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾರೆ. ಅವರಿಗೆ ನಮ್ಮ ಎಲ್ಲ JCI ಅಧ್ಯಕ್ಷರು ಹಾಗೂ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತಾ ಮುಂದೆಯೂ ತಮ್ಮ ಈ ಅಮೂಲ್ಯ ಸಲಹೆ ನಮ್ಮೊಟ್ಟಿಗೆ ಇರಲಿ ಅಂತ ಹೇಳ್ತಾ ಇದ್ದೇನೆ. Happy birthday to you. बार बार दिन ये आए, बार बार दिन ये गाए, तू जिए हजारों साल मेरी
ಹಾಗೆ ಇಲ್ಲಿ ವೇದಿಕೆ ಡೆಕೋರೇಷನ್ ಮಾಡಿದ ಪ್ಯಾಷನ್ ಡೆಕೋರೇಟರ್ಸ್ ತಮಗೂ ವಂದನೆಗಳು. ವೆಲಂಕಣಿ